ವಿಶೇಷ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಕೂಡ ಸ್ವಾಗತ. ವೀಕ್ಷಕರೇ, ಉಡುಪಿಯ ಸರ್ಕಾರಿ ಆಸ್ಪತ್ರೆಯಲ್ಲಿ ಹೆರಿಗೆ ಆಸ್ಪತ್ರೆಯಲ್ಲಿ ಮತ್ತೊಂದು ಪ್ರಕರಣ ನಡೆದಿದೆ. ಇವತ್ತು ಮುಂಜಾನೆ ಅರ್ಥಾತ್ ನಿನ್ನೆ ರಾತ್ರಿ 2:45ಕ್ಕೆ 2:45ರಿಂದ 48ರ ಸಮಯದಲ್ಲಿ ಒಂದು ಹೆರಿಗೆ ಸಂದರ್ಭದಲ್ಲಿ ಎಡವಟ್ಟಿನಿಂದ ಒಂದು ಮಗು ಇವತ್ತು ಬಲಿಯಾಗಬೇಕಾಗಿದೆ. ಆ ತಾಯಿ ಪರಿಸ್ಥಿತಿ ಕೂಡ ಚಿಂತಾಜನಕವಾಗಿತ್ತು. ಅದಾದ ನಂತರ ತಾಯಿಯನ್ನ ಆಕೆಯ ಮನೆಯವರು ಹತ್ತಿರದ ಗಾಂಧಿ ಆಸ್ಪತ್ರೆಗೆ ಸೇರಿಸ್ತಾರೆ. ಅಲ್ಲಿ ಅವರೀಗ ಚೇತರಿಸಿಕೊಳ್ತಾ ಇದ್ದಾರೆ. ಎಲ್ಲ ವಿಚಾರದ ಕುರಿತಾಗಿ ನಾವು ಇವತ್ತು ಚರ್ಚೆಯನ್ನು ಮಾಡೋಣ. ಇವತ್ತಿನ ವ್ಯವಸ್ಥೆಯ ಕುರಿತಾಗಿ, ಈ ಒಂದು ಏನು ವೈಫಲ್ಯ ಇವತ್ತು ಸರ್ಕಾರಿ ಆಸ್ಪತ್ರೆಗಳಲ್ಲಿ ಕಂಡು ಬರ್ತಿದೆ, ಎಲ್ಲ ವಿಷಯಗಳ ಕುರಿತಾಗಿ ನಾವು ಇವತ್ತು ಚರ್ಚೆಯನ್ನು ಮಾಡೋಣ. ಅದಕ್ಕೂ ಮೊದಲಿಗೆ ಈ ಒಂದು ಪ್ರಕರಣದ ಕುರಿತಾದಂಥ ಒಂದು ಸಣ್ಣ ವಿಜುವಲ್ ಅನ್ನು ನೋಡಿ ಬರೋಣ. ಬೆಡ್ ಮೇಲೆ ಮಲಗಿರುವ ಈಕೆ ಉಡುಪಿ ತಾಲೂಕಿನ ಅಲೆವೂರು ಸಮೀಪದ ಮರ್ಣೆ ಕೊಡಂಗಲ ನಿವಾಸಿ ನಳಿನಿ ಕುಲಾಲ್. ಕಳೆದ ಸೋಮವಾರ ಹೆರಿಗೆ ನೋವು ಕಾಣಿಸಿಕೊಂಡ ಹಿನ್ನೆಲೆಯಲ್ಲಿ ಉಡುಪಿ ನಗರದ ಮಹಿಳಾ ಮತ್ತು ಮಕ್ಕಳ ಸರ್ಕಾರಿ ಆಸ್ಪತ್ರೆಗೆ ದಾಖಲಾಗಿದ್ರು. ಕಳೆದ 5 ವರ್ಷಗಳ ಹಿಂದೆ ಮನೋಹರ್ ಅವರನ್ನ ಮದುವೆಯಾಗಿದ್ದ ನಳಿನಿ ಅವರಿಗೆ ಇದು ಚೊಚ್ಚಲ ಹೆರಿಗೆಯಾಗಿತ್ತು. ಆದರೆ ನಿನ್ನೆ ರಾತ್ರಿ ಇದ್ದಕ್ಕಿದ್ದಂತೆ ಹೆರಿಗೆ ನೋವು ಕಾಣಿಸಿಕೊಂಡಿದೆ. ಆಗ ಆಸ್ಪತ್ರೆಯಲ್ಲಿದ್ದ ನರ್ಸ್ ವಿಶಾಲಾಕ್ಷಿ ಎಂಬವರಿಗೆ ನಾರ್ಮಲ್ ಡೆಲಿವರಿ ಆಗುವುದು ಕಷ್ಟವಾದರೂ ಸಿಸೇರಿಯನ್ ಮಾಡಿ ಎಂದು ನಳಿನಿ ಅವರು ಕೇಳಿಕೊಂಡಿದ್ದಾರೆ. ಆದರೆ ನರ್ಸ್ ವಿಶಾಲಾಕ್ಷಿ ಎಂಬವರು ನಿರ್ಲಕ್ಷ್ಯ ತೋರಿದ್ದು ಈ ವೇಳೆ ವೈದ್ಯೆ ಕಿಶೋರಿ ಅವರು ಆಸ್ಪತ್ರೆಯಲ್ಲಿರಲಿಲ್ಲ. ವೈದ್ಯೆ ಕಿಶೋರಿ ಮತ್ತು ನರ್ಸ್ ವಿಶಾಲಾಕ್ಷಿ ಅವರ ನಿರ್ಲಕ್ಷ್ಯ ಮತ್ತು ಬೇಜವಾಬ್ದಾರಿತನದಿಂದಾಗಿ ತನ್ನ ಮಗು ಮೃತಪಟ್ಟಿದೆ ಎಂದು ನಳಿನಿ ಪತಿ ಮನೋಹರ್ ಆರೋಪಿಸಿದ್ದಾರೆ. ಮಹಿಳಾ ಮತ್ತು ಮಕ್ಕಳ ಸರ್ಕಾರಿ ಆಸ್ಪತ್ರೆಯಲ್ಲಿ ತನ್ನ ಪತ್ನಿ ಗರ್ಭಿಣಿಯಾದಾಗಿನಿಂದಲೂ ಈ ಆಸ್ಪತ್ರೆಯಲ್ಲೇ ತೋರಿಸ್ತಾ ಇದ್ರು. ನಿರ್ಲಕ್ಷ್ಯ ವಹಿಸಿರುವ ವೈದ್ಯೆ ಮತ್ತು ನರ್ಸ್ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು ಎಂಬುದು ಮೃತ ಮಗುವಿನ ಪೋಷಕರ ಆಗ್ರಹವಾಗಿದೆ. ನರ್ಸ್ ಅವರು ಬೇಜವಾಬ್ದಾರಿಯಿಂದ ಈಗ ಡಾಕ್ಟರ್ ಇರಲಿಲ್ಲಂತೆ. ಡಾಕ್ಟರ್ ನಾವು ಕಿಶೋರಿ ಅಂತ ಡಾಕ್ಟ್ರು ಅವ್ರ ಹತ್ರ ನಾವು ಕೇಳಿದ್ರೆ ಅವ್ರು ಬಂದು ಹೇಳಿದ್ರು ಈ ಥರ ಆಯ್ತಲ್ಲ, ಎಂತ ಮಾಡೋದು. ನಾವು ಹೇಳಿದೆ ನೀವು ಡಾಕ್ಟ್ರ್ ಆಗಿ ನೀವು ಈ ಥರ ಮಾಡಬಾರ್ದಲ್ಲ ಅಂತ ನಾವು ಹೇಳಿದ್ರೆ. ಹಾಗೆ ಹೇಳಿದ್ರು ನಾವು ನಾರ್ಮಲ್ ಡೆಲಿವರಿ ಎಲ್ಲ ನಾವೆಲ್ಲ ಮಾಡಿದ್ರು, ನರ್ಸ್ನವರೆಲ್ಲ ಮಾಡೋದು ಹಾಗೆ ಹೀಗೆ ಅಂತ ಹೇಳಿದ್ರು. ನಾವು ವಿಶಾಲಾಕ್ಷಿ ಅಂತ ನರ್ಸ್ ಅವ್ರ ಹತ್ರ ಕೇಳಿದರೆ ನಾವು ಡಾಕ್ಟ್ರು ಎಷ್ಟು ಹೊತ್ತಿಗೆ ಫೋನ್ ಮಾಡಿದ್ರು ಅವರು ಹೋಗಿ ಮನೆಯಲ್ಲಿ ಹೋಗಿ ಕೂತ್ಕೊಳ್ತಾರೆ. ಫೋನ್ ಮಾಡಿದ್ರು ಎತ್ತುದಿಲ್ಲ, ಬರೋದಿಲ್ಲ. ಹಾಗೆ ನನಗೆ ಇಲ್ಲಿ ಕೆಲಸ ಬೇಡ, ನನಗೆ ಟ್ರಾನ್ಸ್ಫರ್ ಆಗಿ ನಾನು ಬೇರೆ ಕಡೆ ಹೋಗ್ತೇನೆ, ನನಗೆ ಈ ಥರ ಎಲ್ಲ ಆಗೋದಿಲ್ಲ ಹಾಗೆ ಹೇಳ್ತಾರೆ. ನಾವೀಗ ಯಾರ ಮೇಲೆ ಆರೋಪ ಅಂತ ಮಾಡೋದು ನಾವು. ಮಹಿಳಾ ಮತ್ತು ಮಕ್ಕಳ ಸರ್ಕಾರಿ ಆಸ್ಪತ್ರೆಯಲ್ಲಿ ಇದೇ ಮೊದಲ ಬಾರಿಗೆ ಇಂತಹ ಎಡವಟ್ಟು ಸಂಭವಿಸಿರೋದಲ್ಲ. ವೈದ್ಯರು ಮತ್ತು ನರ್ಸ್ಗಳಿಗೆ ಹಣ ಕೊಟ್ಟರೆ ಮಾತ್ರ ಇಲ್ಲಿ ಚೆನ್ನಾಗಿ ನೋಡಿಕೊಳ್ಳುತ್ತಾರೆ ಎಂಬ ಆರೋಪವೂ ಕೂಡ ಕೇಳಿಬಂದಿದೆ. ಈ ಆಸ್ಪತ್ರೆಗೆ ಸ್ಥಳೀಯರಿಗಿಂತ ಬೇರೆ ಬೇರೆ ಜಿಲ್ಲೆಗಳಿಂದ ಇಲ್ಲಿಗೆ ಕೂಲಿ ಅರಸಿ ಬಂದಿರುವವರೇ ಹೆಚ್ಚಾಗಿ ಬರುತ್ತಾರೆ. ಮಗುವಿನ ಸಾವಿಗೆ ಕಾರಣರಾದವರ ವಿರುದ್ಧ ಕಾನೂನು ಕ್ರಮ ಜರುಗಿಸದೇ ಇದ್ರೆ ಇಂತಹ ಘಟನೆಗಳು ಮತ್ತೆ ಮರುಕಳಿಸುತ್ತವೆ ಎಂಬುದು ಸ್ಥಳೀಯರ ಆರೋಪವಾಗಿದೆ. ಈ ಥರ ಆದರೆ ಬಡವರು ಬರೋದು ಇಲ್ಲಿ, ಅವರಿಗೆ ಏನೊಂದು ಗೊತ್ತಿಲ್ಲ. ಕೆಲವರು ಹೆಚ್ಚಾಗಿ ಇಲ್ಲಿ ಬರೋದು ಈ ಊರಿನವರು ಕಡಿಮೆ, ಬಿಜಾಪುರದವರು, ದಾವಣಗೆರೆ ಆ ಸೈಡ್ನಲ್ಲಿ ಎಲ್ಲ ಊರಿನವರು ಇಲ್ಲಿ ಸ್ಥಳೀಯವಾಗಿ ಬಂದು ಬರೋದು. ಅಂಥವ್ರಿಗೆ ಈಗ ಆದರೆ ಅವ್ರು ಯಾರ ಹತ್ರ ಹೋಗಿ ಕೇಳೋದು. ಈಗ ನಾವು ಸ್ವಲ್ಪ ಇದು ಹೇಳಿದ್ದೇವೆ ಇದೆಲ್ಲ, ಆದರೆ ಸರ್ ಡಾಕ್ಟ್ರು ಹೇಳ್ತಾರೆ ನಮ್ಮದು ಜವಾಬ್ದಾರಿ ಅಲ್ಲ, ಇಲ್ಲಿ ನರ್ಸ್ಗಳೇ ಇದು ಮಾಡ್ತಾರೆ, ಡೆಲಿವರಿ ಮಾಡ್ತಾರೆ, ನಾವು ಸಿಜರಿಂಗ್ ಮಾತ್ರ ಮಾಡೋದು ಅಂತ ಹೇಳ್ತಾರೆ. ಅವ್ಯವಸ್ಥೆ ಅಂದರೆ ತುಂಬ ಉಂಟು. ಇಲ್ಲಿ ಹಣ ಕೊಟ್ಟರೆ ಮಾತ್ರ ಇದು ಮಾಡ್ತಾರೆ, ಲಂಚ ಕೊಡಬೇಕು. ಲಂಚ ಕೊಟ್ಟರೆ ಒಳ್ಳೆ ರೀತಿಯನ್ನು ನೋಡ್ತಾರೆ, ಇಲ್ಲದ್ರೆ ಏನು ಇದು ಮಾಡೋದಿಲ್ಲ. ಮತ್ತು ಸ್ಕ್ಯಾನಿಂಗ್ ಇಲ್ಲ, ಅದು ಇಲ್ಲ, ಏನೂ ಇಲ್ಲ ಅಂತ ಇಲ್ಲಿ. ಹೀಗಿದ್ದವರು ಆ ಪೇಷಂಟ್ ಅವರು ತೆಗೊಳ್ಳೋದು ಯಾಕೆ, ಅದೇ ನಾನು ಹೇಳೋದು. ಇಲ್ಲದ್ರೆ ಬೇರೆ ಕಡೆ ಕಳಿಸಿ ನಮ್ಮ ಜೀವ ಆದರೆ ಉಳಿತಿತ್ತು ಮಗುದು. ಆ ನಿರ್ಲಕ್ಷ್ಯವೇ ಕಾರಣ ಇದಕ್ಕೆ. ಅದು 100% ಎಲ್ಲರೂ ಹೇಳ್ತಾರೆ, ಡಾಕ್ಟ್ರು ಮತ್ತು ನರ್ಸಿನವರು 100% ಅದು ಅವರದೇ ನಿರ್ಲಕ್ಷ್ಯ. ಪೋಷಕರ ಆರೋಪವನ್ನು ತಳ್ಳಿ ಹಾಕಿರುವ ಆಸ್ಪತ್ರೆ ಸಿಬ್ಬಂದಿ ತಾಯಿ ಹೊಟ್ಟೆಯಲ್ಲಿ ಅಂಟಿಕೊಂಡಿದ್ದಂತಹ ಮಗುವಿನ ಕರುಳ ಬಳ್ಳಿ ತೆಗೆಯಲು ಶ್ರಮ ವಹಿಸಿದ್ದೇವೆ. ಅದು ಗಟ್ಟಿಯಾಗಿದ್ದ ಕಾರಣ ಹೊರತೆಗೆಯುವಾಗ ರಕ್ತಸ್ರಾವ ಉಂಟಾಗಿ ಮೃತಪಟ್ಟಿದೆ. ಹಾಗಾಗಿ ನಮ್ಮ ಕಡೆಯಿಂದ ಯಾವುದೇ ತಪ್ಪಾಗಿಲ್ಲ ಎಂಬುದು ಆಸ್ಪತ್ರೆ ಸಿಬ್ಬಂದಿಯ ವಾದ. ಒಟ್ಟಿನಲ್ಲಿ ಕಣ್ಣು ಬಿಡಬೇಕಾಗಿದ್ದ ಮಗು ಆಸ್ಪತ್ರೆಯ ವೈದ್ಯ ಮತ್ತು ನರ್ಸ್ ಬೇಜವಾಬ್ದಾರಿಯಿಂದ ಕಣ್ಣು ಮುಚ್ಚಿದೆ. ಚೊಚ್ಚಲ ಹೆರಿಗೆಯಾಗಿದ್ದ ನಳಿನಿ ಮತ್ತು ಸಂಬಂಧಿಕರು ಮಗು ಮೃತಪಟ್ಟಿದ್ರಿಂದ ದುಃಖದ ಮಡುವಿನಲ್ಲಿದ್ದಾರೆ. ಪ್ರಮೋದ್ ಸುವರ್ಣ, ಸ್ಪಂದನ ನ್ಯೂಸ್, ಉಡುಪಿ. ವೀಕ್ಷಕರೇ, ಎಲ್ಲ ವಿಷಯದ ಕುರಿತಾಗಿ ಸುಲಲಿತವಾಗಿ ಚರ್ಚೆ ಮಾಡಲಿಕ್ಕೆ ನಮ್ಮೊಂದಿಗೆ ಹಿರಿಯ ಹೋರಾಟಗಾರರಾಗಿರ್ತಕ್ಕಂತಹ ನಿತ್ಯಾನಂದ ಒಳಕಾಡು ಅವರು ನಮ್ಮೊಂದಿಗಿದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ.
ಈ ಒಂದು ಘಟನೆ ಏನು ನಡೀತು ಇದಕ್ಕೆ 4 ದಿನದ ಮೊದಲಿಗೆ ನಳಿನಿ ಅವರು ಹೋಗಿ BP ಕಡಿಮೆ ಆಯಿತು ಅಂತ ಹೋಗಿ ಹಾಸ್ಪಿಟ್ಲಿಗೆ ಸೇರ್ತಾರೆ. ಇಲ್ಲ ಅವರಿಗೆ BP ಕಡಿಮೆ ಆಗಿದೆ ಅಂತ ಹೇಳಿ ಅಲ್ಲಿ ಅಡ್ಮಿಟ್ ಮಾಡ್ಕೊಳ್ತಾರೆ. ಅಡ್ಮಿಟ್ ಮಾಡಿ ನಿನ್ನೆ ದಿನ ಬೆಳಿಗ್ಗೆ 9 ಗಂಟೆಗೆ ಅವರಿಗೆ ನೋವು ಆರಂಭಗೊಳ್ತದೆ. ಸೊ ನೋವಿನ ಟ್ಯಾಬ್ಲೆಟನ್ನು ಇಲ್ಲಿ ಹಾಸ್ಪಿಟ್ಲಿನವರು ಕೊಡ್ತಾರೆ. ಅದಾದ ನಂತರ ನೋವಿನ ಆ ಹೆರಿಗೆ ಸಂದರ್ಭದಲ್ಲಿ 2:45ಕ್ಕೆ ಅಲ್ಲಿ ಕಿಶೋರಿ ಅವರು ಇರುವುದಿಲ್ಲ. ಸ್ವತಃ ಕಿಶೋರಿ ಅವರೇ ಹೇಳ್ತಾರೆ ಅದನ್ನು, ನಾನು ಆ ಸಂದರ್ಭದಲ್ಲಿ ಇರಲಿಲ್ಲ. ಬಹುಶಃ ಎಲ್ಲ ವಿಚಾರಗಳನ್ನು ನೋಡಿದ್ರೆ ಎಲ್ಲೋ ಒಂದು ನಿರ್ಲಕ್ಷ್ಯತನ ಇಲ್ಲಿ ಕಂಡು ಬರ್ತಾ ಇಲ್ವಾ? ಯಾಕಂತ ಹೇಳಿದ್ರೆ ಸರ್ಕಾರಿ ಆಸ್ಪತ್ರೆಗೆ ಬರುವಂಥವರು ಯಾರು ಶ್ರೀಮಂತರಲ್ಲ ಅಥವಾ ಐಷಾರಾಮಿ ಜೀವನಗಳನ್ನು ನಡೆಸ್ತಾ ಇರ್ತಕ್ಕಂಥವರಲ್ಲ. ಈಗಾಗಲೇ ಆ ವಿಜುವಲ್ ಅಲ್ಲಿ ನಾವು ನೋಡಿದ್ವಿ, ಏನು ತನ್ನ ಒಂದು ಖರ್ಚನ್ನು ನಿಭಾಯಿಸ್ಲಿಕ್ಕಾಗದೆಯೋ ಅಥವಾ ಇನ್ಯಾವುದೋ ಒಂದು ಕಾರಣಗಳಿಗಾಗಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಬರುವಾಗ ಇಲ್ಲಿ ಈ ರೀತಿಯಾಗಿ ಫಿಶ್ ಮಾರ್ಕೆಟ್ ಮಾಡಿದಂತೆ ಅಲ್ಲಿನ ವ್ಯವಹಾರ ಮಾಡಿದಂತೆ ಇಲ್ಲಿ ವ್ಯವಹಾರವನ್ನ ಮಾಡಿದ್ರೆ ಬಹುಶಃ ಇದಕ್ಕೆ ಜವಾಬ್ದಾರಿ ಯಾರಾಗ್ತಾರೆ? ಇದಕ್ಕೆ ಉತ್ತರವನ್ನು ಯಾವ ರೀತಿ ನೀಡಲಿಕ್ಕೆ ಸಾಧ್ಯವಿದೆ? ಉಡುಪಿ ಜಿಲ್ಲಾ ಆಸ್ಪತ್ರೆ ಮಕ್ಕಳ ಮತ್ತು ಈ ಕಲ್ಯಾಣ ಇಲಾಖೆಯ ಒಂದು ಹೆರಿಗೆ ಆಸ್ಪತ್ರೆ ಉಡುಪಿಯಲ್ಲಿದೆ. ಆದರೂ ಕೂಡ ಜಿಲ್ಲಾಸ್ಪತ್ರೆ ಎಂಬುದು ನಮ್ಮ ಉಡುಪಿಗೆ ಇಷ್ಟವರೆಗೆ ಜಿಲ್ಲೆ ಆದರೂ ಕೂಡ ಜಿಲ್ಲಾಸ್ಪತ್ರೆ ಬಂದಿಲ್ಲ. ಇಲ್ಲಿ ಬೇಕಾದಂಥ ಸವಲತ್ತು ಇದ್ದರೂ ಕೂಡ ಈ ಒಳಗಿನ ಸಿಬ್ಬಂದಿಗಳು ಯಾವ ರೀತಿ ಉಪಯೋಗ ಮಾಡ್ತಾರೆ ಅಂತ ನಮಗೆ ಗೊತ್ತಾಗೋದಿಲ್ಲ. ಈಗ ಪಾಪ ನಳಿನಿ ಅವರು ಪಾಪ ಹೆರಿಗೆಗೆ ಅಂತೇಳಿ ಆಸ್ಪತ್ರೆಗೆ ಹೋಗಿದ್ದಾರೆ. BP ಲೋ ಆಗಿದೆ ಅಂತ ಹೇಳ್ತಾರೆ, ಟ್ಯಾಬ್ಲೆಟ್ ಕೊಟ್ಟಿದ್ದಾರೆ ಅಂತ ಹೇಳ್ತಾರೆ. ಈ ಒಳಗಡೆ ICU ಹೋದ ನಂತರ ನಿಮಗೆ ಸರ್ ಈತ ನಡುವೆ ಒಂದು ಕಾಲರ್ ನಮ್ಮೊಂದಿಗೆ ರೆಡಿ ಇದ್ದಾರೆ. ಹಲೋ 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 ಹೇಳಿ ಸರ್. ಹಲೋ ಕೇಳಿಸ್ತಾ ಇದೆ, ಹೇಳಿ ಸರ್. ಕೇಳ್ತದಾ? ಹಾ, ನಾನು ನಿತ್ಯಾನಂದ ಒಳಗಡೆ ಸ್ವಲ್ಪ ಮಾತಾಡ್ಬೇಕಿತ್ತು. ಹೇಳಿ ಸರ್, ಹೇಳಿ ಸರ್. ಓಕೆ, ಅವ್ರು ಇದ್ದಾರೆ, ಲೈನಲ್ಲಿ ಇದ್ದಾರೆ, ನೀವು ಅವರೊಂದಿಗೆ ಮಾತಾಡ್ಬೋದು. ನಿತ್ಯಾನಂದ ಒಳಗಡೆ ನಮಸ್ಕಾರ, ಸುಧಾಕರ್ ಒಳಗಡೆ ಮಾತಾಡುದು. ಯಾರು? ಹಲೋ ಹೇಳಿ ಯಾರು ಮಾತಾಡೋದು? ಸುಧಾಕರ್ ಒಳಗಡೆ ಅವರು ಮಾತಾಡುದು. ಹಾಂ, ಹೇಳಿ. ಹಲೋ ಹೇಳಿ ಸರ್, ಕೇಳಿಸ್ತಾ ಇದೆ, ಹೇಳಿ. ಸುಧಾಕರ್ ಒಳಗಡೆ ಅವ್ರು ಮಾತಾಡುದು. ಕೇಳ್ತದೆ, ಹೇಳಿ. ಇದು ನಿನ್ನೆ ಮೊನ್ನೆ ವಿಷಯ ಅಲ್ಲ, ಈ ಹೆರಿಗೆ ಆಸ್ಪತ್ರೆದು. ಹಾಂ, ಹಲೋ ಹೌದು, ಹೇಳಿ. ಕೇಳ್ತದೆ, ಹೇಳಿ. ಕೇಳ್ತದೆ. ಇದು ನಿನ್ನೆ ಮೊನ್ನೆದ ವಿಷಯ ಅಲ್ಲ, ಹೆರಿಗೆ ಆಸ್ಪತ್ರೆದು. ಮುಂಚಿನಿಂದಲೂ ಹೀಗೆ ಕಂಪ್ಲೇಂಟ್ ಉಂಟಲ್ಲ. ಹಾಂ, ಹಲೋ ಹೇಳಿ. ಕೇಳ್ತದೆ. ಅದೇ ಈ ವಿಷಯದಲ್ಲಿ ನಮ್ಮ MLA ಏನು ಮಾತಾಡಿದ್ರು, ಅವರು ಹೇಳಿದ್ದಾರೆ ನಮ್ಮ ಉಡುಪಿ ಆಸ್ಪತ್ರೆಯನ್ನು ಹೈಟೆಕ್ ಮಾಡ್ತೇನೆ ಹಾಗೆ ಹೇಗೆ ಅಂತ ಹೇಳಿದ್ದಾರೆ. ಹೌದು, ಖಂಡಿತ ಹೌದು ಹೇಳಿದ್ದಾರೆ. ಆದ್ರೆ ಈಗ ಆ ಆಸ್ಪತ್ರೆಯನ್ನು ಪ್ರೈವೇಟ್ನವರಿಗೆ ಕೊಡ್ತಿದ್ದಾರೆ. ಹಾಂ, ಹೇಳಿ. ಕೇಳ್ತದೆ. ಅದೇ ವಿಷಯ, ಎಷ್ಟು ಜನ ಸಾಯ್ತಾರೆ ಎಂತೆಂತ ಆಗ್ತಾ ಉಂಟು. ಆದ್ರೆ ಪ್ರಮೋದ್ರು ಏನು ಮಾತಾಡುದಿಲ್ಲ, ಅವ್ರದ್ದು ಸ್ಟೇಟ್ಮೆಂಟೇ ಇಲ್ಲ. ಯಾರಿಗೂ ಪ್ರೈವೇಟ್ನವರಿಗೆ ಕೊಡ್ತೇನೆ ಹಾಗೆ ಹೇಳ್ತಿದ್ದಾರೆ. ಹಾಂ, ಏನಾದ್ರೂ ಇದಿಲ್ವಾ? ನಿಮ್ಮ ಪ್ರಕಾರ ಈಗ ನಾವು ಪ್ರಮೋದ್ ರವರಲ್ಲಿ ಸಂಪರ್ಕಿಸಬೇಕಾಗ್ತದೆ ಅಥವಾ ಈ ರೀತಿ ಇಲೆಕ್ಷನ್ ನಿಲ್ಲುವ ಮೊದಲು ಎಲ್ಲ ಸ್ಪೀಚಿಗೆ ಹೋಗಿದ್ದೆ. ಅವ್ರು ಹೇಳ್ತಿದ್ರು ಉಡುಪಿ ಆಸ್ಪತ್ರೆ ನಾನು ಹೈಟೆಕ್ ಮಾಡ್ತೇನೆ ಹಾಗೆ ಹೀಗೆ ಅಂತ ಹೇಳ್ತಿದ್ರು. ಒಂದು ಭರವಸೆ ಕೊಟ್ಟಿದ್ದಾರೆ ಅವರು. ಹೌದು, ಈಗ ಪ್ರೈವೇಟ್ ಕೊಡ್ತಾರೆ ಅಂದ್ರೆ ಏನಾದ್ರು ಗವರ್ಮೆಂಟ್ ಅಲ್ಲಿಗೆ ಹೋಗುದು, ಅವರು ಪಾಪದವರು ಹೋಗುದಲ್ಲ. ಈಗ ಹೇಳ್ತಿದ್ದಾರೆ BR ಶೆಟ್ಟು ಮಾಡ್ತಾರೆ, ಅವರು ಮಾಡ್ತಾರೆ, ಇವರು ಯಾಕೆ ಗವರ್ಮೆಂಟ್ ಅಲ್ಲಿ ಇದಿಲ್ವಾ? ಏನಾದ್ರು ಮಾಡಿ ಪಾಪದವರಿಗೆ ಒಂದು ಹೆಲ್ಪ್ ಆಗ್ಬಹುದಲ್ಲ ಇವರಿಗೆ. ಹೌದು ಸರ್, ಖಂಡಿತ. ಯಾಕಂದ್ರೆ ಇದು ಕೇವಲ ಅವರ ಜವಾಬ್ದಾರಿ ಅಲ್ಲ, ಅವರ ಕರ್ತವ್ಯ ಕೂಡ ಹೌದು. ಹೌದು, ಅವ್ರು ಯಾಕೆ ನೆಗ್ಲೆಕ್ಟ್ ಮಾಡ್ತಾರೆ? ಈ ಕುರಿತಾಗಿ ಚರ್ಚೆ ಮಾಡ್ತೇವೆ. ಧನ್ಯವಾದಗಳು ನಿಮ್ಮ ಈ ಒಂದು ಕರೆಗಾಗಿ. ಈಗ ಸರ್, ಇಲ್ಲಿ ವಿಚಾರಿಸಿದಾಗ 4 ದಿನದ ಹಿಂದೆ ಯಾವೊಂದು ಸ್ಕ್ಯಾನಿಂಗ್ ಮಿಷನ್ ಒಂದೇನಿದೆ ಅದು ಹಾಳಾಗಿದೆ ಅಂತೆ. ಅದೂ ಕೂಡ ಇದ್ದದ್ದು ಸಹ ಕಲರ್ ಅಲ್ಲ, ಅದು ಬ್ಲ್ಯಾಕ್ ಅಂಡ್ ವೈಟ್. ಇಂಥ ಅವ್ಯವಸ್ಥೆಗಳನ್ನು ನೋಡಿದ್ರೆ ಅಥವಾ ಈ ಲಂಚ ಸ್ವೀಕಾರಗಳನ್ನು ನೋಡಿದ್ರೆ ಬಹುಶಃ ಈ ಹಿಂದೆ ಒಂದು ಧ್ವನಿ ಬಂದಿತ್ತು, ಇದು ಈ ಒಂದು ಸರ್ಕಾರದಿಂದ ಖಾಸಗಿತನಕ್ಕೆ ಇದನ್ನು ವಹಿಸಬೇಕು. ಅವರು ಒಂದು ವಿಷಯವನ್ನು ಪ್ರಸ್ತಾಪಿಸಿದ್ರು, ಒಂದು ಹೆಸರನ್ನು ಕೂಡ ಹೇಳಿದ್ರು, ಅವರಿಗೆ ಇದನ್ನ ನಾವು ಹಸ್ತಾಂತರಿಸ್ತೇವೆ ಅಂತ. ಬಹುಶಃ ಈ ಖಾಸಗೀಕರಣಕ್ಕೆ ಹಸ್ತಾಂತರಿಸುವ ಹುನ್ನಾರ ಇದರ ಹಿಂದೆ ಇದೆಯಾ ಅಂತ. ಈಗ ಈ ನಿದರ್ಶನ ಎಲ್ಲ ನೋಡುವಾಗ ಈಗ ಏನು ಸುಧಾಕರ್ ಅವರು ಮತ್ತೆ ಹೇಳಿದ ಹಾಗೆ ಖಾಸಗಿಯವರಿಗೆ ಕೊಡಬೇಕಾಗಿ ಆ ದೃಷ್ಟಿಯಿಂದ
ಅವರು ಈ ರೀತಿ ಮಾಡ್ತಾರಾ ಎಂಬ ಅಂತ ಒಂದು ಅನುಮಾನಕ್ಕೆ ಒಂದು ಕಾರಣ ಹೌದು, ಖಂಡಿತ ಇವತ್ತು ಎಲ್ಲ ಜನರ ಮನಸ್ಸಿನಲ್ಲಿ ಇರ್ತಕ್ಕಂಥದ್ದು ಅದೇ. ಈಗ ಸ್ಕ್ಯಾನಿಂಗ್ ಇಲ್ಲ, ಈಗ ಒಂದು ಜಿಲ್ಲಾಸ್ಪತ್ರೆ ಆದ ನಂತರ ಎಲ್ಲವೋ ಸವಲತ್ತು ಬೇಕಾದ್ರೆ ನಮಗೆ ಇರಬೇಕಾಗ್ತದೆ. ಅದು ಇಲ್ಲ ಇದು ಇಲ್ಲ ಅಂತ ಹೇಳಿದರೆ ಅದಕ್ಕೆ ಜನರು ನಂಬುವಂಥ ಪರಿಸ್ಥಿತಿ ಬರೋದಿಲ್ಲ. ಈಗ ಲಂಚದ ಪ್ರಕರಣ, ಲಂಚ ಅಂತ ಹೇಳಿದರೆ ಈಗ ಅವರಿಗೆ ನಾನೊಂದು ಹೇಳ್ತೇನೆ ಸರ, ಈಗ ನಾನು ಎಲ್ಲ ನನ್ನ ಹತ್ರ ಬರ್ತಾರೆ, ಪೇಷಂಟ್ನವ್ರು ಬರ್ತಾರೆ, ಡಿಸ್ಚಾರ್ಜ್ ಆದ ನಂತರ ಬರ್ತಾರೆ ನಮ್ಮ ಹತ್ರ, ಈ ರೀತಿ ಅಲ್ಲಿ ಈ ರೀತಿ ಆಗ್ತದೆ, ಈ ರೀತಿ ಯಾರು ನೋಡೋದಿಲ್ಲ, ನಮಗೆ ಈ ರೀತಿ ಹಣ ತಗೊಳ್ತಾರೆ. ನಾನು ಹೇಳ್ತೇನೆ, ನೀವು ಈ ಮೊದಲೇ ನಂತರ ಹೇಳಿ, ಈ ಮೊದಲು ಹೇಳಿದರೆ ನಮ್ಮನ್ನು ಕೊಲ್ತಾರೆ ಎಂಬ ಒಂದು ಭಾವನೆ ಅವರ ಮನಸ್ಸಲ್ಲಿ ಬರ್ತದೆ. ಆ ರೀತಿ ಮನಸ್ಸಲ್ಲಿ ಬಂದರೆ ಜಿಲ್ಲಾಸ್ಪತ್ರೆ ಎಂಬುದು ಒಂದು ಸರ್ಕಾರಿ ಆಸ್ಪತ್ರೆ ಎಂಬುದು ನಮ್ಮ ಜನರ ಒಂದು ಭಾವನೆಗೆ ಅದು ಬರುವುದಿಲ್ಲ. ಯಾಕಂತ ಹೇಳಿದ್ರೆ ಈಗ ಒಂದು ಡಾಕ್ಟ್ರು ಪೊಲೀಸ್ ಮತ್ತು ಮಾಧ್ಯಮದವರು ನಾವು ಎಲ್ಲರೂ ನಂಬಬೇಕಾಗ್ತದೆ. ಈಗ ಡಾಕ್ಟ್ರು ಹೇಳಿದ ಕೂಡಲೇ ನಾವು ನಂಬಲೇಬೇಕು. ನಿಮ್ಮ ಇಂಥವರಿಗೆ ನಳಿನಿಯವರಿಗೆ ಈ ರೀತಿ ಆಗಿದೆ, ಈ ರೀತಿ ಆಗಿದೆ, ಈ ರೀತಿ ಅಂತ ಹೇಳಿ ನಂಬಲೇಬೇಕಾಗ್ತದೆ. ಈಗ ಅದು ನಂಬಿದರೂ ಕೂಡ ಬೇರೆ ಡಾಕ್ಟರ್ ಹತ್ರ ಕೇಳಿದ್ರೆ ಅದೇ ಉತ್ತರ ನಮಗೆ ಕೊಡ್ತಾರೆ. ಯಾಕಂತೇಳಿ ಅವರೊಂದು ಯೂನಿಯನ್ ಅನ್ನೋದು ಇರ್ತದೆ. ಈಗ ಅವರ ತಪ್ಪನ್ನು ನಾವು ಬೇರೆಯವರಿಗೆ ಹೊರಿಸಲಿಕ್ಕೆ ಅವ್ರು ಕೊಡೋದಿಲ್ಲ. ಯಾಕಂತ ಹೇಳಿದ್ರೆ ಅವ್ರ ತಪ್ಪ ಹೇಳಿದ್ರೆ ಎಲ್ಲ ಡಾಕ್ಟರ್ಸ್ ಒಂದೇ ರೀತಿ ಆಗ್ತದಲ್ವಾ, ಇಲ್ಲಿ ಬರೋದಿಲ್ಲ. ಗೌರ್ಮೆಂಟ್ ಹಾಸ್ಪಿಟಲ್ ನಾವು ವೀಕ್ಷಕರು ನಾವು ಗಮನಿಸಬೇಕಾಗಿರ್ತಕ್ಕಂಥ ಇನ್ನೊಂದು ವಿಚಾರ, 50 ಬೆಡ್ಗಳಿರ್ತಕ್ಕಂತಹದ್ದು. ದಿನದಲ್ಲಿ ನಿತ್ಯ ಅಲ್ಲಿ ಏನು ಪೇಷಂಟ್ಗಳಿರ್ತಾರೆ, ಅವರ ಸಂಖ್ಯೆ 60 ರಿಂದ 75 ಇರ್ತದೆ. ಜಾಸ್ತಿ ಇದೆ, ಆ ಒಂದು ಹಾಸ್ಪಿಟಲ್ ಒಳಗೆ ಒಮ್ಮೆ ಹೋಗಿ ನೋಡಿದ್ರೆ ನಮ್ಗೆ ಗೊತ್ತಾಗ್ತದೆ, ಯಾವುದು ಕಾರಿಡಾರ್ ನಲ್ಲಿ ಹಾಸಿಗೆ ಹಾಕಿ ಕೊಡುವಂತದ್ದು, ಅಥವಾ ರೂಮಿಂದ ಎಡಬದಿಯಲ್ಲಿ ರೂಮಿಂದ ಹೊರಗೆ ಹಾಸಿಗೆ ಹಾಕಿ ಕೊಡುವಂತದ್ದು. ಬಹುಶಃ ಇದೆಲ್ಲ ನೋಡಿದ್ರೆ ಯಾವುದೋ ಒಂದು ನಾವು ಬಡತನದಿಂದ ಅಥವಾ ಇನ್ನಾವುದೋ ಒಂದು ಕಾರಣಕ್ಕಾಗಿ ಈ ಸರ್ಕಾರಿ ಆಸ್ಪತ್ರೆಗೆ ಬಂದು ಇಲ್ಲಿ ಒಂದು ಸ್ಕ್ಯಾನಿಂಗ್ ಮಾಡ್ಲಿಕ್ಕೆ ನಾವು ಖಾಸಗೀಕರಣಕ್ಕೆ ಹೋಗ್ಬೇಕು, ಯಾವುದು ಖಾಸಗಿ ಆಸ್ಪತ್ರೆಗೆ ಹೋಗ್ಬೇಕು, ಇಲ್ಲಿಂದ ಒಂದು ಬ್ಲಡ್ ಚೆಕಪ್ ಅನ್ನ ಮಾಡ್ಲಿಕ್ಕೆ ನಾವು ಖಾಸಗಿ ಆಸ್ಪತ್ರೆಗೆ ಹೋಗ್ಬೇಕು ಅಂತ ಆದ್ಮೇಲೆ ಕೇವಲ ಒಂದು ಚೀಟಿಯನ್ನ ಬರೆದು ಕೊಡ್ಲಿಕ್ಕೆ ಈ ಸರ್ಕಾರಿ ಆಸ್ಪತ್ರೆ ಬೇಕಾ? ಇದರ ಅವಶ್ಯಕತೆ ಇದೆಯಾ? ನಾನೊಂದು ವಿಷಯ ಹೇಳ್ತೇನೆ ಸರ್. ಈಗ ಒಂದು 6 ತಿಂಗಳ ಹಿಂದ್ಗಡೆ ಒಂದು ಗರ್ಭಿಣಿ ಹೆಂಗಸು ಸರ್ಕಾರಿ ಆಸ್ಪತ್ರೆಗೆ ಅಡ್ಮಿಟ್ ಆಯಿತು. ಅವರು ಬರುವಾಗ ಹೊಟ್ಟೆ ನೋವಾಗಿದೆ, ಬಂದು ನೈಟಿಯಲ್ಲಿ ಬಂದಿದ್ದಾರೆ ಹುಡುಗಿ ಹೆಂಗಸು. ಅಲ್ಲಿ ನರ್ಸ್ನವ್ರು ಏನು ಹೇಳ್ತಾರೆ, ನೈಟಿಯಲ್ಲಿ ಬಂದು ನಾವು ತಗೊಳ್ಳೋದಿಲ್ಲ ಅಂತ ಹೇಳ್ತಾರೆ. ಅದಕ್ಕೆ ಅವರು ನನಗೆ ನೈಟಲ್ಲಿ ಬಂದ್ರೆ ಏನು ಆಪರೇಷನ್ ಮಾಡ್ಲಿಕ್ಕೆ ಆಗುದಿಲ್ಲ ಅವರು ನನಗೆ ಫೋನ್ ಮಾಡಿದ್ರು. ನಾನು ತಕ್ಷಣ ಸರ್ಜನಿಗೆ ಫೋನ್ ಮಾಡಿದೆ. ಸರ್ಜನ್ ಹೇಳಿದ್ರು, ಯಾಕೆ ನೈಟಿ ಆಗಲಿ ಯಾವುದು ಬೇಕಾದರೆ ಬರಲಿ ಅವರು ಮಾಡಲೇಬೇಕು. ಸರ್ಜನ್ ಫೋನ್ ಮಾಡಿದ್ರೆ ಯಾಕಾಯ್ತು, ಆವಾಗ ನೈಟಿ ಬೇಕಾ ಸೀರೆ ಬೇಕಾ ಯಾವುದು ಬೇಕಾಗ್ತದೆ. ಹಾಗೆ ಅಂಥ ನಿರ್ಲಕ್ಷ್ಯತನ ಅಂತ ಹೇಳಿದ್ರೆ ಈ ಕೆಲವೊಂದು ಸರಿ ನಮ್ಗೆ ಒಳಗಡೆ ಹೋಗ್ಲಿಕ್ಕೆ ಬಿಡುದಿಲ್ಲ. ನಾನು ಒಂದ್ಸರಿ ನಮ್ಮ ಒಂದು ಆತ್ಮೀಯರಾದಂಥ ಅವರು ಹೆರಿಗೆ ಹೋಗಿದ್ರು. ಮೇಡಮ್ ನನಗೆ ಸ್ವಲ್ಪ ನೋಡಲಿಕ್ಕೆ ಉಂಟು. ಇಲ್ಲ ರೀ ಆಗೋದಿಲ್ಲ. ಅಲ್ಲ, ಅವರ ಮನೆಯವರೇ ಒಳಗಿದ್ದರೆ ಸ್ವಲ್ಪ ಕರಿಬೋದಾ? ಇಲ್ಲರೇ ಮನೆಯದ್ದು ಹುಡುಕಿ ಅಂತ ಹೇಳಿದ್ರು. ಅಂಥ ಉದ್ದಟತನ. ಯಾಕಂತ ಹೇಳಿದ್ರೆ ಒಳಗೆ ಹೋದ ನಂತರ ಅದು ಹೋಯ್ತು ಅಂತ ಲೆಕ್ಕ. ಒಳಗೆ ಹೋಗುವ ಮೊದಲೇ ನಾವು ಅದಕ್ಕೆ ನಿರ್ಧಾರ ಮಾಡ್ಕೊಂಡು ಹೋಗ್ಬೇಕು. ಈ ಸರ್ಕಾರಿ ಆಸ್ಪತ್ರೆಯಲ್ಲಿ ಒಳಗೆ ಹೋಗೋ ಮೊದಲೇ ನಿರ್ಧಾರ ಮಾಡ್ಕೊಂಡು ಹೋಗ್ಬೇಕು, ಯಾರು ಇದ್ದಾರೆ ಯಾರು ಇಲ್ಲ. ಈ ವಿಚಾರದ ಕುರಿತಾಗಿ ನಾವು ಹೆಚ್ಚಿನ ಚರ್ಚೆ ಮಾಡಲಿಕ್ಕೆ ಸ್ವತಃ ಕಿಶೋರಿ ಅವರು ಇವತ್ತು ಏನು ಈ ಒಂದು ಆಪರೇಷನ್ ಮಾಡಿದ್ರು ಅಥವಾ ಇದರ ಇನ್ಚಾರ್ಜ್ ಆಗಿ ಯಾರಿದ್ರು ಡಾಕ್ಟರ್, ಆ ಕಿಶೋರಿ ಅವರು ನಮ್ಮೊಂದಿಗೆ ಲೈನ್ ನಲ್ಲಿ ಇದ್ದಾರೆ. ಅವರನ್ನ ಸಂಪರ್ಕಿಸೋಣ. ಹಲೋ ಹಲೋ, ನಮಸ್ತೆ ಮೇಡಮ್. ನಾವು ಸ್ಪಂದನ ಚಾನೆಲ್ ನಿಂದ ಮಾತಾಡ್ತಾ ಇರ್ತಕ್ಕಂಥದ್ದು. ಇವತ್ತು ಮುಂಜಾನೆ ನಳಿನಿ ಮತ್ತು ಮನೋಹರ್ ಅನ್ನುವ ದಂಪತಿಗಳಿಗೆ ಏನು ಒಂದು ಮಗು ಜನಿಸ್ತು. ಆ ಮಗು ಬಹುಶಃ ಅದು ಯಾವ ಕಾರಣಕ್ಕೆ ಆ ಮಗು ಮೃತಪಡ್ತು ಅನ್ನೋದನ್ನ ಈಗ ನೀವೇ ಸ್ಪಷ್ಟಪಡಿಸಬೇಕಾಗಿದೆ. ಆ ಸಂದರ್ಭದಲ್ಲಿ ನೀವಿದ್ರಾ ಅಥವಾ ಡೆಲಿವರಿ ಮಾಡಿಸಿದ್ಯಾರು? ನಾನು ಡ್ಯೂಟಿಯಲ್ಲಿ ನಿನ್ನೆ ಬೆಳಿಗ್ಗೆ 9 ಗಂಟೆಯಿಂದ ಇವತ್ತು ಬೆಳಿಗ್ಗೆ 9 ಗಂಟೆ ತನಕ ನಾನು ಡ್ಯೂಟಿಯಲ್ಲಿ ಇದ್ದೆ. ಒಟ್ಟು 10 ಡೆಲಿವರಿ ಆಗಿದೆ ನಿನ್ನೆ. 5 ಸಿಸೇರಿಯನ್ ಸೆಕ್ಷನ್ ಮತ್ತೆ 5 ನಾರ್ಮಲ್ ಡೆಲಿವರಿ ಆಗಿದೆ. ಅದಕ್ಕೆ ಫುಲ್ ನಾನೇ ರೆಸ್ಪಾನ್ಸಿಬಿಲಿಟಿ. ಯಾಕಂದ್ರೆ ಡ್ಯೂಟಿಯಲ್ಲಿ ನಾನು ಇದ್ದದ್ದು. ನನ್ನ ಅಂಡರ್ ಸೂಪರ್ವೈಸನ್ ಅಲ್ಲಿ ಸಿಸ್ಟರ್ಸ್ ಡೆಲಿವರಿ ಎಲ್ಲ ಮಾಡಿಸ್ತಾರೆ, ನಾರ್ಮಲ್ ಡೆಲಿವರೀಸ್ ಎಲ್ಲ. ಸಿಸೇರಿಯನ್ ನಾನೇ ಮಾಡಿದ್ದೇನೆ. ಅದನ್ನ ಮಧ್ಯರಾತ್ರಿ ಒಂದು 2:45ಗೆ ಇವರದ್ದು ಡೆಲಿವರಿ ಆಗಿದೆ, ನಳಿನಿ ಅವ್ರದ್ದು. ಅಲ್ಲ ಮೇಡಮ್, ಇದು ಡೆಲಿವರಿ ಮಾಡಿಸಿದ್ದು ನೀವಾ ಅಥವಾ ನೀವ್ ಇದ್ದಿದ್ರ ಆ ಸಂದರ್ಭದಲ್ಲಿ? ನಾನು ಇದ್ದೆ. ಡೆಲಿವರಿ ನನ್ನ ಅಂಡರ್ ಸೂಪರ್ವಿಷನ್ ಅಲ್ಲಿ ಸಿಸ್ಟರ್ ಮಾಡಿದ್ದೆ. ಯಾಕಂದ್ರೆ ಅದು ನಾರ್ಮಲ್ ಡೆಲಿವರಿ. ಬಾಕಿದ್ದು ಏನೋ ಕಾಂಪ್ಲಿಕೇಟೆಡ್ ಡೆಲಿವರಿ ಮತ್ತೆ ಫೋರ್ಸಸ್ ಅಥವಾ ವೆಂಟ್ರಸ್ ಏನಾದ್ರು ಹಾಕ್ಬೇಕಾದ್ರೆ ನಾವು ಅದು ಶಿಫ್ಟ್ ಮಾಡ್ತೇವೆ, ನಾವು ಹೋಗಿ. ಬಾಕಿದ್ದು ನಮ್ಮ ಅಂಡರ್ ಸೂಪರ್ವಿಷನ್ ಅಲ್ಲಿ ಸಿಸ್ಟರ್ಸ್ ಮಾಡ್ತಾರೆ. ಅಂದ್ರೆ ನಾವ್ ಏನ್ ಹೇಳ್ತೇವೆ ಅದನ್ನ ಮಾಡ್ತಾರೆ ಅವರು. ಅಲ್ಲ, ನೀವು ಇರುವಾಗ್ಲೇ ಈ ಘಟನೆ ನಡೀತಾ ಹಾಗಾದ್ರೆ? ಹೌದು, ನಾನು ಬೇರೆ ಪೇಷಂಟ್ ಹತ್ರ ಇದ್ದೆ. ಈ ಡೆಲಿವರಿನ ಸಿಸ್ಟರ್ ಮಾಡ್ತಿದ್ದಾರೆ ಅಂಡರ್ ಮೈ ಸೂಪರ್ವಿಷನ್. ನಮ್ಗೆ ಕೇಳಿ ಬಂದ ವಿಷಯದ ಪ್ರಕಾರ ಆ ಸಂದರ್ಭದಲ್ಲಿ ನೀವು ಹಾಸ್ಪಿಟಲ್ ಅಲ್ಲಿ ಇರ್ಲಿಲ್ವಂತೆ,
ಅಥವಾ ನಿಮ್ಗೆ ಕಾಲ್ ಮಾಡಿ ಕರೆಸ್ಬೇಕಾಯ್ತಂತೆ? ನಿಮ್ಗೆ ಆಕ್ಚುಲಿ ಈ ಮಗುವಿಗೆ ಈ ರೀತಿ ಆಯ್ತು, ಮಗುವಿನ ಡೆತ್ ಆಯ್ತು, ಆ ಮಗು ಡೆಲಿವರಿ ಟೈಮ್ ಅಲ್ಲಿ ಮಗು ಜೀವ ಇರ್ಲಿಲ್ಲ, ಈ ವಿಚಾರ ನಿಮ್ಗೆ ಯಾವಾಗ ಗೊತ್ತಾದದ್ದು? ಅಲ್ಲಿ ನಾನು ಈಚೆ ಕಡೆ ವಾರ್ಡ್ ಇದರಲ್ಲಿ ಪೋಸ್ಟ್ ಆಪರೇಟಿವ್ ವಾರ್ಡ್ ಅಲ್ಲಿ ಇರುವಾಗ ಸಿಸ್ಟರ್ ಬಂದು ಹೇಳಿದೆ, ಈ ತರ ಡೆಲಿವರಿ ಆಯ್ತು ಮೇಡಮ್, ಅದು ಈಗ ಆಗ್ತಾ ಇಲ್ಲ, ಬೇಗ ಕ್ರೈ ಆಗ್ತಾ ಇಲ್ಲ ಅಂತ. ಮತ್ತೆ ಬಂದು ನೋಡಿ ನಾನು ಇದು ಮಾಡಿದಾಗ ಮಗುದು ಏನ್ ಕಾರಣ ಅಂತ ಕೇಳಿದ್ರೆ ಹೊಕ್ಕುಳಿನ ಬಳ್ಳಿ ಸಿಕ್ಕಾಕೊಂಡಿತ್ತು, 2 ಲೂಪ್ಸ್ ಅಂದ್ರೆ. ಅಲ್ಲ ಮ್ಯಾಮ್, ಹೊಕ್ಕಳ ಬಳ್ಳಿ ಸಿಕ್ಕಾಕಿಕೊಳ್ತು ಅಂತ ಹೇಳಿದ್ರೆ ಅಷ್ಟು ಸಾಧಾರಣದ ವಿಷಯವಾ? ಯಾಕಂತ ಹೇಳಿದ್ರೆ ಇಷ್ಟು ದಿನದವರೆಗೆ ಅವ್ರೇನು 4 ದಿನ ಅಲ್ಲಿ ಅಡ್ಮಿಟ್ ಆಗಿದ್ರು, ಅಲ್ಲಿವರೆಗೆ ನಿಮಗೆ ಗೊತ್ತಾಗ್ಲಿಲ್ವಾ? ಹೇಗ್ ಗೊತ್ತಾಗ್ತದೆ ಹೊಟ್ಟೆ ಒಳಗೆ ಏನಾಗಿದೆ ಅಂತ ಕಾಣಿಸ್ತದ ನಮ್ಗೆ? ಅದು ಸ್ಕ್ಯಾನ್ ಅಲ್ಲಿ ಮಾತ್ರ ಸ್ಕ್ಯಾನ್ ಅಲ್ಲಿ ಮಾತ್ರ ಗೊತ್ತಾಗ್ತದೆ. ಹಾಗಾದ್ರೆ ಸ್ಕ್ಯಾನ್ ಮಾಡಿದೆಯೋ ನೀವು ಅವರನ್ನ ಸೀದಾ ಆಪರೇಷನ್ ಕರ್ಕೊಂಡು ಹೋದ್ರಿಯಾ? ಯಾರನ್ನು? ಅಲ್ಲ, ನೀವು ಸ್ಕ್ಯಾನಿಂಗ್ ಅನ್ನ ಮಾಡಿಸದೆ ಆ ಹೆಂಗಸನ್ನ ಸೀದಾ ಡೆಲಿವರಿಗೆ ಕರ್ಕೊಂಡು ಹೋದ್ರಿಯಾ? ಮಾಡಿಸಿದೆ. 3ನೇ ತಾರೀಕು ಅವರು ಸ್ಕ್ಯಾನಿಂಗ್ ಮಾಡಿ 10ನೇ ತಾರೀಕು ಅಡ್ಮಿಟ್ ಆಗಿದ್ದಾರೆ. ಅಕ್ಟೋಬರ್ 3ನೇ ತಾರೀಕು ಮ್ಯಾಮ್, ಅಕ್ಟೋಬರ್ 3ನೇ ತಾರೀಕು ಮಾಡಿದಂತ ಸ್ಕ್ಯಾನಿಂಗ್ ಅನ್ನ ಆಧರಿಸಿ ನೀವು 14ನೇ ತಾರೀಕು ಆಪರೇಷನ್ ಮಾಡಿಸ್ತೀರಾ? ಈ 3ರಿಂದ 14ನೇ ತಾರೀಕಿನ ನಡುವೆ ಈ ರೀತಿ ಆಗುವಂತ ಸಂದರ್ಭ ಇಲ್ವಾ? ಹಾಗಾದ್ರೆ ಸಂಭವಗಳಿಲ್ವಾ? ಏನಾಗುವಂತದ್ದು? ಈ ಕರುಳು ಬಲ್ಲಿ ಸುತ್ತಾಕೊಂಡ್ತು ಅಂತ ನೀವೇನು ಹೇಳಿದ್ರಿ, ಇದು ಸಂಭವಿಸುವಂತ ಯಾವ ಲಕ್ಷಣಗಳು ಕಂಡು ಬರುದಿಲ್ವಾ? ಅದ್ರಲ್ಲಿ ಸುತ್ತಾಕೊಂಡಿದ್ರೆ ಇದರಲ್ಲಿ ಬರ್ತದೆ, ಸ್ಕ್ಯಾನಿಂಗ್ ಅಲ್ಲಿ ರಿಪೋರ್ಟ್ ಅಲ್ಲಿ ಹಾಕ್ತಾರೆ. ಹಾ, ಕಲರ್ ಡಾಪ್ಲರ್ ಅಂತ ಒಂದು ಬೇಕಾಗ್ತದೆ. ಅದು ಇದ್ದ ವ್ಯವಸ್ಥೆ ಇದ್ದ ಇದರಲ್ಲಿ ರೇಡಿಯಾಲಜಿಸ್ಟ್ ಇದ್ದಲ್ಲಿ ಅಂತ ಒಂದು ಸ್ಕ್ಯಾನ್ ಮೆಷಿನ್ ಇದ್ದಲ್ಲಿ ಅಂತ ರೇಡಿಯಾಲಜಿಸ್ಟ್ ಆತ ರಿಪೋರ್ಟ್ ಕೊಡ್ತಾರೆ. ಸ್ಕ್ಯಾನ್ ಅಲ್ಲ, ನಿಮ್ಮ ಪ್ರಕಾರ ಈಗ ಸ್ಕ್ಯಾನಿಂಗ್ ರಿಪೋರ್ಟ್ ಅಲ್ಲಿ ಕರೆಕ್ಟ್ ಇತ್ತು ಅಂತ ಆದ್ಮೇಲೆ ಹಾಗಾದ್ರೆ ನಿಮ್ಮದೇ ತಪ್ಪಂತ ಆಯ್ತಲ್ಲ? ಹೆರಿಗೆಯ ಸಂದರ್ಭದಲ್ಲಿ ಮಗು ಸ್ಕ್ಯಾನಿಂಗ್ ರಿಪೋರ್ಟ್ ಅಲ್ಲಿ ಸರಿ ಇತ್ತು, ಕಡೆಯವರೆಗೂ ಹೃದಯ ಬಡಿತ ಕೂಡ ಸರಿ ಇತ್ತು, ಲಾಸ್ಟ್ ಅಲ್ಲಿ ಹೆರಿಗೆಯ ಸಂದರ್ಭದಲ್ಲಿ ಮಗು ಇಲ್ಲ ಅಂತ ಹೇಳಿದ್ರೆ ಇದು ತಪ್ಪು ಯಾರದ್ದು ಮೇಡಮ್? ಇಲ್ಲ ಖಂಡಿತ. ಯಾಕಂದ್ರೆ ಹೆರಿಗೆ ಆಗೋ ಸಂದರ್ಭದಲ್ಲಿ 2 ಲೂಪ್ಸ್ ಆಫ್ ಕಾರ್ಡರ್ ಅಂತ ನೆಚ್ಚಿ ಇತ್ತು ಅಂತ ಹೇಳಿದ್ದಾರೆ ಸಿಸ್ಟರ್. ಅಷ್ಟು ತನಕ ರೆಕಾರ್ಡ್ ಕೂಡ ಮಾಡಿದ್ದಾರೆ. ಅದು ಅಲ್ಲದೆ ಕಂಟಿನ್ಯೂಸ್ ನಿನ್ನೆ ರಾತ್ರಿಗೆ ಡೆಲಿವರಿ ಆಗಿದೆ. ನಾನು ಅಲ್ಲೇ ಇದ್ದೆ. 3 ಸಿಸೇರಿಯನ್ ಆಗಿದೆ, ರಾತ್ರಿ 3-4 ಸಿಸೇರಿಯನ್, ಬೆಳಗಿನ ತನಕ ಸಿಸೇರಿಯನ್ ಆಗಿದೆ. ನಾನು ಅಲ್ಲೇ ಇದ್ದೆ. ಇದು ಏನು ಬಿಸಿ ಹಾಸ್ಪಿಟಲ್, ಅದು ತುಂಬಾ ಡೆಲಿವರಿ ಆಗ್ತದೆ, ಅಷ್ಟು ಹೆಚ್ಚಿಕ್ ಇದಾಗ್ತದೆ. ಯಾಕಂದ್ರೆ 50 ಬೆಡ್ ಹಾಸ್ಪಿಟಲ್ ಅಲ್ಲಿ ನಾವು 60-65 ಬೆಡ್ ಹಾಕ್ತಾ ಇದೀವಿ, ಎಲ್ಲ ವರಾಂಡದಲ್ಲಿ ಹಾಕಿದೀವಿ. ಅಷ್ಟು ಓವರ್ಲೋಡ್ ಆಗ್ತದೆ. ಅಲ್ಲಿ ಕಳಸದಿಂದ, ಶಿವಮೊಗ್ಗದಿಂದ, ಈ ಕಡೆ ಬೈಂದೂರಿಂದ, ಈ ಕುಂದಾಪುರದಿಂದ, ಎಲ್ಲ ಕಡೆಯಿಂದ, ಕಾರ್ಕಳ, ಮೆಲ್ಕಿ, ಎಲ್ಲ ಕಡೆಯಿಂದ ಪೇಷಂಟ್. ಅಲ್ಲ ಸರಿ ಮೇಡಮ್, ಇಲ್ಲಿ ಇರುವಂತ ಪ್ರಶ್ನೆ ಅಂದ್ರೆ ಈಗ 3ನೇ ತಾರೀಕು ರಿಪೋರ್ಟ್ ಅಲ್ಲಿ ಸರಿ ಬಂದಂತಹದ್ದು, ಅದನ್ನ ಆಧರಿಸಿ ನೀವು 14ನೇ ತಾರೀಕಿಗೆ ಹೇಗೆ ಆಪರೇಷನ್ ಅನ್ನ ಮಾಡಿದ್ರಿ? ಅದು ಎಲ್ಲ ಖಾಸಗಿ ಹಾಸ್ಪಿಟಲ್ ಅಲ್ಲೂ ಕೂಡ ಇದೇ ರೀತಿಯಾಗಿ ಮಾಡ್ತಾರಾ? ಯಾವತ್ತೋ ಒಂದು ದಿನ ಮಾಡಿದಂತ ಸ್ಕ್ಯಾನಿಂಗ್ ರಿಪೋರ್ಟ್ ಅನ್ನ ಇಟ್ಕೊಂಡು ಇವತ್ತು 14ನೇ ತಾರೀಕು ಎಲ್ಲ ಸರಿ ಇದೆಯಪ್ಪ ಅಂತ ಹೇಳಿ ಆಪರೇಷನ್ ಮಾಡುವಂತದ್ದು, ಈ ಒಂದು ವೈಖರಿ ಏನಿದೆ ಎಲ್ಲ ಖಾಸಗಿ ಹಾಸ್ಪಿಟಲ್ ಆಗ್ತದ ಅಥವಾ ನಾರ್ಮಲ್ ಡೆಲಿವರಿ ಆಗಿರೋದು, ಆಪರೇಷನ್ ಆಗಿಲ್ಲ ಅವರಿಗೆ? ಅಲ್ಲಿ ವಿಜುವಲ್ ಅಲ್ಲಿ ಹೇಳ್ತಾರೆ, ಅವರ ಸಂಬಂಧಿಕರು ಹೇಳ್ತಾರೆ ತುಂಬಾ ನೋವಿದೆ, ಅವ್ರು ಹಿಂಸೆ ಪಡ್ತಾ ಇದ್ದಾರೆ, ಸಿಸರಿನ್ ಮಾಡುವ ಸಂದರ್ಭಗಳಿತ್ತು, ಆದ್ರೆ ಅದನ್ನ ಕೇರ್ಲೆಸ್ ಮಾಡಿ ಈ ಒಂದು ನಾರ್ಮಲ್ ಡೆಲಿವರಿಯನ್ನ ಮಾಡಿಸಿದ್ರು ಅಂತ. ನಾರ್ಮಲ್ ಡೆಲಿವರಿ ನಾವು ಡಿಸೈಡ್ ಮಾಡೋದು, ಅವರನ್ನ ಒಳಗಿಂದ ಪರೀಕ್ಷೆ ಮಾಡಿ ಎಲ್ಲಿಗೂ ಬರ್ಲಿಕ್ಕೆ ಜಾಗ ಉಂಟಾ, ಮಗುವಿನ ತೂಕ ಎಷ್ಟು ಉಂಟಾ ಇದು ಮಾಡಿ ಅಸೆಸ್ ಮಾಡಿ ನಾವು ಒಂದು ಫೈಂಡಿಂಗ್ಸ್ ಬರ್ದಿಡ್ತೀವಿ. ಇವರಿಗೆ ಅಂತಲ್ಲ, ಬರುವ ಎಲ್ಲಾ ಪೇಷಂಟ್ಗಳಿಗೂ ನಾವು ಆ ತರ ಮಾಡ್ತೀವಿ. ಆ ಸಂದರ್ಭದಲ್ಲಿ ಗೊತ್ತಾಗ್ಲಿಲ್ವಾ? ಹಾಗಾದ್ರೆ ಗೊತ್ತಾಗ್ಲಿಲ್ಲ, ಮಗು ಬರ್ಲಿಕ್ಕೆ ಜಾಗ ಇತ್ತಲ್ಲಿ, ಮತ್ತೆ ಮಗು ಬರ್ಲಿಕ್ಕೆ ನೋವು ಆಗ್ತಿರ್ಲಿಲ್ಲ, ಅದಕ್ಕೋಸ್ಕರ ಅದಕ್ಕೆ ಮೆಡಿಸಿನ್ ಹಾಕಿ ನೋವು ಬರ್ತವರಿಗೆ ಡೆಲಿವರಿ ಮಾಡ್ತೀವಿ. ಮ್ಯಾಮ್, ಹಾಗಾದ್ರೆ ನಿಮ್ಮ ಪ್ರಕಾರ ಈ ಕಡೆಯ ಗಳಿಗೆಯಲ್ಲಿ ಏನೋ ಒಂದು ಜಾದು ಆಯ್ತಂತ ಅನ್ಸೋದಿಲ್ವಾ ನಿಮ್ಗೆ? ಇಲ್ಲ ಖಂಡಿತ. ಕಡೆಯವರೆಗೂ ಸರಿ ಇತ್ತು ಮಗು ಕಡೆಯವರೆಗೂ ಎಲ್ಲದೂ ಕರೆಕ್ಟ್ ಇತ್ತು, ಲಾಸ್ಟ್ ಅಲ್ಲಿ ಡೆಲಿವರಿ ಆಗುವಾಗ ಕರುಳು ಬಳ್ಳಿ ಒಂದು ಕುತ್ತಿಗೆ ಸುತ್ತಾಕೊಳ್ತು. ಸುತ್ತಾಕೊಂಡ ಟೈಮ್ ಅಲ್ಲಿ ಸುತ್ತಾಕೊಂಡಿದ್ದಲ್ಲ, ಅದು ಮೊದ್ಲೇ ಇದ್ದಿರ್ಬೇಕು, ಅದು ಹೇಳ್ದಂಗೆ ಮತ್ತು ಅದರಲ್ಲಿ ಒಂದು. ಅಲ್ಲ ಮ್ಯಾಮ್, ಮೊದ್ಲೇ ಇತ್ತು ಅಂತ ಹೇಳಿದ್ರೆ ನೀವು ಹೇಳಿದ್ರಿ ಅಲ್ಲ, ಈಗ 4 ಗಂಟೆ ಮೊದಲು ನಾವು ಅವರಿಗೆ ಏನು ಚೆಕಪ್ ಅನ್ನ ಮಾಡಿ ಕಳಿಸಿದ್ವಿ ಅಂತ, ಹಾಗಾದ್ರೆ ಹಾಗೆ ಯಾಕೆ ಗೊತ್ತಾಗ್ಲಿಲ್ಲ? ಅವಾಗ ಗೊತ್ತಾಗ್ಲಿಲ್ಲ, ಕರೆಕ್ಟ್ ಆಗಿತ್ತು ಎಲ್ಲ. ಇದ್ದಿದ್ರೆ ನಾವು ಈಗ ಒಂದು ವಿಷಯವನ್ನ ಸ್ಪಷ್ಟಪಡಿಸಿ, ನಿಮಗೆ ಮೊದ್ಲು ಗೊತ್ತಾಗಿತ್ತೋ ಇಲ್ವೋ ಏನಂತ? ಆ ಕರುಳು ಬಳ್ಳಿ ಸುತ್ತಾಕಿಕೊಳ್ಳಿತ್ತು ಅಂತ ನಿಮ್ಗೆ ಗೊತ್ತಾಗ್ಲಿಲ್ಲ? ಗೊತ್ತಾಗಿದ್ರೆ ನಾವು ಮೊಮೆಂಟ್ ಹಾಗಾದ್ರೆ ಡೆಲಿವರಿ ಟೈಮ್ ಅಲ್ಲಿ ಅಚಾನಕ್ ಆಗಿ ಸುತ್ತಾಕೊಳ್ತು. ಈ ಒಂದು ಆಕ್ಸಿಡೆಂಟ್ ಗಳು ಏನು ಸಂಭವಿಸ್ತದೆ ಆ ರೀತಿ ಅಚಾನಕ್ ಆಗಿ ಕರುಳು ಬಳ್ಳಿ ಒಂದು ಸುತ್ತಾಕೊಳ್ತು ಅಂತ ಹೇಳುದು ನೀವು? ಅಚಾನಕ್ ಆಗಿ ಸಿಕ್ಕಾಕೊಳ್ಳಿಕ್ ಸಾಧ್ಯ ಇಲ್ಲ, ಯಾಕಂದ್ರೆ ಅದು ಡೆಲಿವರಿ ಆಗುವಾಗ ಮೊದ್ಲೇ ಸಿಕ್ಕಾಕೊಂಡಿರ್ಬೇಕು, ಅದು ಡಯಾಗ್ನೋಸ್ ಮಾಡಿಲ್ಲ ಅವ್ರು ಸ್ಕ್ಯಾನಿಂಗ್ ಅಲ್ಲಿ. ಮ್ಯಾಮ್, ಸ್ಕ್ಯಾನಿಂಗ್ ಮಾಡಿದ್ದು ಎಷ್ಟನೇ ತಾರೀಕು? 3ನೇ ತಾರೀಕು. 3ನೇ ತಾರೀಕು. ಅವರಿಗೆ ಡೆಲಿವರಿ ಆದಂತಹದ್ದು 14ನೇ ತಾರೀಕು. ಹೌದು. ತಿಂಗಳು ಆಗ್ತಾ ಬಂದಿದ್ದಲ್ಲ ಮಗು, ಅಲ್ಲಾಡ್ಲಿಕ್ಕೆ ಆಮೇಲೆ ತಿಂಗಳು ಆಗ್ತಾ ಬರುವಾಗ ಜಾಗ ಇರೋದಿಲ್ಲ ಅಲ್ಲಿ, ಅದು ಆಮೇಲೆ ಕರುಳು ಬಳ್ಳಿ ಸುತ್ತಾಕ್ಬಹುದು. ನಮ್ಮಲ್ಲಿ ಅಂದ್ರೆ ಸ್ಕ್ಯಾನಿಂಗ್ ಫೆಸಿಲಿಟಿ ಅಲ್ಲ, ಸುತ್ತಾಗಬಹುದು.
ಆ ನಡುವೆ ಕರುಳು ಬಳಿ ಸುತ್ತಾಗಬಹುದು ಅನ್ನೋದು ನಿಮ್ಗೆ ಗೊತ್ತಿರ್ತದೆ. ಅರ್ಥಾತ್ ನೀವರು ವೈದ್ಯರಾಗಿ ಈ ಎಲ್ಲಾ ಕಾರಣಗಳು ಕೂಡ ನಿಮ್ಗೆ ಗೊತ್ತಿರ್ತದೆ. ಇವರೇ ಸ್ಪೆಷಲಿಸ್ಟ್, ಅದರಲ್ಲಿ ಒಂದು ಸ್ಪೆಷಲಿಸ್ಟ್ ಆಗಿರ್ತಕ್ಕಂಥದ್ದು. ಈ ರೀತಿ ಆಗುವ ಸಂಭವಗಳು ಇರ್ತದೆ ಅಂತ ನಿಮ್ಗೆ ಗೊತ್ತಾಗಿದ್ದ ಮೇಲೆ ಅವ್ರಿಗೆ ಯಾಕೆ ಮತ್ತೊಮ್ಮೆ ಸ್ಕ್ಯಾನಿಂಗ್ ಮಾಡ್ಲಿಕ್ಕೆ ನೀವು ಹೇಳಿಕೊಡ್ಲಿಲ್ಲ, ಅಥವಾ ಸ್ಕ್ಯಾನಿಂಗ್ ಮಾಡ್ಲಿಕ್ಕೆ ಮತ್ತೊಮ್ಮೆ ಯಾಕೆ ಅವ್ರನ್ನ ಕಳಿಸ್ಲಿಲ್ಲ? ಫೆಸಿಲಿಟಿ ನಮ್ಮಲ್ಲಿ ಸ್ಕ್ಯಾನ್ ಮೆಷಿನ್ ಹಾಳಾಗಿದೆ, ಮತ್ತೆ ಕಲರ್ ಡಾಕ್ಟರ್ ಸ್ಟಡಿ ಇಲ್ಲಿ ಎಲ್ಲೂ ಇಲ್ಲ. ಅದನ್ನ ಯಾಕೆ ನೀವು ಸರ್ಕಾರದಲ್ಲಿ ಅಥವಾ ಬೇರೆ ಯಾವ ಉನ್ನತ ಮೇಲಧಿಕಾರಿಗಳಲ್ಲಿ ನೀವು ಕೇಳಲಿಕ್ಕೆ ಹೋಗ್ಲಿಲ್ವಾ? ಹೇಳಿದ್ದೇವೆ. ಈಗ ನಮ್ಮ ಸಿಇಒ ಮೇಡಮ್ ಇವತ್ತು ಬಂದಿದ್ರು, ಅವರಿಗೆ ನಾವು ರಿಕ್ವೆಸ್ಟ್ ಮಾಡಿದ್ದೇವೆ ನಮ್ದೊಂದು ಹಾಕಿ ಕೊಡಿ ಅಂತ, ಅದಕ್ಕೆ ಮಾಡುವ ಅಂತ ಹೇಳಿ ಅಶ್ಯೂರೆನ್ಸ್ ಕೊಟ್ಟು ಹೋಗಿದ್ದಾರೆ. ಇವತ್ತಿನ ಈ ಪ್ರಕರಣ ಆದ ಮೇಲೆ ಹೇಳಿದ್ರೆ ಅಥವಾ ಅದ್ರ ಮೊದಲಿಂದವೂ ಆ ವಿನಂತಿಗಳಿತ್ತ? ಕಲರ್ ಡ್ರಾಪ್ಲರ್ ಅಲ್ಲ, ನಮ್ಗೆ ಒಂದು ಮೆಷಿನ್ ಬೇಕು ಅಂತ ಮೊದಲೇ ಬರ್ಕೊಟ್ಟಿದ್ವಿ ನಾವು, ಸ್ಕ್ಯಾನ್ ಮೆಷಿನ್ ಬೇಕು ಅಂತ. ಮ್ಯಾಮ್, ಸ್ಕ್ಯಾನ್ ಮಿಷನ್ ಎಲ್ಲ ನಿಮ್ಮಲ್ಲಿ ಸರಿ ಇಲ್ಲದೆ ಅದು ಯಾವ ಆಧಾರದಲ್ಲಿ ಅವರನ್ನ ಸ್ವೀಕರಿಸಿದ್ರಿ ನಾವು ಹೆರಿಗೆಯನ್ನ ಮಾಡ್ತೇವೆ ಅಂತ? ಯಾಕಂತ ಹೇಳಿದ್ರೆ ಇದು ಕೇವಲ ಯಾವುದೋ ಒಂದು ಫಿಶ್ ಮಾರ್ಕೆಟಿನ ವಿಷಯ ಅಲ್ಲ, ಮೀನನ್ನ ಕೊಂಡುಕೊಂಡ ಹಾಗೆ ಅಥವಾ ಯಾವುದೋ ಒಂದು ಪರ್ಚೇಸ್ ಅನ್ನ ಮಾಡಿದಂತ ವಿಷಯ ಅಲ್ಲ, ಒಂದು ಜೀವದ ನಡುವಿನ ಆಟ ಇದು. ಆ ಮಗುವಿನ ಜೀವದ ಕುರಿತಾಗಿ, ಆ ತಾಯಿಯ ಜೀವನದ ಕುರಿತಾಗಿ ಇರ್ತಕ್ಕಂಥ ವಿಚಾರ. ಸ್ಕ್ಯಾನಿಂಗ್ ಮಿಷನ್ ಸರಿ ಇಲ್ಲದೆ ಅಥವಾ ವ್ಯವಸ್ಥೆಗಳು ಸರಿ ಇಲ್ಲದೆ ಯಾವ ಆಧಾರದ ಮೇಲೆ ನೀವು ಅವರನ್ನ ಆಸ್ಪತ್ರೆಗೆ ಅಡ್ಮಿನಿಸ್ಟ್ರೇಟ್ ಮಾಡ್ಕೊಂಡ್ರಿ, ಯಾವ ಆಧಾರದ ಮೇಲೆ ಅವ್ರನ್ನ ಹೆರಿಗೆಗೆ ಕರ್ಕೊಂಡು ಹೋಗಿ ಡೆಲಿವರಿ ಟೈಮ್ ಅನ್ನ ಅಥವಾ ಹೆರಿಗೆಯನ್ನು ನೆರವೇರಿಸಿದ್ರಿ? ಎಲ್ಲರನ್ನು ನಾವು ಮಾಡ್ತೀವಿ, ಅವ್ರೊಬ್ರಿಬ್ರನ್ನಲ್ಲ, ಎಷ್ಟು ಎಲ್ಲಾ ಪೇಷಂಟ್ ಗಳನ್ನ ನಾವು ಡೆಲಿವರಿ ಮಾಡ್ತೀವಿ ಇಲ್ಲಿ. ಅಲ್ಲ, ಡೆಲಿವರಿ ಮಾಡ್ತೀವಿ. ಅದೇ ಯಾವ ಆಧಾರದ ಮೇಲೆ? ನಿಮ್ಮ ಮಿಷನ್ ಸರಿ ಇಲ್ಲ ಅಂತ ಆದ್ಮೇಲೆ ಹೇಗೆ ಮಾಡ್ತೀರಾ? ನಿಮ್ಮ ಮಿಷನ್ ಸರಿ ಇಲ್ಲ, ದಯವಿಟ್ಟು ಕೇಳಿಸ್ಕೊಳ್ಳಿ. ನಿಮ್ಮ ಮಿಷನ್ ಸರಿ ಇಲ್ಲ, ನಿಮ್ಮಲ್ಲಿ ವ್ಯವಸ್ಥೆಗಳು ಸರಿ ಇಲ್ಲ, ಅಥವಾ ಯಾವುದೇ ರೀತಿಯಾದಂತ ಡಾಕ್ಟರ್ಗಳ ಕೊರತೆ ಇದೆ ನಿಮ್ಮಲ್ಲಿ, ಇದೆಲ್ಲ ಇದ್ದ ಮೇಲೆ ಅದು ಯಾವ ಆಧಾರದ ಮೇಲೆ ನೀವು ಅವರಿಗೆ ಪೇಷಂಟ್ ಅನ್ನ ಕರೆದುಕೊಳ್ತೀರಾ? ಅವರ ಜೀವನದ ಪ್ರಶ್ನೆ, ಅವರ ಜೀವದ ಪ್ರಶ್ನೆ ಇದು. ಯಾವುದೋ ಸಂದರ್ಭದಲ್ಲಿ ಏನು ಇಲ್ಲ ಅಂತ ಬರುದಿಲ್ಲ, ತನ್ನ ಯಾವ್ದು ಕಾರಣ, ತನ್ನಲ್ಲಿ ದುಡ್ಡು ವೆಚ್ಚವನ್ನ ಭರಿಸ್ಲಿಕ್ಕೆ ಆಗುದಿಲ್ಲ, ಅಥವಾ ಐಷಾರಾಮಿ ಜೀವನ ತನ್ನದಲ್ಲ ಅಂತ ಬರ್ತಾರೆ, ಹೌದಲ್ವೋ? ಅಂತಾದ ಮೇಲೆ ಅವರಿಗೆ ಒಂದು ಸ್ವತಂತ್ರವಾಗಿ ಅಥವಾ ಅವರಿಗೆ ಒಂದು ಚಂದ ರೀತಿಯಲ್ಲಿ ನಿಮ್ಗೆ ನೋಡ್ಲಿಕ್ಕೆ ಆಗುದಿಲ್ಲ ಅಂತ ಆದ್ಮೇಲೆ ಯಾವ ಆಧಾರದ ಮೇಲೆ ಅವರಿಗೆ ನೀವು ಹೆರಿಗೆಯನ್ನ ನೆರವೇರಿಸ್ತೀರಾ? ನಿನ್ನೆ 10 ಡೆಲಿವರಿ ಆಗಿದೆ, 5 ಸಿಸೇರಿಯನ್ ಆಗಿದೆ. ಇಷ್ಟು ಗಂಟೆಗೆ ನಾವು ಮಾಡ್ಲಿಲ್ಲ. ಹಾಗಾದ್ರೆ ನೀವು ಒಬ್ಬರೇ ಡಾಕ್ಟರ್ ಇದ್ದದ? ಹೌದು, ನಿನ್ನೆ ನಾನು 24 ಗಂಟೆ ಒಬ್ಬಳೇ ಡಾಕ್ಟರ್ ಇದ್ದದ್ದು. ಹಾಗಾದ್ರೆ ಮ್ಯಾಮ್, ಇದು ಬಹುಶಃ ಇದು ವ್ಯವಸ್ಥೆ ಒಂದು ಅಡ್ಮಿನಿಸ್ಟ್ರೇಷನ್ ಆಫೀಸ್ ಏನಿದೆ ಅಥವಾ ಈ ಸರ್ಕಾರದ ಈ ಒಂದು ಅನುದಾನಗಳು ಏನು ಬರ್ತಾ ಇದೆ ಇದರದ ಒಂದು ಕೊರತೆ ಅಂತ ನಿಮ್ಗೆ ಅನಿಸುದಿಲ್ವಾ? ಇಲ್ಲಿ ಏನಾಗ್ತದೆ ಅಂದ್ರೆ, ಈಗ 50 ಬೆಡ್ ಹಾಸ್ಪಿಟಲ್, ಇಲ್ಲಿ 65 ಪೇಷಂಟ್ ಬರ್ತಾರೆ, ಎಲ್ಲ ವರಾಂಡದಲ್ಲಿ ಹಾಕಿದ್ದೇವೆ, ಯಾರನ್ನು ಕಳಿಸ್ಲಿಕ್ಕೆ ಆಗುದಿಲ್ಲ. ಯಾಕಂದ್ರೆ ಡೆಲಿವರಿ ಪೇನ್ ಅಲ್ಲಿ ಬರ್ತೇವೆ, ಅವರಿಗೆಲ್ಲ ನಾವು ವ್ಯವಸ್ಥೆ ಮಾಡಿ ಕೊಡ್ಬೇಕಾಗ್ತದೆ. ಗೌರ್ಮೆಂಟ್ ಈಗ ಅದಕ್ಕೆ ತಕ್ಕ ಫೆಸಿಲಿಟಿಯನ್ನ ಮಾಡಿ ಕೊಡ್ತಾ ಇದ್ದಾರೆ, ನಮ್ಗೆ ಕೇಳ್ತಾ ಇದ್ದಾರೆ ಏನೇನ್ ಬೇಕು ಅಂತ. ಸೊ ನಾವು ಇದ್ದ ವ್ಯವಸ್ಥೆಯಲ್ಲಿ ನಮ್ಮಿಂದ ಎಷ್ಟು ಸರ್ವಿಸ್ ಜನರಿಗೆ ಕೊಡ್ಲಿಕ್ಕೆ ಸಾಧ್ಯ ಉಂಟು ಅಷ್ಟು ಕೊಡ್ತಾ ಇದ್ದಾರೆ. ಸರಿ, ಈಗ ಈ ಮಗು ಏನು ಬದುಕಿಲ್ಲ ಅಂತ ಹೇಳ್ತಾರೆ, ಆ ತಾಯಿ ಅಥವಾ ತಂದೆ ಈಗ ಯಾರ ಹತ್ತಿರ ಹೋಗಿ ಕೇಳಬೇಕು? ನನ್ನ ಮಗು ಇವತ್ತೇ ಹೀಗಾಗಿದೆ, ಕಡೆಯವರೆಗೂ ಸರಿ ಇದ್ದಂತ ಮಗು, ಕಡೆಯವರೆಗೂ FSR ಅನ್ನುವ ಒಂದು ಏನಿದೆ ಅದು ಕರೆಕ್ಟ್ ಆಗೇ ಇತ್ತು, ಹೃದಯ ಬಡಿತ ಸರಿಯಾಗೇ ಇತ್ತು, ನನ್ನ ಮಗು ಡೆಲಿವರಿ ಟೈಮ್ ಅಲ್ಲಿ ಸತ್ತಿದೆ ಅಥವಾ ನಿರ್ಜೀವವಾಗಿರ್ತಕ್ಕಂಥ ಮಗುವನ್ನ ನಮ್ಮ ಕೈಗೆ ಕೊಟ್ಟಿದ್ದಾರೆ, ಈ ಒಂದು ಕ್ವಶನ್ ಅನ್ನ, ಈ ಒಂದು ಪ್ರಶ್ನೆಯನ್ನ ಅವರಿಗೆ ಯಾರ ಬಳಿ ಹೋಗಿ ಕೇಳಬೇಕು? ಅಲ್ಲ, ನೀವೇ ಹೇಳ್ತೀರಾ ನಮ್ಮಲ್ಲಿ ಒಬ್ಬರೇ ಡಾಕ್ಟರ್ ಇರುವುದಂತ, ಮತ್ತೆ ನೀವೇ ಹೇಳ್ತೀರಾ ನಮಗೆ ವ್ಯವಸ್ಥೆಗಳು ಕೂಡ ಒದಗಿ ಬರ್ತಾ ಇವೆ ಅಂತ. ನಾನು ಹೌದು, ಇಡೀ ರಾತ್ರಿ 1 ನಿಮಿಷ ಕಣ್ಣು ಮುಚ್ಚಿಲ್ಲ. ರಾತ್ರಿ ಆದದ್ದು ಹೆಚ್ಚಿನ ಡೆಲಿವರಿ, ಡೇ ಟೈಮ್ ಅಲ್ಲಿ ಬರೀ 3 ಆದದ್ದು, ಮತ್ತೆ ಉಳಿದ 7 ಡೆಲಿವರಿಗಳು ರಾತ್ರಿನೇ ಆಗಿದೆ. ಹಾಗಾದ್ರೆ ಸರ್ಕಾರ ಈ ಒಂದು ಆಸ್ಪತ್ರೆಯನ್ನು ನಿಭಾಯಿಸುವುದರಲ್ಲಿ ವಿಫಲವಾಗಿದೆ ಅಂತವಾ? ಸರ್ಕಾರ ಈಗ 50 ಬೆಡ್ಗೆ ಏನಿದೆ ಆತರ 3 ಡಾಕ್ಟರ್ ಕೊಟ್ಟಿದ್ದಾರೆ. ಇನ್ನೊಬ್ರು ಡಾಕ್ಟರ್ ಬ್ರಹ್ಮಾವರದಿಂದ ಡೆಪ್ಯುಟೇಷನ್ ಅಲ್ಲಿ ಬರ್ತಾ ಇದ್ದಾರೆ. ಇನ್ನು 1 ಪೋಸ್ಟ್ ಇಲ್ಲಿ ಖಾಲಿ ಇದೆ. ಮತ್ತೆ ಇನ್ನೊಬ್ರು MBBS ಡಾಕ್ಟರ್ OPD ನೋಡ್ಲಿಕ್ಕೆ ಇದ್ದಾರೆ. ಆದ್ರೆ ವರ್ಕ್ ಲೋಡ್ ತುಂಬಾ ಇದೆ, ಇಲ್ಲಿ ತುಂಬಾ ಇದೆ ವರ್ಕ್ ಲೋಡ್, ಪೇಷಂಟ್ಸ್ ತುಂಬಾ ಇದೆ. ಈಗ ನಮ್ಮ ಆಸ್ಪತ್ರೆಗೆ ಎಷ್ಟು ಬೇಕಾ ಪೇಷಂಟ್ ಅದಕ್ಕಿಂತ ಜಾಸ್ತಿ ಬರ್ತಾರೆ. ಯಾಕಂದ್ರೆ ಎಲ್ಲ ಕಡೆಯಿಂದ ಈಗ ಕುಂದಾಪುರ, ಸೊ ಅದಕ್ಕೆ ಸರಿಯಾದಂತಹ ವ್ಯವಸ್ಥೆಯನ್ನು ಒದಗಿಸುವಲ್ಲಿ ವಿಫಲವಾಗಿದೆ. ವಿಫಲ ಅಂದ್ರೆ ನಾವಾಗಿ ನಮ್ಮಿಂದ ಎಷ್ಟು ಸಾಧ್ಯ ಉಂಟು ಅಷ್ಟು ಸರ್ವಿಸ್ ಕೊಡ್ತಾ ಇದ್ದೀವಿ. ಮ್ಯಾಮ್, ನಿಮ್ಮಿಂದ ಎಷ್ಟು ಸಾಧ್ಯ ಉಂಟು ಅದಲ್ಲ ಪ್ರಶ್ನೆ. ಈಗ ನಿಮ್ಮಿಂದ ಎಷ್ಟು ಸಾಧ್ಯವಿದೆ? ಅವರನ್ನ ಮಂಚದ ಮೇಲೆ ಮಲಗಿಸ್ಲಿಕ್ಕೆ ನಿಮ್ಮಿಂದ ಸಾಧ್ಯವಿದ್ಯಾ? ಈಗ ಮಂಚದ ಕೊರತೆ ಆಯ್ತು, 50 ಬೆಡ್ಗಳ ಕೊರತೆ ಆಯ್ತು, ಈಗ 51ನೇ ಪೇಷಂಟ್ ಅನ್ನ ಏನು ಹೊಸದೊಂದು ಬೆಡ್ ತಂದು ಮಲಗಿಸುವಂತ ಸಾಧ್ಯವಿದೆಯಾ? ನಾವು ರೆಫರ್ ಮಾಡ್ತೇವೆ ಅಂತ ಸಂದರ್ಭದಲ್ಲಿ. ಏನು ರೆಫರ್ ಮಾಡ್ತೀರಾ? ಯಾವ ರೀತಿ ರೆಫರ್ ಮಾಡ್ತೀರಾ? ಯಾವ ರೀತಿ ರೆಫರ್ ಮಾಡ್ತೀರಾ? ಆಂಬ್ಯುಲೆನ್ಸ್ ಅಲ್ಲಿ ಕಳಿಸ್ತೇವೆ. ಎಲ್ಲಿಗೆ? ಮಂಗಳೂರಿಗೆ. ಮಂಗಳೂರಿನ ಆಸ್ಪತ್ರೆಯಲ್ಲಿ? ಹೌದು. ಹಾಗಾದ್ರೆ ನೀವು ಈಗ ಹಿಂದೆ ಹೇಳಿದಾಗೆ ನಮ್ಮಲ್ಲಿ ಹೆಚ್ಚಿನ ಜನ ಬರುತ್ತಾರೆ, ನಮ್ಗೆ ಸಮಸ್ಯೆ ಆಗ್ತದೆ ಅಂತ ಏನ್ ಹೇಳಿದ್ರೆ, ಹಾಗಾದ್ರೆ ಆ ರೀತಿಯಾದಂತ ಸಮಸ್ಯೆ ನಿಮ್ಗೆ ಆಗೋದಿಲ್ಲ.
ಯಾಕಂತ ಹೇಳಿದ್ರೆ 50 ಜನ ಆದ್ಮೇಲೆ ಅದಕ್ಕಿಂತ ಹೆಚ್ಚು ಜನ ಬಂದ್ರೆ ನೀವು ಮಂಗಳೂರಿಗೆ ಕಳಿಸ್ತೀರಾ? ಇಲ್ಲ ಕಳ್ಸುದಿಲ್ಲ, ವರಾಂಡದಲ್ಲಿ ಎಲ್ಲ ಬೆಡ್ ಹಾಕಿದ್ದೇವೆ. ಅದು ಸೇರಿ ನಾನು ಹೇಳ್ತಾ ಇರೋದು 60, 65, 70 ಪೇಷಂಟ್ ಆಗ್ತದೆ. ಹೊರಗೆ ಹಾಕಿದ್ದೇವೆ, ಹೊರಗೆಲ್ಲ ಹಾಕಿ ಇನ್ನೂ ಜಾಸ್ತಿ. ಮೇಡಮ್, ನಾನು ಇದಕ್ಕೂ ಹೆಚ್ಚಿನ ಪ್ರಶ್ನೆ ನಿಮ್ಮಲ್ಲಿ ಕೇಳಲಿಕ್ಕೆ ಹೋಗುದಿಲ್ಲ. ನಿಮ್ಮಲ್ಲಿ ಒಂದು ವಿನಂತಿಯನ್ನ ಮಾಡ್ಕೊಳ್ತೇವೆ. ನೀವು ಇದುವರೆಗೆ ಏನು ಮಾತಾಡಿದ್ರಿ ಅದರಲ್ಲಿ ಗೊತ್ತಾಗ್ತದೆ. ದಯವಿಟ್ಟು ನಿಮ್ಮ ಆಸ್ಪತ್ರೆಯ ಬಗ್ಗೆ ಸರಿಯಾಗಿ ತಿಳಿದುಕೊಳ್ಳಿ. ನೀವು ಏನು ಕೆಲಸ ಮಾಡ್ತಾ ಇದ್ದೀರಾ, ಆಸ್ಪತ್ರೆಯಲ್ಲಿ ಎಷ್ಟು ಪ್ರಕರಣಗಳಿವೆ ಅಥವಾ ಯಾವ ರೀತಿ ಅದು ಸಾಗ್ತಾ ಇದೆ ಅನ್ನೋದನ್ನು ತಿಳಿದುಕೊಳ್ಳಿ. ಅದಾದ ನಂತರ ನೀವೇ ಒಮ್ಮೆ ಹೇಳ್ತೀರಾ ನಾವು ಮಂಗಳೂರಿಗೆ ಕಳಿಸ್ತಾ ಇದ್ದೇವೆ, ಇಲ್ಲ ನಾವು ಮಂಗಳೂರಿಗೆ ಕಳಿಸೋದಿಲ್ಲ ಅಂತ. ಅಟ್ ಎ ಮೂಮೆಂಟ್, ಫ್ರಾಕ್ಷನ್ ಆಫ್ ಸೆಕೆಂಡ್ ಅಲ್ಲಿ ನೀವು ಮಾತನ್ನ ಚೇಂಜ್ ಮಾಡ್ತೀರಾ, ಇಲ್ಲ ನಾವು ಕಳಿಸ್ತಾ ಇಲ್ಲ ಅಂತ ಹೇಳ್ತೀರಾ. ಸೊ ಈ ಎಲ್ಲ ವಿಚಾರಗಳನ್ನ ಕೊಡಿದಾಗ ಬಹುಶಃ ನಿಮ್ಮಲ್ಲಿಯೂ ಕೇರ್ಲೆಸ್ ಇದೆ, ಕೇರ್ ತಗೊಳ್ಳೋದ್ರಲ್ಲಿ ನೀವು ಕೂಡ ವಿಫಲರಾಗಿದ್ದೀರೇನೋ ಅಂತ ಅನಿಸ್ತಾ ಇದೆ. ಇಲ್ಲ, ನಾನು ಅದನ್ನು ಒಪ್ಪುದಿಲ್ಲ. ಯಾಕಂದ್ರೆ ನಾವು ಯಾವುದೇ ಅಲ್ಲ, ಮತ್ತೆ ಈಗಷ್ಟೇ ನೀವೇ ಹೇಳಿದ್ರಿ ಏನಂತ, ನಾವು ಇಲ್ಲ ಸರ್, ನಾವು ಅದನ್ನ ವ್ಯವಸ್ಥೆ ಮಾಡ್ತೇವೆ, ನಾವು ಆಂಬುಲೆನ್ಸ್ ಅಲ್ಲಿ ಅವರಿಗೆ ಕಳಿಸ್ತೇವೆ ಅಂತ. ದ ಸೇಮ್ ಟೈಮ್ ನಾನು ನಿಮ್ಗೆ ಪ್ರಶ್ನೆ ಕೇಳಿದೆ, ಇನ್ನೊಮ್ಮೆ ರಿಪೀಟ್ ಮಾಡ್ತಾ ಇದ್ದೇನೆ, ನಾನು ನಿಮ್ಗೆ ಪ್ರಶ್ನೆ ಕೇಳಿದೆ, ಹಾಗಾದ್ರೆ ನೀವು 50ಕ್ಕಿಂತ ಹೆಚ್ಚಾದ ಜನರನ್ನ ಮಂಗಳೂರಿಗೆ ಕಳಿಸ್ತೀರಾ ಅಂತ. ಇಲ್ಲ ನಾವು ಕಳಿಸೋದಿಲ್ಲ, ನಾವು ಬೆಡ್ ಹಾಕಿ ಮಲಿಸ್ತೇವೆ ಅಂತ ಹೇಳ್ತೀರಾ? ಇಲ್ಲ, ದಯವಿಟ್ಟು ಸರ್ ಕೇಳಿಸ್ಕೊಳ್ಳಿ. 50ಕ್ಕಿಂತ ಹೆಚ್ಚು ಬೆಡ್ ನಾವು ವರಾಂಡದಲ್ಲಿ ಹಾಕಿದ್ದೇವೆ. ಇನ್ನೂ ಒಂದು 20 ಬೆಡ್ ನಾವು ವರಾಂಡದಲ್ಲಿ ಹಾಕಿದ್ದೇವೆ. ಅದಕ್ಕಿಂತಲೂ ಜಾಸ್ತಿ ಬಂದ್ರೆ ಮಾತ್ರ ಕಳಿಸ್ತೇವನ್ನ. ಹೇಗೆ ಈ ಗರ್ಭಿಣಿಯವರು ಅಥವಾ ಈ ಒಂದು ಡೆಲಿವರಿ ಆಗಿರ್ತಕ್ಕಂತಹ ಬಾಣಂತಿಯವರನ್ನ ಈ ವರಾಂಡದಲ್ಲಿ ಮಲಗಿಸುವುದು ಎಷ್ಟರ ಮಟ್ಟಿಗೆ ಸರಿ? ಸೊ ನಿಮ್ಮಲ್ಲಿ ಓರ್ವ ಡಾಕ್ಟರ್ ಆಗಿ ನಿಮ್ಮ ಹತ್ರ ಕೇಳ್ತಾ ಇದ್ದೇನೆ, ಆ ಒಂದು ಸಂದರ್ಭದಲ್ಲಿ ಈ ಒಂದು ಥಂಡಿ ಹವಾ ಆಗಿರ್ಬಹುದು ಅಥವಾ ಇನ್ನಿತರ ಈ ಕ್ರಿಮಿಕೀಟಗಳ ಒಂದು ಇವೆಲ್ಲದರಿಂದ ರಕ್ಷಣೆ ಅವ್ರಿಗೆ ಬೇಕಾಗ್ತದೆ. ಇಂಥ ಸಂದರ್ಭದಲ್ಲಿ ಅವ್ರನ್ನ ವರಾಂಡದಲ್ಲಿ ಮಲಗಿಸುವುದು ಎಷ್ಟರ ಮಟ್ಟಿಗೆ ಸರಿ? ಅದು ಹೌದು ಸರ್. ಈಗ ಏನ್ ಮಾಡುದು, ಇಷ್ಟು ಪೇಷಂಟ್ ಬಂದಾಗ ಅವರಿಗೆ ಕೆಲವರು ಕೇಳಿ. ಹಾಗಾದ್ರೆ ಇಲ್ಲಿ ವ್ಯವಸ್ಥೆಗಳ ಕೊರತೆ ಅಂತ ಆಯ್ತಲ್ವಾ? ಹಾಗಾದ್ರೆ ನಿಮ್ಗೆ ಸರ್ಕಾರದಿಂದ ವ್ಯವಸ್ಥೆಗಳು ಸರಿಯಾಗಿ ಸಿಗ್ತಾ ಇಲ್ಲ ಅಂತ ಆಯ್ತಲ್ವಾ? ಅದಕ್ಕೆ ನಾವು ರೆಕಮೆಂಡೇಶನ್ ಕಳಿಸಿದ್ದೇವೆ ಸರ್, ರಿಕ್ವೆಸ್ಟ್ ಮಾಡಿದ್ದೇವೆ. ಎಷ್ಟು ಟೈಮ್ ಆಯ್ತು ನೀವು ರೆಕಮೆಂಡೇಶನ್ ಮಾಡಿ? ಎಷ್ಟು ಟೈಮ್ ಆಯ್ತು ರೆಕಮೆಂಡೇಶನ್ ಮಾಡಿ? ಎಷ್ಟು ಸಮಯ? ನಮ್ಗೆ ಕಂಟ್ರೋಲಿಂಗ್ ಆಫೀಸರ್ ಡಿಸ್ಟ್ರಿಕ್ಟ್ ಸರ್ಜನ್ ಅವರಿಗೆ ನಾವು ಬರೆದು ಕೊಟ್ಟಿದ್ದೇವೆ. ಎಷ್ಟು ಸಮಯದ ಹಿಂದೆ? ಒಂದು 2-3 ತಿಂಗಳಾಗಿರ್ಬೋದು. 3 ತಿಂಗಳಿಂದ ಯಾವುದೇ ರೀತಿಯಂತ ಕ್ರಮಗಳನ್ನು ಅವ್ರು ಕೈಗೊಂಡಿಲ್ವಾ? ಅವರನ್ನು ದಯವಿಟ್ಟು ನೀವು ಇದ್ರ ಬಗ್ಗೆ, ಯಾಕಂದ್ರೆ ಅಡ್ಮಿನಿಸ್ಟ್ರೇಷನ್ ಮಾಡೋದು ಡಿಸ್ಟ್ರಿಕ್ಟ್ ಸರ್ಜನ್, ಇದ್ರ ಬಗ್ಗೆ ಎಲ್ಲಾನು ಇದು ಮಾಡೋದು ಅವ್ರ ಬಗ್ಗೆ ನೀವು ವಿಚಾರಿಸಿದ್ರೆ ಒಳ್ಳೇದು ಅಂತ ನನಗೆ ಅನಿಸ್ತದೆ. ಒಟ್ಟಾರೆಯಾಗಿ ನೀವು ಕಡೆಗೂ ಒಪ್ಕೊಂಡ್ರಿ, ಇಲ್ಲಿ ಕೇವಲ ನಮ್ಮ ವೈದ್ಯರ ಕರ್ತವ್ಯ ಇದ್ರೆ ಮಾತ್ರ ಸಾಕಾಗುದಿಲ್ಲ, ಅದಕ್ಕೆ ಬೇಕಾಗಿರ್ತಕ್ಕಂಥ ಪ್ರೊಸೀಜರ್, ಅದಕ್ಕೆ ಬೇಕಾಗಿರ್ತಕ್ಕಂಥ ವ್ಯವಸ್ಥೆಯನ್ನು ಕೂಡ ಅವರು ಒದಗಿಸಬೇಕು. ಇಲ್ಲಿ ಏನು ಒಬ್ಬರೇ ವೈದ್ಯರಿದ್ರಿ, ಬಹುಶಃ ಆ ಸಂದರ್ಭದಲ್ಲಿ 2-3 ಜನ ವೈದ್ಯರಿದ್ದಿದ್ರೆ ಈ ಒಂದು ಕಷ್ಟ, ಈ ಒಂದು ಘಟನೆ ಆಗ್ತಾ ಇರಲಿಲ್ಲ ಅಂತ ನಿಮ್ಗೆ ಅನ್ಸುತ್ತಲ್ವಾ? ಆದ್ರೆ ಸರ್, ಇಲ್ಲಿ ನಾವು ಈಗ 3 ಜನ ಇರೋದು, ತಿಂಗಳಿಗೆ 10 ಡ್ಯೂಟಿ ಬರ್ತದೆ, ಇಷ್ಟೊಂದು ನಿಭಾಯಿಸಬೇಕಾದ ಅನಿವಾರ್ಯತೆ ಇದೆ ಇಲ್ಲಿ. ಅದೇ ಅನಿವಾರ್ಯತೆ ಯಾಕೆ ಬಂತು? ಇಲ್ಲಿ ವೈದ್ಯರ ಕೊರತೆ ಅಥವಾ ವ್ಯವಸ್ಥೆಗಳ ಕೊರತೆ? ಹೌದು, ಇರ್ಬೋದೇನೋ. ಯಾಕಂದ್ರೆ 50 ಬೆಡ್ ಇದ್ರೆ ಹೇಗಾದ್ರೂ ಮ್ಯಾನೇಜ್ ಮಾಡ್ಬೋದು ಸರ್. 50 ಬೆಡ್ಗೆ ಓಕೆ, ಧನ್ಯವಾದಗಳು ಮ್ಯಾಮ್. ಆದ್ರೆ ಇನ್ನು ಮುಂದೆ ಆದ್ರೂ ಆದಷ್ಟು ನೀವು ನಿಗಾವನ್ನು ವಹಿಸಬೇಕಾಗ್ತದೆ. ಕಾರಣ ಇದು ನಾವು ಇದರಿಂದ ಕೆಲಸ ಮಾಡ್ತೀವಿ ಸರ್, ಇದ್ರಲ್ಲಿ ಯಾವುದೇ ಒಂದು ಕಾಂಪ್ರಮೈಸ್ ಇಲ್ಲ. ಪೇಷಂಟ್ ಗೆ ಏನು ಬೇಕು ಅದಕ್ಕೆ ಏನು ಬೇಕು ವ್ಯವಸ್ಥೆ ಮಾಡುವಂತ ಒಂದು ಇನ್ನು ಮುಂದೆ ನೀವು ಚೆನ್ನಾಗಿ ನೋಡ್ಕೊಳ್ತೀರಾ? ಖಂಡಿತ ಸರ್. ಇದ್ರಲ್ಲಿ ಹಾಗಾದ್ರೆ ಇದುವರೆಗೆ ನಿಮ್ಮಲ್ಲಿ ಚೆನ್ನಾಗಿ ನೋಡ್ಕೊಳ್ಳಿಕ್ಕೆ ಆಗ್ಲಿಲ್ಲ ಅಂತ ಆಯ್ತು. ಚೆನ್ನಾಗಿ ನೋಡಿದೀವಿ, ನಮ್ಮಲ್ಲಿ ಸ್ಟ್ಯಾಟಿಸ್ಟಿಕ್ಸ್ ಇದೆ ಸರ್, ಎಷ್ಟು ಡೆಲಿವರಿ ಆಗಿದೆ, ಎಷ್ಟು ಸಿಸೇರಿಯನ್ ಆಗಿದೆ ಅಂತ ಎಲ್ಲ. ಹಾಗಾದ್ರೆ ಈ ಘಟನೆ ಯಾಕೆ ನಡೀತು ಮ್ಯಾಮ್? ನೀವೇ ಹೇಳಿದ್ರಿ ಕಡೆಯ ಗಳಿಗೆವರೆಗೂ ಎಲ್ಲವೂ ಸರಿ ಇತ್ತು, FSR ಸರಿ ಇತ್ತು, ಮಗುವಿನ ಹೃದಯ ಬಡಿತ ಸರಿ ಇತ್ತು, ಪ್ರತಿಯೊಂದು ಸರಿ ಇತ್ತು. ಹಾಗಾದ್ರೆ ಈ ಘಟನೆ ಹೇಗೆ ನಡೀತು, ಯಾವ ರೀತಿಯಲ್ಲಿ ನಡೀತು? ಅದು ನನ್ಗೆ ತಿಳಿದ ಮಟ್ಟಿಗೆ ಅದು ಒಂದು ರೀಸನ್ ಇರ್ಬೋದು. ಅದು ಅಲ್ಲದೆ ಬೇರೆ ಏನಾದ್ರು ಮಗುವಲ್ಲಿ ಕಂಜನೆಂಟಲ್ ಏನಾದ್ರು ಅನಾಮಲ್ ಇದ್ರೂ ಕೂಡ ಆಗುವಂತ ಚಾನ್ಸಸ್ ಇದೆ. ಈಗ ನನ್ಗೆ ನೋಡಿದ ಮಟ್ಟಿಗೆ ಹೊರ ರೂಪಕ್ಕೆ ಇದು ಈ ತರ ಇರುವ ಹಾಗೆ ನನ್ಗೆ ಕಾಣಿಸ್ತಿದೆ. ಆ ಕಾರ್ಡ್ ಏನಾದ್ರು ನಕ್ಕಾಗಿ ಅದು ಡೆಲಿವರಿ ಆಗುವಾಗ ಜಗ್ಗಿದ ಕಾರಣಕ್ಕೆ ಕುತ್ತಿಗೆಯಲ್ಲಿ ಕಂಪ್ರೆಸ್ ಆಗಿ ಡೆತ್ ಆಗಿರ್ಬೋದು ಅಂತ ನನಗೆ ಅನಿಸ್ತದೆ. ಬಹುಶಃ ನರ್ಸ್ಗಳು ಇದನ್ನ ನೋಡ್ಕೊಳ್ಳೋದ್ರಲ್ಲಿ ಏನಾದ್ರು ವಿಫಲರಾದ್ರ? ಯಾಕಂತ ಹೇಳಿದ್ರೆ ಡೆಲಿವರಿ ಸಂದರ್ಭದಲ್ಲಿ, ಹೆರಿಗೆ ಸಂದರ್ಭದಲ್ಲಿ ಎಷ್ಟೇ ಸೆನ್ಸಿಟಿವ್ ಆಗಿದ್ರು ಕೂಡ ಸಾಕಾಗುದಿಲ್ಲ. ಬಹುಶಃ ನರ್ಸ್ಗಳು ಇದರಲ್ಲಿ ವಿಫಲರಾದ್ರು ಅಂತ ಅನಿಸ್ತದೆ ನಿಮ್ಗೆ? ನೆಗ್ಲಿಜೆನ್ಸ್ ಆಗಿರ್ಲಿಕ್ಕೆ ಚಾನ್ಸ್ ಇಲ್ಲ ಸರ್. ಎಷ್ಟೊಂದು ಡೆಲಿವರಿ ಆಗ್ತದೆ, ಇಲ್ಲಿ ಎಷ್ಟೊಂದು ಬಿಸಿ ಆಗಿದ್ರು ಕೂಡ ಅದನ್ನ ಮ್ಯಾನೇಜ್ ಮಾಡುವಂತ ಇದಿದೆ. ಸರ್ವಿಸ್ ಹ್ಯಾಂಡೆಡ್ ಅವರು ಸಿಸ್ಟರ್ಸ್ ಎಲ್ಲ ನಮ್ಮ ಅಂಡರ್ ಅಲ್ಲಿ ವರ್ಕ್ ಮಾಡಿ ಅವರು ಎಲ್ಲವನ್ನು ಸಾಧಾರಣ ನಾವು ಹೀಗೆ ಮಾಡಿ ಅಂತ ಹೇಳಿದ್ರೆ ಕರೆಕ್ಟಾಗಿ ಅದನ್ನ ನಿಭಾಯಿಸ್ಕೊಂಡು ಹೋಗ್ತಾರೆ. ಅಲ್ಲ ಮೇಡಮ್, ಈಗ ಇಲ್ಲಿ ನಿಮ್ಮ ಯಾರು ಇದ್ದಾರೆ ಅವರ ಮನೆಯವರು ಈಗ ಒಂದು ಕಂಪ್ಲೇಂಟ್ ಮಾಡಿದ್ದಾರೆ ಅಂತ ಹೇಳಿದ್ರೆ
ಹಣ ಇಲ್ಲದಿದ್ದರೆ ಅಲ್ಲಿ ಕೆಲಸ ಆಗುದಿಲ್ಲ ಅಂತೇಳಿ ಕಂಪ್ಲೇಂಟ್ ಮಾಡಿದ್ದಾರೆ. ಇಲ್ಲ ಸರ್, ಖಂಡಿತ ನಾನು ಈಗ ಅವರು ಮಾಧ್ಯಮದ ಮೇಡಮ್, ಈಗ ಅವರು ಯಾರೂ ದುಡ್ಡು ತಗೊಳ್ಳೋದಿಲ್ಲ. ಮಾಧ್ಯಮದವರ ಹತ್ರ ಅವರು ಹೇಳಿದ್ದಾರೆ. ಮಾಧ್ಯಮದ ಎದುರಿಗೆ ಅದೇ ಹಾಸ್ಪಿಟಲಿನ ಒಂದು ಪೇಷಂಟ್ಗಳು ಏನಿದ್ದಾರೆ ಅವರೇ ಬಂದು, ರೋಗಿಗಳೇ ಬಂದು ಹೇಳಿಕೆಯನ್ನು ನೀಡಿರ್ತಕ್ಕಂಥದ್ದು. ಸರ್, ಇಲ್ಲಿ ದುಡ್ಡು ಕೊಡದೇ ಇದ್ರೆ ಏನೂ ಆಗುದಿಲ್ಲ ಸರ್, ಎಲ್ಲರಿಗೆ ಕೈ ತುಂಬಿಸ್ಬೇಕು, ನಾವು ಲಂಚವನ್ನು ಕೊಡಬೇಕು ಅಂತ. ಅದು ನನ್ನ ಗಮನಕ್ಕೆ ಬಂದಿಲ್ಲ, ನನ್ಗೆ ಅದರ ಬಗ್ಗೆ ಗೊತ್ತಿಲ್ಲ ಸರ್. ಖಂಡಿತ ಅಂತದ್ದು ನಡೀಲಿಕ್ಕಿಲ್ಲ ಅಂತ ನಾನು ಖಂಡಿತ ಹೇಳಬಲ್ಲೆ. ಅದು ಕೆಲವೊಂದು ಸಂದರ್ಭದಲ್ಲಿ ಆಗಿರ್ಬೋದು ಅಂತೇಳಿ ಇದ್ದೇ ಇರ್ತದೆ ಮೇಡಮ್ ಅಲ್ವಾ? ಅಲ್ಲ, ಕೆಲ ಸಂದರ್ಭದಲ್ಲಿ ಆಗಿರ್ತದೋ ಅಂತೇಳಿ ಸಂಶಯ ಅಷ್ಟೇ. ಇಲ್ಲ ಇಲ್ಲ, ಖಂಡಿತ ಇಲ್ಲ. ಅದ್ರಲ್ಲಿ ನಾನು ಧೈರ್ಯವಾಗಿ ಹೇಳಬಲ್ಲೆ. ಏನು ಗೊತ್ತಾ ಮೇಡಮ್, ಈಗ ನಾವು ಸರ್ಕಾರಿ ಆಸ್ಪತ್ರೆ ಆಗಲಿ ಖಾಸಗಿ ಆಸ್ಪತ್ರೆ ಆಗಲಿ ಡಾಕ್ಟರ್ನವರ ಬಗ್ಗೆ ನಂಬಿಕೆ ಇದ್ದವರು ನಾವು ಎಲ್ಲರೂ. ಈಗ ಯಾರು ಪೇಷಂಟ್ ಬರ್ತಾರೆ ಎಲ್ಲರೂ ಡಾಕ್ಟರ್ ಬಗ್ಗೆ ನಂಬಿಕೆಯಿಂದ ಬರುದು ಅಲ್ವಾ? ಹೌದು, ಖಂಡಿತ ಖಂಡಿತ. ನಾನು ಕೂಡ ಬಹಳಷ್ಟು ನಾನು ಅಲ್ಲಿ ಪೇಷಂಟ್ ನಾನು ಕರ್ಕೊಂಡು ಬಂದಿದ್ದೇನೆ. ಅಂದರೆ ನಾನು ಕರ್ಕೊಂಡು ಬರೋದು ತಪ್ಪು, ಯಾಕಂತ ಹೇಳಿದ್ರೆ ನಾನು ಕರ್ಕೊಂಡು ಬಂದರೆ ನಾನು ತಪ್ಪಿಗಸ್ತಾಗ್ತೇನೆ. ಆಗಿರುವಾಗ ಆದರೂ ಕೂಡ ನಮ್ಮ ಕೆಲವೊಂದು ಬಾರಿ ನಾನು ಕರ್ಕೊಂಡು ಬರಬೇಕಾಗಿದೆ, ಕರ್ಕೊಂಡು ಬಂದಿದ್ದೇನೆ. ಯಾರು ದಮಯಂತಿ ಮೇಡಮ್ ಇದ್ದಾರೆ, ತಾವು ಇದ್ದೀರಿ, ಮತ್ತೆ ಒಂದು 2-3 ಜನ ಇದ್ದೀರಿ. ಇದ್ರ ಬಗ್ಗೆ ಚರ್ಚೆ ಮಾಡೋಣ ಮ್ಯಾಮ್. ಈಗ ಈ ಸಂದರ್ಭದಲ್ಲಿ ಬಹುಶಃ ನಿಮಗೆ ಈಗ ಸಹ ಹೆಚ್ಚಿನ ಪೇಷಂಟ್ಗಳು ಬಂದಿರಬಹುದೇನೋ, ಅವರಿಗೆ ತೊಂದರೆ ಕೊಡ್ಲಿಕ್ಕೆ ನಾವು ಇಷ್ಟಪಡೋದಿಲ್ಲ. ನಿಮ್ಮ ಇವೆಲ್ಲ ಮಾಹಿತಿಗಾಗಿ ಧನ್ಯವಾದಗಳು ಮ್ಯಾಮ್, ಧನ್ಯವಾದಗಳು. ಬಹುಶಃ ಅವರ ಪರಿಸ್ಥಿತಿ ಅತ್ತಪೋದರೆ ಹುಲಿ ಇತ್ತ ಪೊದೆ ಅನ್ನುವ ಪರಿಸ್ಥಿತಿ ಬಂದುಬಿಟ್ಟಿದೆ. ಈಗ ಆಚೆ ಹೋಗುವ ಹಾಗಿಲ್ಲ, ಈಚೆಯೂ ಹೋಗುವ ಹಾಗಿಲ್ಲ. ಬಹುಶಃ ಎಲ್ಲ ವಿಚಾರದ ಬಗ್ಗೆ ಇನ್ನಷ್ಟು ಚರ್ಚೆಯನ್ನು ಮಾಡೋಣ. ನೇರವಾಗಿ ನಿಮ್ಮ ಈ ಒಂದು ಕರೆಯನ್ನು ಕೂಡ ನಾವು ಸ್ವೀಕರಿಸ್ತೇವೆ. ಇದಕ್ಕಿಂತ ಮೊದಲಿಗೆ ಒಂದು ಪುಟ್ಟ ಒಂದು ವಿರಾಮವನ್ನು ತೆಗೆದುಕೊಂಡು ಬರೋಣ. ವೀಕ್ಷಕರೇ, ಈ ನಡುವೆ ಇನ್ನೊಂದು ಪ್ರಶ್ನೆ ಕೂಡ ನಮ್ಮಲ್ಲಿ ಬರ್ತಾ ಇದೆ. ಬಹುಶಃ ಖಾಸಗಿ ಆಸ್ಪತ್ರೆಗಳೊಂದಿಗೆ ಇವರಿಗೆ ಒಪ್ಪಂದವಿದೆಯಾ? ಯಾಕಂತ ಹೇಳಿದ್ರೆ ಈ ಹಿಂದಿನ ಈ ಒಂದು ಪ್ರಕರಣ ಏನಾಗಿತ್ತು, ಯಾವ ರೀತಿಯಾಗಿ ಇದೇ ರೀತಿಯಾಗಿ ಒಂದು ಮಗುವಿನ ಮೃತ ದೇಹವನ್ನು ಅವರೇನು ಅವರ ಹೆತ್ತ ತಂದೆ ತಾಯಿಗಳು ಕಳಿಸಿದ್ರು, ಆ ಸಂದರ್ಭದಲ್ಲಿಯೂ ಕೂಡ ಅದೇ ಖಾಸಗಿ ಆಸ್ಪತ್ರೆಗೆ ಕಳಿಸ್ತಾರೆ. ಇದುವರೆಗೆ ಗೌರ್ಮೆಂಟ್ ಹಾಸ್ಪಿಟಲ್ನಲ್ಲಿ ವೈಫಲ್ಯ ಆದಂತಹ ಎಲ್ಲ ಕೇಸ್ಗಳನ್ನ ಅಥವಾ ಏನು ಸಾಗಿಸ್ಲಿಕ್ಕೆ ಸಾಧ್ಯವಿಲ್ಲ, ಏನು ನಮ್ಮಿಂದ ಮಾಡ್ಲಿಕ್ಕೆ ಸಾಧ್ಯವಿಲ್ಲ, ಅದೆಲ್ಲವನ್ನ ಅಲ್ಲಿ ಇರ್ತಕ್ಕಂಥ ಒಂದು ಖಾಸಗಿ ಆಸ್ಪತ್ರೆಗೆ ಅವರನ್ನ ಕಳಿಸಿಕೊಡ್ಲಾಗ್ತದೆ. ಬಹುಶಃ ನಿಮ್ಗೆ ಗೊತ್ತಿದೆ, ಉಡುಪಿಯಲ್ಲಿ ಅನೇಕ ಆಸ್ಪತ್ರೆಗಳಿವೆ, ಅನೇಕ ಖಾಸಗಿ ಆಸ್ಪತ್ರೆಗಳಿವೆ. ಆದರೆ ಇದೆಲ್ಲವನ್ನ ಬಿಟ್ಟು ಯಾವುದೋ ಒಂದೇ ಒಂದು ಆಸ್ಪತ್ರೆಯನ್ನ ಅವರು ಟಾರ್ಗೆಟ್ ಆಗಿ ಮಾಡಿಟ್ಕೊಂಡು ಇಲ್ಲಿ ಬರ್ತಕ್ಕಂಥ ಎಲ್ಲ ಪೇಷಂಟ್ಗಳನ್ನ ಅಲ್ಲಿ ಕಳಿಸೋದಾಗಿರ್ಬೋದು. ಬಹುಶಃ ಈ ಎಲ್ಲ ವಿಚಾರಗಳನ್ನ ನೋಡಿದಾಗ ಬಹುಶಃ ಖಾಸಗೀಕರಣದತ್ತ ಇವರು ವಾಳ್ತಾ ಇದ್ದಾರೆ, ಅಥವಾ ಖಾಸಗೀಕರಣದತ್ತ ಎಲ್ಲರೂ ಕೂಡ ಹೋಗುವ ಹಾಗೆ ಇವರು ಮಾಡ್ತಾ ಇದ್ದಾರೆ ಅಂತ ನಮ್ಮ ಈ ಒಂದು ಪ್ರಶ್ನೆ ಈ ಸಂದರ್ಭದಲ್ಲಿ ಮೂಡಿರ್ತಕ್ಕಂಥದ್ದು. ಇದ್ರ ಬಗ್ಗೆ ಚರ್ಚೆ ಮಾಡ್ಲಿಕ್ಕೆ ನಿತ್ಯಾನಂದ ಒಳಕಾಡು ಅವರು, ಡಾಕ್ಟರ್ ಯಾರು ಏನು ಹೆಸರು, ಡಾಕ್ಟರ್ ಹೆಸರು ಕಿಶೋರಿ ಅವರು ಹೇಳಿದ ಪ್ರಕಾರ ಈಗ ನಮ್ಮಲ್ಲಿ ಇರುವುದು 50 ಬೆಡ್ಡಿನ ಆಸ್ಪತ್ರೆ ಮಾತ್ರ. ಆ ಅನಿಸಿಕೆ ಎನಿಸ್ತದೆ. ಈಗ ನಮ್ಮಲ್ಲಿ ಬರ್ತಾರೆ, ಈಗ ಶಿವಮೊಗ್ಗ ಎಲ್ಲೆಲ್ಲಿಂದ ಬರುವಂತ ನಮಗೆ ಇಲ್ಲಿ ಬರ್ತಾರೆ, ನಾವು ಅದನ್ನು ಬಿಡ್ಲಿಕ್ಕೆ ಆಗುದಿಲ್ಲ ಅಂತ ಹೇಳ್ತಾರೆ. ಅವರು ಹೇಳುವ ಪ್ರಕಾರ ಅವರು ಖಾಸಗಿಯವರಿಗೆ ಒಂದು ಹೋಗುವ ಹಾಗೆ ಮಾಡ್ತಾರಾ ಅನ್ನೋ ಒಂದು ದೃಷ್ಟಿಯನ್ನು ಬರ್ತದೆ. ಯಾಕಂತ ಹೇಳಿದ್ರೆ ಅವರ ಅನಿಸಿಕೆ ಏನು, 50 ಮಾತ್ರ ಇರುವುದು, ಬೇರೆ ನಾವು ಹೊರಗಡೆ ಕಳಿಸುವ ಅಂತೇಳಿ. ಈಗ ಅವ್ರು ಹೇಳಿದಾಗೆ ಸರ್, ನಮ್ಮಲ್ಲಿ ಸ್ಕ್ಯಾನಿಂಗ್ ಮಿಷನ್ ಸರಿ ಇಲ್ಲ ಸರ್. ಸ್ಕ್ಯಾನರ್ ಯಾವುದೋ ಒಂದು ಸೈಬರ್ ಅಲ್ಲಿ ಇಡುವ ಸ್ಕ್ಯಾನರ್ ಅಲ್ಲ ಇದು, ನಮ್ದು ಅದು ಸರಿ ಇಲ್ಲ, ಇದು ಸರಿ ಇಲ್ಲ. ಒಂದು ಹಾಸ್ಪಿಟಲ್ ಅಲ್ಲಿ ಸ್ಕ್ಯಾನಿಂಗ್ ಮಿಷನ್ ಸರಿ ಇಲ್ಲ, 4 ದಿನ ಆಯ್ತು, 1 ವಾರ ಆಯ್ತು, ಇನ್ಚಾರ್ಜ್ ತಕೊಂಡ ನಂತರ ಅವರ ಜವಾಬ್ದಾರಿ. ಇಲ್ಲಿ ಸ್ಕ್ಯಾನರ್ ಇಲ್ಲ, ಮೆಡಿಸಿನ್ ಇಲ್ಲ, ಅದು ಇಲ್ಲ ಅಂತ ಹೇಳಿದ್ರೆ ನಮ್ಮ ಹತ್ರ ಹೇಳಲಿಕ್ಕಿಲ್ಲ. ಅವರು ಹಿರಿಯ ಅಧಿಕಾರಿಗೆ ಹೇಳಿಕ್ಕೆ ಅವರ ಹತ್ರ ಹೇಳಿಕ್ಕೆ ಹೇಳ್ಬೇಕು ಅಷ್ಟೇ ವಿನಃ ನಮಗೆ ಸ್ಕ್ಯಾನರ್ ಇಲ್ಲ, ನೀವು ಹೋಗಿ ನಾವು ಸ್ಕ್ಯಾನರ್ ನಾವು ಮಾಡ್ತೇವೆ ಅಂತ ಆಗ್ತದ? ಅದು ಆಗುದಿಲ್ಲ. ಹಾಗೆ ಆಗ್ತದ? ಹೇಳಿಕ್ಕೆ ಆಗ್ತದಾ? ಅವ್ರು ಹಿರಿಯ ಅಧಿಕಾರಿ ಕೇಳಲಿ, ಅವ್ರು ಹಿರಿಯ ಅಧಿಕಾರಿ ಗಮನ ಸೆಳೀಲಿ, ಹಿರಿಯ ಅಧಿಕಾರಿ ಅವರು ಇಲ್ಲಿ ಬಂದು ನೋಡ್ಲಿ. ಈಗ ತಾವು ಯಾಕೆ ತಪ್ಪಿಗಸ್ತ ಆಗ್ತೀರಿ? ಅದು ಇಲ್ಲ ಇದಿಲ್ಲ ಅಂತ ಅವ್ರು ಹೇಳಬಾರ್ದು. ನಮಗೆ ಇಲ್ಲ ಅಥವಾ ನೀವು ಎಂತ ಅವರಿಗೆ ನಮಗೆ ಹೇಳಿದೆ ಎಲ್ಲಿಗೆ ಮಂಗಳೂರು ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತದೆ ಅಂತ ಹೇಳಿದ್ರು. ಯಾರನ್ನು ಕಳಿಸ್ಕೊಂಡು ಹೋಗಿದ್ದಾರೆ? ಇಲ್ಲಿ ಆಗದಿದ್ದಂಥ ಒಂದು ಸಂದರ್ಭದಲ್ಲಿ ಹೋಗುದು. 50ರಿಂದ 60 ಏನೋ ಹೊರಗಡೆ ಹಾಕ್ತಾರೆ, ಬೆಡ್ ಹಾಕ್ತಾರೆ ಅಂತ ಹೇಳ್ತಾರೆ. 50ರಿಂದ 51 ನಂತರ ಅವರು ಅಲ್ಲಿ ಕಳಿಸೋದಲ್ಲ. ಹಾಗೆ ಆಗ್ತದ? ಎಮರ್ಜೆನ್ಸಿ ಇದ್ರೆ ಮಾತ್ರ ಅಲ್ಲಿ ಕಳಿಸ್ಬೇಕು. ಇಲ್ಲಿ ಆಗದಿದ್ದಂಥದ್ದು ಅವರು ಕಳಿಸುವಂಥದ್ದು ಇರ್ಬೋದು. ಯಾಕಂತ ಹೇಳಿದ್ರೆ ನಾನು ನೋಡಿದ್ರೆ ನನಗೆ ಕರೆಗೆ ಬರ್ತಿದೆ, ನಾನು ಆ್ಯಂಬುಲೆನ್ಸ್ ಕರೆ ಬರ್ತದೆ, ನೀವು ಅಲ್ಲಿಗೆ ಕರ್ಕೊಂಡು ಹೋಗ್ತೀರಾ ಅಂತ ಹೇಳ್ತಾರೆ. ಇಲ್ಲ, ಈಗ ಮೊನ್ನೆ ಇತ್ತೀಚೆಗೆ ಒಂದು ಬಂತು, ನಗು ಮಗು, ಅವರೇನು ಸಿಸೇರಿಯನ್ ಆಗಿದೆ, ಇಲ್ಲಿಗೆ ಹೋಗ್ಬೇಕು, ಎಲ್ಲಿಗೆ
ನಮ್ಮ ಸಾಹೇಬ್ರಗಟ್ಟೆ, ಅಲ್ಲಿ ಗಾಡಿ ಇಲ್ಲ. ನನಗೆ ಹೇಳಿದ್ರು, ನಾನು ಹೇಳಿದೆ ನಂದು ಸಾಹೇಬ್ರಗಟ್ಟೆಗೆ ನಂದು ವ್ಯವಸ್ಥೆ ಇಲ್ಲ, ನಂದು ಏನಿದ್ರು ಲೋಕಲಾಗಿ ನಾನು ತಗೊಂಡು ಹೋಗ್ತೇನೆ, ಅಲ್ಲ ನಾನು ಪೆಟ್ರೋಲ್ ಹಾಕ್ತೇನೆ, ಪೆಟ್ರೋಲ್ ಹಾಕಿದ್ರು ನಾನು ಬರೋದಿಲ್ಲ. ಹಾಗಾದ್ರೆ ನಾನು ಅಲ್ಲಿ ಆಸ್ಪತ್ರೆಗೆ ಅಲ್ಲಿ ಫೋನ್ ಮಾಡಿ ನಾನು ಹೇಳ್ತೇನೆ ಬರ್ತೇನೆ, 2:45ಕ್ಕೆ ನಾನು ಬರ್ತೇನೆ, ಯಾಕಂದ್ರೆ ನನಗೆ ಸ್ವಲ್ಪ ಕೆಲಸ 2:45 ಇಲ್ಲ ಅವರು ಪೇಷಂಟು ಹೊರಗಿದ್ದಾರೆ. ಹೊರಗೆ ಯಾಕೆ ಇಡಬೇಕು, ಅವರು ಒಳಗೆ ಇಡ್ಲಿಕ್ಕೆ ಆಗೋದು ಅಂತ ಕೇಳೋದಕ್ಕೆ ಇಲ್ಲ ಅವ್ರು ಒಳಗೆ ಹೋಗ್ಲಿಕ್ಕೆ ಬಿಡೋದಿಲ್ಲ, ಡಿಸ್ಚಾರ್ಜ್ ಆಗಿದೆ, ಒಳಗೆ ಹೋಗ್ಲಿಕ್ಕೆ ಬಿಡೋದು ಅಂತ ಹೇಳಿದ್ರು. ನಾನು ಪುನಃ ಫೋನ್ ಕರೆ ಮಾಡಿ ಅಲ್ಲಿ ವಾಚ್ಮ್ಯಾನ್ ತೆಗ್ದ. ವಾಚ್ಮ್ಯಾನ್ ಅಂತ ಹೇಳಿದೆ, ನೋಡಿ ಮರ ಹೀಗೆ ಉಂಟು, ಪಾಪ ಅವರನ್ನು ನಾನು ಇಷ್ಟು ಹೊತ್ತಿಗೆ ಬರ್ತೇನೆ, ಅವರನ್ನು ಸ್ವಲ್ಪ ಒಳಗೆ ಮಲಗಿಸಿ. ಮತ್ತು ವಾಚ್ಮ್ಯಾನ್ ಏನೋ ಒಂದು ಹೇಳಿಕೊಂಡು ಒಳಗಡೆ ಮಲಗಿಸಿದ್ರು. ಇಲ್ಲದ್ರೆ ಆ ಪೇಷಂಟ್ ಸಿಸೇರಿಯನ್ ಆದ ಪೇಷಂಟ್ ಹೊರಗಡೆ ಮಲಗಬೇಕು. ಸರ್ ಈ ಕುರಿತಾಗಿ ಚರ್ಚೆ ಮಾಡಿ ನಮಗೆ ಇನ್ನೊಬ್ಬರು ಕಾಲ್ನಲ್ಲಿದ್ದಾರೆ. ಹಲೋ 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 ಹೇಳಿ ಸರ್, ಕೇಳಿಸ್ತಾ ಇದೆ ಹೇಳಿ. ನಾನು ಶಶಿಕಾಂತ್ ಶಾನ್ಭಾಗ್ ಅಂತ. ಶಶಿಕಾಂತ್ ಶಾನ್ಭಾಗ್. ಹೌದು, ನೀವು ನಿಮ್ಮ ಸ್ಪಂದಿಸಿದ್ದು ತುಂಬಾ ಸಂತೋಷ. ಆದ್ರೆ ನೀವು ಆ ಡಾಕ್ಟರ್ನ ಅಷ್ಟು ಟಾರ್ಗೆಟ್ ಮಾಡಿ ಸರಿಯಲ್ಲ ಅಂತ ನನಗೆ ಅನಿಸ್ತಾ ಉಂಟು. ಯಾಕೆಂದ್ರೆ ನಿಜವಾಗ್ಲೂ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳ ತವರಿದು. ಇವಾಗ ನೀವು ಅವರಿಗೆ ಇದನ್ನ ಮಾಡ್ಬೇಕು ಅಧಿಕಾರಿ, ಯಾಕಂದ್ರೆ ಅವರೊಬ್ರು ಇನ್ನೊಂದು ಅಧಿಕಾರಿಗಳ ಕೈ ಕೆಲಸ ಇರುವಂತದ್ದು. ನಾಳೆಗೆ ಅಕಸ್ಮಾತ್ ನೀನ್ ಯಾಕೆ ಇಷ್ಟೆಲ್ಲ ಹೇಳಿದೆ ಅಂತೇಳಿ ಅವರನ್ನ ಯಾವ ತರ ಟಾರ್ಗೆಟ್ ಬೇಕು ದೊಡ್ಡ ಅಧಿಕಾರಿಗಳು ಮಾಡ್ತಾರೆ. ಅಲ್ಲ ಸರ್, ಇಲ್ಲಿ ಯಾಕಂತ ಹೇಳಿದ್ರೆ ಇದಕ್ಕೆ ಪ್ರಶ್ನೆಗೆ ಉತ್ತರ ನೀಡುವಂತ ಜವಾಬ್ದಾರಿ ಅವ್ರ ಮೇಲಿದೆ. ಫಾರ್ ಎಕ್ಸಾಂಪಲ್ ಅವರಿಗೆ ನಾವು ಕೇಳಿದಾಗ ನೇರವಾಗಿ ಹೇಳ್ಬೋದಾಗಿತ್ತು, ಸರ್ ಈ ರೀತಿಯಾದಂತ ಕೊರತೆ ನಮ್ಮಲ್ಲಿದೆ, ಮೇಲಾಧಿಕಾರಿಗಳಿಂದ ನಮ್ಗೆ ಇನ್ನೊಂದು ಡಾಕ್ಟರ್ ಅನ್ನ ಅಥವಾ ಒದಗಿಸ್ತಿಲ್ಲ ಅಂತ. ಬಹುಶಃ ಯಾಕೆ ಈ ತನ್ನ ಜಾಬ್ ಉಳಿಸ್ಕೊಳ್ಳಿಕ್ಕೋಸ್ಕರವೋ ಅಥವಾ ಇನ್ನಾವುದೋ ಒಂದು ದೃಷ್ಟಿಯಿಂದ ಇರ್ತಕ್ಕಂಥ ಪೇಷಂಟ್ ಗಳ ಮೇಲೆ ಹೊರೆ ಹೊರಿಸುವುದು ಎಷ್ಟರ ಮಟ್ಟಿಗೆ ಸರಿ ಅನ್ನೋದು ನಮ್ಮ ಪ್ರಶ್ನೆ. ಹೌದು, ಅವರೀಗ ಅಧಿಕಾರಿಗಳಿಗೆ ಮನದಟ್ಟು 3 ತಿಂಗಳ ಹಿಂದೆ ಲೆಟರ್ ಕೊಟ್ಟಿದ್ದೇನೆ ಅಂತ ಹೇಳಿದ್ದಾರೆ. ನೋಡಿ ಈ ತರ ಸಮಸ್ಯೆ ಉಂಟು. ಎಕ್ಸಾಂಪಲ್ ಈಗ ನಾನೇ ಒಂದು ಪೇಷಂಟ್ ಅನ್ನು ಕರ್ಕೊಂಡು ಹೋಗ್ತೇನೆ, ಅಲ್ಲಿ ಮಿಷನ್ ಉಂಟು ಇಲ್ಲೋ ಏನೋ ಗೊತ್ತಿಲ್ಲ, ನನ್ನ ಪೇಷಂಟ್ ಒಳಗೆ ತಗೊಳ್ಬೇಕು ಫಸ್ಟ್. ನಾನು ಹೋಗ್ಕೊಂಡು ಹೇಳ್ತೇನೆ, ನೋಡಿ ಯಾಕೆ ತಗೊಳ್ತಾರೆ ಮಿಷನ್, ನನಗೆ ಅದೆಲ್ಲ ಗೊತ್ತಿಲ್ಲ ತಕೊಳ್ಳಿ ಅಂತ. ಆವಾಗ ಅವ್ರು ಏನಾಗ್ತಾರೆ ಅಸಹಾಯಕರು. ಯಾಕಂದ್ರೆ ನಾನು 10 ಜನ ಕರ್ಕೊ ಬರ್ತೇನೆ, ಆಸ್ಪತ್ರೆ ಮುಂದೆ ಗಲಾಟೆ ಮಾಡ್ತೇನೆ, ನಮ್ಮ ಪೇಷಂಟ್ ತಕೊಳ್ತಾ ಇಲ್ಲ ಅಂತ ಹೇಳಿ. ಅವ್ರು ತಕ್ಕೊಂಡ್ರೆ ಪರಿಸ್ಥಿತಿ ಇದು, ತಕೊಳ್ತಾ ಇದ್ರ ಪರಿಸ್ಥಿತಿ ಇನ್ನೊಂದು. ಅವ್ರು ಏನ್ ಮಾಡ್ಬೇಕು ನೋಡಿ. ಹೈಟೆಕ್ ಮಾಡ್ತೇನೆ, ಚುನಾವಣೆಯ 2013 ಚುನಾವಣೆಯಲ್ಲಿ ಉಡುಪಿ ಜಿಲ್ಲೆಯಲ್ಲಿ ಇಲ್ಲದ ಆಸ್ಪತ್ರೆ ಹೈಟೆಕ್ ಮಾಡ್ತೇನೆ ಅಂತ ಹೇಳಿದ್ದಾರೆ. ಖಂಡಿತ ಇತ್ತೀಚೆಗೆ ಸಹ ಅದೇ ಮಾತನ್ನ ಮತ್ತೊಮ್ಮೆ ಕೇಳಿದ್ವಿ. ಈಗ 4 ವರ್ಷ 3 ವರ್ಷ 4 ತಿಂಗಳು ಏನೋ ಆಗ್ತಾ ಬಂತು, ನೀವು ಅದ್ರ ಬಗ್ಗೆ ಏನೂ ಮಾತಾಡೋದಿಲ್ಲ. ನಾನು ನಿಜವಾಗ್ಲೂ ಹೇಳ್ತೇನೆ, ನಮ್ಮ ಆರೋಗ್ಯ ಮಂತ್ರಿಗಳಿದ್ದಾರೆ, ರಮೇಶ್ ಕುಮಾರ್ ಒಳ್ಳೆ ಮಂತ್ರಿ, ಅವರ ಗಮನಕ್ಕೆ ನೀವು ನಿತ್ಯವನ್ನು ಒಳಕೊಡೋದಾಗ್ಲಿ, ನಿಮ್ಮ ಸ್ಪಂದನ ಟಿವಿ ನೇರವಾಗಿ ದಯವಿಟ್ಟು ಅವ್ರನ್ನ ಇದು ಮಾಡಿ. ಇಲ್ಲಾಂದ್ರೆ ಜಿಲ್ಲಾ ಉಸ್ತುವಾರಿ ಮಂತ್ರಿ ಹೊಣೆ ಅದು. ನೀವು ಏನ್ ಪ್ರಶ್ನೆಗಳನ್ನ ಇಟ್ಟಿದ್ದೀರೋ ದಯವಿಟ್ಟು, ಈಗ ನಿಮ್ಗೆ ನೆಟ್ವರ್ಕ್ ಅವ್ರು ಸಿಕ್ಕಿದ್ರೆ, ನಿಮ್ಗೆ ಫೋನಿಗೆ ಕರೆ ಸಿಕ್ಕಿದ್ರೆ ದಯವಿಟ್ಟು ಉಸ್ತುವಾರಿ ಮಂತ್ರಿಗಳನ್ನೇ ಕೇಳ್ಬೇಕು ಇದನ್ನ. ಶಾನ್ಭೋಗ್ರೆ ನಮಸ್ಕಾರ, ನಾನು ನಿತ್ಯೇಂದ್ರ ಒಳಕರ್ ಮಾತಾಡೋದು. ನಮಸ್ಕಾರ ಸರ್. ನಮಸ್ಕಾರ. ನಾನು ಇದರ ಬಗ್ಗೆ ಉಸ್ತುವಾರಿ ಸಚಿವರಿಗೆ ಬಹಳಷ್ಟು ಹೇಳಿದ್ದೇನೆ. ಅವರು ಚುನಾವಣೆ ಘೋಷಣೆಯಲ್ಲಿ 500 ಕೋಟಿ ರೂಪಾಯಿಯ ವೆಚ್ಚದಿಂದ ಹೈಟೆಕ್ ಆಸ್ಪತ್ರೆ ಮಾಡ್ತಾರೆ ಅಂತ ಹೇಳಿದ್ದಾರೆ. ಇದನ್ನು ಈಗ ಖಾಸಗಿಯವರಿಗೆ ಕೊಡ್ತಿದ್ದಾರೆ. ಯಾವ ರೀತಿಯಲ್ಲಿ ಕೊಡ್ತಿದ್ದಾರೆ ಅಂತೇಳಿ ನಮಗೆ ಗೊತ್ತಾಗ್ತಿಲ್ಲ. ಖಾಸಗಿಯವರಿಗೆ ಕೊಡೋದಾದ್ರೂ ಕೂಡ ನಮಗೆ ಅಲ್ಲಿ ಯಾವ ರೀತಿ ಸರ್ಕಾರದ ಒಂದು ದೃಷ್ಟಿಯಿಂದ ಇಲ್ಲಿ ಕೊಡ್ತಾರೆ ಅಂತಾದ್ರೆ ಬಹುಶಃ ಇಲ್ಲಿ ಅವರಿಗೆ ನಡ್ಸ್ಕೊಂಡು ಹೋಗ್ಲಿಕ್ಕೆ ಆಗ್ಲಿಲ್ಲ ಅಂತೇಳಿ ಪ್ರಶ್ನೆ ಅಲ್ಲ. ಇದರಲ್ಲಿ ಒಂದು ಬಹಳಷ್ಟು ಒಂದು ಗಂಭೀರವಾದ ಒಂದಿದೆ. ಯಾಕಂದ್ರೆ ಅದು ಈಗ ನಮ್ಮ ಈಗ ಅಲ್ಲ ನಾನು ಹೇಳುವುದೇನು ಗೊತ್ತಾ, ಹೇಳಿ ಸರ್. ಹೇಳಿ. ನಾನು ಹೇಳುವುದೇನು, ಇವರಿಗೆ ನಡೆಸ್ಲಿಕ್ಕೆ ಈ ಪರಿಸ್ಥಿತಿಯಲ್ಲಿ ನಡೆಸುವುದಾದ್ರೆ ದಯವಿಟ್ಟು ಖಾಸಗಿಯರಿಗೆ ಕೊಡುದು ಒಳ್ಳೇದು. ಯಾಕಂದ್ರೆ ನಮ್ಮ ಜನಸಂಖ್ಯೆ ದಿವಸ ಹೋದಂಗೆ ಕಡಿಮೆ ಆಗ್ತಾ ಉಂಟು ಉಡುಪಿ ಜಿಲ್ಲೆಯಲ್ಲಿ. ಅದ್ರಗೋಸ್ಕರ ದಯವಿಟ್ಟು ಇವ್ರಿಗೆ ಸರ್ಕಾರಕ್ಕೆ ನಡೆಸುವ ಯೋಗ್ಯತೆ ಇಲ್ಲ ಅಂತ ಆದಲ್ಲಿ ದಯವಿಟ್ಟು ಯಾವ್ದಾದ್ರು ಬೇರೆ ತಕೊಂಡು ಏನು ಜನಗಳಿಗೆ ಅನುಕೂಲ ಮಾಡಿ ಕೊಡುವಂತ ಒಂದು ವ್ಯವಸ್ಥೆಯನ್ನ ಏನಾದ್ರು ಸರ್ಕಾರ ಜೊತೆ ಮಾತಾಡಿ ಮಾಡೋದಾದ್ರೆ ತುಂಬಾ ಸಂತೋಷ. ಅಲ್ಲ ಸರ್, ಈಗ ಖಾಸಗಿ ಅವರಿಗೆ ಕೊಟ್ಟರು ಕೂಡ ಖಾಸಗಿಯವರು ಖಾಸಗಿ ವ್ಯವಸ್ಥೆಯಲ್ಲಿ ಹೋಗ್ತಾರೆ. ಈಗ ನಮಗೆ ಖಾಸಗಿಯವರು ಕೊಟ್ಟರು ಕೂಡ ಸರ್ಕಾರದ ವ್ಯವಸ್ಥೆಯಲ್ಲಿ ನಡಿಬೇಕು. ಅದೇ ಬೇಕು. ಈಗ ಖಾಸಗಿಯವರಿಗೂ ಕೂಡ ಪ್ರಶ್ನೆ ಅಲ್ಲ. ಇನ್ನೊಂದು, ನಿಮ್ಮಲ್ಲಿ ಎಕ್ಸ್ರೇ ಮಿಷನ್ ಇಲ್ಲ, ಮತ್ತೊಂದಿಲ್ಲ, ಮತ್ತೊಂದಿಲ್ಲ. ಹೌದು, ಅದೇ ಆ ಕಾರಣದಿಂದಾಗಿ ಖಾಸಗಿಯವರಿಗೆ ಕೊಡಲಿ, ನಾವು ಅದಕ್ಕೆ ಅಭ್ಯಂತರ ಅಲ್ಲ. ಖಾಸಗಿಯವರಿಗೆ ಕೊಟ್ಟರು ಕೂಡ ಈಗ ನಾವು ಹೇಗೆ ಸರ್ಕಾರದಿಂದ ವ್ಯವಸ್ಥೆ ಏನಿದೆ, ಈಗ BPL ಕಾರ್ಡ್ನವರಿಗೆ ಅಥವಾ ಇನ್ನಿತರ ಯಾರ್ಯಾರು ಬರ್ತಾರೆ, ಈಗ ಯಾವ ರೀತಿ ವ್ಯವಸ್ಥೆ ಆ ರೀತಿ ಹೋಗಬೇಕು. ಇದು ಹಾಗೆ ಅಲ್ಲ. ಈಗ ಇವು ಖಾಸಗಿಯವರಿಗೆ ಕೊಟ್ಟರೆ ಇದು ನಾವು ಖಾಸಗಿ ಆಸ್ಪತ್ರೆ ಹೇಗಿದೆ ಹಾಗೇನೆ ಇದು ಹೋಗ್ತದೆ, ದುಡ್ಡು ಮಾಡುವ ಇನ್ನೊಂದು ತಂತ್ರ ಕಾಣಿಸ್ತದೆ. ಯಾಕಂತ ಹೇಳಿದ್ರೆ ಒಂದು ಖಾಸಗಿಯವ 500 ಕೋಟಿ 1,000 ಕೋಟಿ ಹಾಕುವವನು ಅದನ್ನು ನಮ್ಮ 10 ರೂಪಾಯಿಗೆ 1 ರೂಪಾಯಿಗೆ ಅವನು ಕೊಟ್ಟು ಹೋಗ್ತಾನ.
ಆಗುದಿಲ್ಲ ಅದು. ಜನಗಳ ಸೇವೆಗೆ ಅವರು ಮುಡಿಪಾಗಿರುವುದಿಲ್ಲ. ಸರ್ಕಾರ ಏನಾದ್ರು ಮಾಡಿ ಜನಗಳಿಗೆ ಸರ್ಕಾರ ಸವಲತ್ತು ಸಿಗೋದು ವ್ಯವಸ್ಥೆನಲ್ಲಿ ಮಾಡ್ಬೇಕು. ಹೌದು, ಮಾಡಬೇಕು. ಅದೇ ಇಲ್ಲದೆ ಇದ್ರೆ ದಯವಿಟ್ಟು ಇಂಥ ಹಾಸ್ಪಿಟಲ್ ಮುಚ್ಚಬೇಕು. ಖಂಡಿತ ಖಂಡಿತ. ಬಹುಶಃ ನಿಮ್ಮ ಈ ಒಂದು ಧ್ವನಿ ಏನಿದೆ ಇದನ್ನ ಮೇಲಾಧಿಕಾರಿಗಳು ಎಲ್ಲ ಯಾರೆಲ್ಲ ಜವಾಬ್ದಾರರು ಅವರೆಲ್ಲ ಕೇಳಿಸಿಕೊಳ್ತಿದ್ದಾರೆ ಅಂತ ಎಣಿಸ್ಕೊಳ್ತೇನೆ. 50 ಬೆಡ್ ಇರುವಂತ ಆಸ್ಪತ್ರೆಯಲ್ಲಿ 50 ಬೆಡ್ ಇರುವಂತ ಆಸ್ಪತ್ರೆ ರಾತ್ರಿ ಒಂದು 24 ಅವರ್ಸ್ ಒಂದು ಲೇಡಿ ಡಾಕ್ಟರ್ ಡ್ಯೂಟಿ ಮಾಡ್ಬೇಕು ಅಂತ ಹೇಳಿದ್ರೆ ಅವರಿಗೂ ಸಂಸಾರ ಉಂಟು, ಮಕ್ಕಳು ಉಂಟು. ಯಾಕಂದ್ರೆ ಅವ್ರಿಂದ ತಪ್ಪಾಗಿದ್ದು ಇದೆಯೋ ಇರೋ ನಮ್ಗೆ ಗೊತ್ತಿಲ್ಲ. ಆದ್ರೆ 24 ಗಂಟೆ ಒಬ್ಬ ಡಾಕ್ಟರ್ ಡ್ಯೂಟಿ ಮಾಡ್ಬೇಕಂದ್ರೆ ಒಂದು ಸರ್ಕಾರಕ್ಕೆ ಒಂದು ಜಿಲ್ಲಾ ಆಸ್ಪತ್ರೆಯಲ್ಲಿ 50 ಬೆಡ್ ಇರುವ ಹಾಸ್ಪಿಟಲ್ ಒಂದು 5 ಜನ ಡಾಕ್ಟರ್ ನೇಮಕ ಮಾಡಕ್ ಆಗದೆ ಇದ್ದ ಮೇಲೆ ಹೌದೌದು ಇವ್ರು ಯಾಕೆ ಆಸ್ಪತ್ರೆ ನಡೆಸಬೇಕು? ಸರಿ ಸರ್, ಸರಿ ಏನ್ ಗೊತ್ತಾ ಸರ್, ಈಗ ನಿಮ್ಮ ಈ ಎಲ್ಲ ಪ್ರಶ್ನೆಗಳಿಗೆ ಕೂಡ ನಮ್ಮ ಒಳಕಾಡ್ರವರಿಂದ ಉತ್ತರವನ್ನು ಪಡಿತೇವೆ. ಅದೇ ರೀತಿಯಾಗಿ ಸಾಧ್ಯವಾದರೆ ನಮ್ಮ ಉಸ್ತುವಾರಿ ಸಚಿವರನ್ನು ಕೂಡ ಸಂಪರ್ಕಕ್ಕೆ ಪಡಲಿಕ್ಕೆ ನಾವು ಪ್ರಯತ್ನಿಸ್ತೇವೆ. ಗೆಳೆಯರೇ, ಇದು ಕೇವಲ ಶಶಿಕಾಂತ್ ಶಾನ್ಭೋಗ್ರ ಒಬ್ಬರ ಪ್ರಶ್ನೆ ಅಲ್ಲ, ಇವತ್ತು ಉಡುಪಿಯಲ್ಲಿ ಇರ್ತಕ್ಕಂಥ ಎಲ್ಲ ಜನತೆಗಳ ಪ್ರಶ್ನೆಯೂ ಇದೆ. ಯಾಕೆ ನಡೆಸ್ಕೊಂಡು ಹೋಗ್ಲಿಕ್ಕೆ ಆಗುದಿಲ್ಲ? ಯಾವುದೋ ಪ್ರಭಾವಿ ಸಚಿವರು ನಮ್ಮಲ್ಲಿ ಇರ್ತಕ್ಕಂಥದ್ದು, ಪ್ರಭಾವಿ ಸಚಿವರು ನಮ್ಮಲ್ಲಿದ್ದಾರೆ. ನಮ್ಮ ಜನಪ್ರತಿನಿಧಿಯಾಗಿ ನಾವು ಅವರನ್ನ ಓಟ್ ಹಾಕಿ ಇಲ್ಲಿ ಗೆಲ್ಲಿಸಿದ್ದೇವೆ, ಆ ಸ್ಥಾನದಲ್ಲಿ ಕುಳಿಸಿದ್ದೇವೆ. ನಮ್ಮ ಕಷ್ಟಗಳಿಗೆ ಸ್ಪಂದಿಸಲಿಕ್ಕೆ ಅವರ ಹತ್ರ ಸಾಧ್ಯವಿಲ್ಲ ಅಂತ ಆದ್ರೆ ಯಾವ ಧೈರ್ಯವನ್ನು ನಾವು ಅವರ ಮೇಲೆ ಇಡ್ಲಿಕ್ಕೆ ಆಗ್ತದೆ? ಬಹುಶಃ ಎಲ್ಲ ಪ್ರಶ್ನೆಗಳು ಕೂಡ ಇವತ್ತು ಈ ಉಡುಪಿಯ ಜನತೆಯ ಮನಸ್ಸಿನಲ್ಲಿದೆ. ಉಡುಪಿಯ ಜನತೆಯ ಈ ಪ್ರಶ್ನೆಗಳನ್ನ ಕೇಳ್ತಾ ಇದ್ದಾರೆ. ಈ ಕುರಿತಾಗಿ ಮತ್ತಷ್ಟು ಚರ್ಚಿಸೋಣ. ಅದಕ್ಕಿಂತ ಮೊದಲಿಗೆ ಒಂದು ಪುಟ್ಟದೊಂದು ವಿರಾಮ. ವೀಕ್ಷಕರೇ, ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅನೇಕ ಪ್ರಶ್ನೆಗಳು ಇವತ್ತು ನಮ್ಮೆಲ್ಲರ ಎದುರಿಗಿದೆ. ಈ ಪ್ರಶ್ನೆಗಳಿಗೆ ಉತ್ತರಿಸುವಂಥ ಜವಾಬ್ದಾರಿ ನಮ್ಮೆಲ್ಲರ ಹೊಣೆ ಹೊತ್ತಂತಹ ಅಧಿಕಾರಿಗಳ ಮೇಲಿದೆ. ಅದು ಅವರ ಕರ್ತವ್ಯ ಕೂಡ. ಈ ಕುರಿತಾಗಿ ನಾವು ಚರ್ಚೆ ಮಾಡಲಿಕ್ಕೆ ಮತ್ತೊಮ್ಮೆ ನಿತ್ಯಾನಂದ್ರವರು ಇಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಸರ್, ಇಲ್ಲಿಗ ದೊಡ್ಡ ಪ್ರಶ್ನೆ ಬರ್ತಾ ಇರತಕ್ಕಂಥದ್ದು, ಖಾಸಗೀಕರಣದ ಅವಶ್ಯಕತೆ ಇದೆಯಾ ಅಥವಾ ಖಾಸಗೀಕರಣಕ್ಕೆ ಯಾಕೆ ನೀಡಲಾಗ್ತದೆ, ಅಥವಾ ಈ ರೀತಿ ಪ್ರಕರಣಗಳು ಏನಾಯಿತು ಅದನ್ನ ಆ ಒಂದು ಸಂಕಷ್ಟವನ್ನ, ಆ ನೋವನ್ನ ಅವರಿಂದ ಭರಿಸುವವರು ಯಾರು? ಈಗ ಖಾಸಗೀಕರಣದ ಪ್ರಶ್ನೆ ಇಲ್ಲಿ ಬರುವುದಿಲ್ಲ. ಖಾಸಗೀಕರಣಕ್ಕೂ ಆಗ ಸರ್ಕಾರ ಯಾಕೆ ಬೇಕು, ಈ MLA ಯಾಕೆ ಬೇಕು, ಮಂತ್ರಿಯವರು ಯಾಕೆ ಬೇಕಾಗ್ತದೆ ಅಂದರೆ ಜನರ ಸಮಸ್ಯೆಯನ್ನು ಹೋಗಲಾಡಿಸಲಿಕ್ಕೆ ಎಲ್ಲ ಬೇಕಾಗ್ತದೆ. ಅಂಥ ಉದ್ದೇಶ ಇಟ್ಕೊಂಡಿರುವ ಈ ಸರ್ಕಾರ ಇರುವಾಗ ಖಾಸಗಿಯವರು ಯಾಕೆ ಕೊಡಬೇಕು? ಅವ್ರು ಹೇಳಿದಾಗೆ ನಾವು ಆ ಡಾಕ್ಟರ್ನ ಕೂಡ ಕಂಟಿನ್ಯೂಸ್ ಆಗಿ ಪ್ರಶ್ನೆ ಮಾಡ್ಲಿಕ್ಕೆ ಆಗುದಿಲ್ಲ. ಆದ್ರೆ ಅದರ ಹೊಣೆಯನ್ನ ಅವ್ರು ಹೊರಬೇಕಾಗ್ತದೆ. ಆ ವೈದ್ಯರು ಏನಿದ್ದಾರೆ ಅವರು ಹೊಣೆಯನ್ನ ಹೊರಬೇಕಾಗ್ತದೆ. ಆದ್ರೆ ನಾವೇ ಗಮನಿಸಬೇಕಾಗಿದೆ, 24 ಅವರ್ಸ್ ಡ್ಯೂಟಿಯನ್ನ ಒಂದು ಮಹಿಳಾ ಅಧಿಕಾರಿಗೆ ನೀಡಿದ್ರೆ ಅಥವಾ ಅವರು ವೈದ್ಯರಿಗೆ ನೋಡಿದ್ರೆ ಆಬ್ವಿಯಸ್ಲಿ ಅವರಿಗೂ ಕೂಡ ಪರ್ಸನಲ್ ಲೈಫ್ ಇರ್ತದೆ. ಇಲ್ಲಿ ಏನು ಗೊತ್ತಾ ಸರ್, ಈಗ ಇಲ್ಲಿ ಅಧಿಕಾರಿಯವರು ಕೂಡ ಸರ್ಕಾರಕ್ಕೆ ಗಮನ ಕೊಡುದಿಲ್ಲ. ಯಾಕಂದ್ರೆ ಅವರಿಗೆ ತೊಂದರೆ ಬರ್ತದೆ ಅನ್ನೋ ಪ್ರಶ್ನೆ ಬರ್ತದೆ, ಬೇಜವಾಬ್ದಾರಿತನ ಅಂತ ಹೇಳ್ಬೋದು. ಹಾಗಿರುವಾಗ ಇಲ್ಲಿ ಜನರು ಕೂಡ ಇಲ್ಲಿ ಸಮಸ್ಯೆಯನ್ನು, ಈಗ ಇಂಥ ಒಂದು ಘಟನೆ ಆದರೆ ಮಾತ್ರ ಈಗ ಏನು 1000ರಲ್ಲಿ 1, ಈಗ 1000ದಲ್ಲಿ ಒಂದು 800 ಈಗ ಘಟನೆ ಇದೆ. 100ರಲ್ಲಿ 80% ಇದೆ. ಅದು ಯಾರು ಹೇಳಿಕ್ಕೆ ಬರುವುದಿಲ್ಲ. ಈಗ ಇಂಥ ಒಂದು ಪವರ್ಫುಲ್ ಮನುಷ್ಯ ಈಗ ಬಂದರೆ ಮಾತ್ರ ಇಲ್ಲಿ ನಮ್ಮ ಸರ್ಕಾರದ ಗಮನ ಸೆಳೆಯಲಿಕ್ಕೆ ಸಾಧ್ಯತೆ ಇರ್ತದೆ. ಹಾಗೆ ಸಾರ್ವಜನಿಕರು ಎಲ್ಲರೂ ಬಂದು ಇಲ್ಲಿ ಸರ್ಕಾರಿ ಆಸ್ಪತ್ರೆಯ ಒಂದು ಏನು ವ್ಯವಸ್ಥೆ ಇದೆ ಅಂತ ಹೇಳಿದ್ರೆ ಅದನ್ನು ಸರಿಪಡಿಸಲಿಕ್ಕೆ ಸಾಧ್ಯತೆ ಇದೆ. ಅಲ್ಲ, ಬರುದಿಲ್ಲ. ಯಾವುದೇ ಒಂದು ವ್ಯವಸ್ಥೆಗಳನ್ನ ನೀಡದೆ ಅಥವಾ ಅದ್ರ ಬಗ್ಗೆ ಸರಿಯಾಗಿ ನೋಡ್ಕೊಳ್ದೆ ಕೇವಲ ಪ್ರಣಾಳಿಕೆಯಲ್ಲಿ ನಾವು ಬಿಡುಗಡೆ ಮಾಡುವುದೋ ಅಥವಾ ನಾವು ಅದನ್ನ ಮಾಡಿದ್ವಿ ಇದನ್ನ ಮಾಡಿದ್ವಿ ಅಂತ ಹೇಳಿಕೊಂಡು ಅದರ ಪ್ರಯೋಜನ ಏನಿದೆ? ಜನಕ್ಕೆ ನೀವು ಸಹಾಯವನ್ನ ಮಾಡ್ಲಿಕ್ಕೆ ನಿಮ್ಮ ಹತ್ರ ಸಾಧ್ಯವಿಲ್ಲ ಅಂತ ಆದ್ಮೇಲೆ ನಿಮ್ಮ ಪ್ರಣಾಳಿಕೆ ಅವಶ್ಯಕತೆಯೂ ಯಾರಿಗಿಲ್ಲ, ನಿಮ್ಮ ಅಬ್ಬರದ ಅವಶ್ಯಕತೆಯೂ ಯಾರಿಗಿಲ್ಲ. ವ್ಯವಸ್ಥೆ ಇದೆ ಸರ್, ಅಲ್ಲಿ ವ್ಯವಸ್ಥೆಯನ್ನು ಹೇಳಲಿಕ್ಕೆ ಜನರಿಲ್ಲ. ವ್ಯವಸ್ಥೆ ಇದೆ. ಈಗ BPL ಕಾರ್ಡ್ನಲ್ಲಿ ಹೆರಿಗೆ ಆದವರಿಗೆ ಬಹಳಷ್ಟು ವ್ಯವಸ್ಥೆ ಇದೆ. ಅವರಿಗೆ ಕಿಟ್ ಕೊಡಬೇಕು, ಅವರಿಗೆ ಏನೇನೋ ಬಹಳಷ್ಟು ವ್ಯವಸ್ಥೆ ಇದೆ. ಅದನ್ನು ಹೇಳುವಂಥ ಜನ ಅಲ್ಲಿಲ್ಲ. ಅದು ಹೇಳಲಿಕ್ಕೆ ಜನ ಹೇಳಿದರೆ ಈ ವ್ಯವಸ್ಥೆ ಬಂದದ್ದನ್ನು ಯಾರಿಗೆ ಕೊಡೋದನ್ನು? ಅಲ್ಲ, ನೀವೇ ಹಿಂದೆ ಹೇಳಿದಾಗೆ ಖಾಸಗೀಕರಣಕ್ಕೆ ಕೊಟ್ಟಿದ್ರೆ ಅಥವಾ ಯಾವುದೋ ಒಂದು ಪ್ರೈವೇಟ್ ಇನ್ಸ್ಟಿಟ್ಯೂಷನ್ಗೆ ಇದನ್ನ ಕೊಟ್ಟಿದ್ರೆ ಆ ಒಂದು ಕಡಿಮೆ ವೆಚ್ಚದಲ್ಲಿ ಇದನ್ನೆಲ್ಲ ಭರಿಸ್ಲಿಕ್ಕೆ ಆಗ್ತದ ಅಂತ. ಈ ನಡುವೆ ಅವರು ಕಾಲರ್ ನಮ್ಮೊಂದಿಗೆ ರೆಡಿ ಇದ್ದಾರೆ. ಹಲೋ ಹಲೋ, ನಮಸ್ತೆ ಸರ್, ಎಲ್ಲಿಂದ ಕಾಲ್ ಮಾಡ್ತಾ ಇದ್ದೀರಾ? ನಿಮ್ಮ ಹೆಸರು? ಸರ್ ನಮಸ್ತೆ, ಸಾಲಿಗ್ರಾಮದಿಂದ ಸರ್. ಸಾಲಿಗ್ರಾಮದಿಂದ, ಹೇಳಿ. ಮಾಲತಿ ಅಂತ ಹೇಳಿ.
ಅದು ಲೈವ್ ಪ್ರೋಗ್ರಾಮ್ ಬರ್ತಾ ಉಂಟಲ್ಲ ಸರ್, ಹಾ ಹೌದೌದು. ಅದು ಅಂದ್ರೆ ಹೇಳಿದ್ರೆ ಗೌರ್ಮೆಂಟ್ ಅಲ್ಲಿ ನಮ್ಮಂತವ್ರಿಗೆ ಅಂದ್ರೆ ಪ್ರೈವೇಟ್ ಅಲ್ಲೆಲ್ಲ ಅಂದ್ರೆ ಅದನ್ನು ಮೇಂಟೈನ್ ಮಾಡೋದು ಶಕ್ತಿ ಇಲ್ಲಲ್ಲ ಸರ್. ಹಾ ಹೌದಮ್ಮ. ಈಗ ನಾವು ಪ್ರೈವೇಟ್ ಅಲ್ಲಿ ಹೋದ್ರೆ ಮಿನಿಮಮ್ ಒಂದು 60,000 ನಾವು ತಗೊಂಡು ಹೋಗ್ಲೇಬೇಕು, ಇಲ್ಲ ಅಂತ ಹೇಳಿದ್ರೆ ಹಂಗೆ ಅವರು ಕಳ್ಸುದಿಲ್ಲಲ್ಲ. ಈಗ ನಾವು ಫಸ್ಟ್ ಡೆಲಿವರಿ ಅದು ಉಡುಪಿಯಲ್ಲೇ ಸರ್. ಹಾ ಹಾ ಇದೇ ಸರ್ಕಾರಿ ಆಸ್ಪತ್ರೆಯಲ್ಲಿಯಾ? ಹಾ, ಅದೇ ಸರ್ಕಾರಿ ಆಸ್ಪತ್ರೆಯಲ್ಲಿ ಡೆಲಿವರಿ ಆಗಿದ್ದು. ನಾವು ಮೊನ್ನೆ ಕೂಡ ನಮ್ಗೆ ಉಡುಪಿ ದೂರ ಆಗ್ತದೆ ಅಂತ ಹೇಳಿ ಕುಂದಾಪುರಕ್ಕೆ ಟೆಸ್ಟಿಗೆ ಹೋಗಿದ್ದು ನಾನು. ಮೊನ್ನೆ ನಂಗೀಗ 8 ತಿಂಗಳು ಗರ್ಭಿಣಿ ಸರ್ ನಾನು. ಹೋದಾಗ ಅವ್ರು ಎಂತ ಹೇಳಿದ್ರು ಗೊತ್ತುಂಟ, ಅಲ್ಲಿಂದ ಡಾಕ್ಟರ್ ಹೇಳಿದ್ದು ನನ್ನ ಎದುರಿಗೆ ಹೇಳಿದ್ದಾರೆ. ಎಲ್ಲಿ? ಕುಂದಾಪುರದ ಸರ್ಕಾರಿ ಆಸ್ಪತ್ರೆಯಲ್ಲಿ. ಹಾ, ಅಲ್ಲಿ ಹೋದಾಗ್ಲೇ ಅವ್ರು ಹೇಳಿದ್ದು ಎಂತ ಗೊತ್ತುಂಟ, ನೀವೆಂತ ಧರ್ಮಕ್ಕೆ ಕೊಯ್ತ್ರ ಅಂತ ಹೇಳಿ ಇಲ್ಲಿ ಬಂದದ್ದ ಅಂತೇಳಿ ಹೇಳ್ರು ಅವ್ರು. ಎಂತ ಧರ್ಮಕ್ಕೆ ಕೊಯ್ತ್ರ ಅಂತ ಹೇಳಿ ಇಲ್ಲಿ ಬಂದದ ಅಂತ ಹೇಳಿ ಹೇಳ್ರು ಡಾಕ್ಟ್ರ್. ಅಂತ ಹೇಳಿದ್ರೆ ಅಷ್ಟು ನೆಗ್ಲೆಕ್ಟ್ ಮಾಡ್ತಾರೆ ಸರ್. ಅಲ್ಲಿ ನಾವು ಹೋದಾಗ ಕಂಡಾಗ ನಾವು ಅಲ್ಲಿಂದ ಸೇರಿ ಎಲ್ಲದೂ ವಿನಯ್ ಆಸ್ಪತ್ರೆಗೆ ಬರ್ಕೊಡ್ತಾರೆ ಸರ್. ಎಲ್ಲದೂ ವಿನಯ್, ಎಲ್ಲದೂ ಸ್ಕ್ಯಾನಿಂಗ್, ಎಲ್ಲದೂ ಅಲ್ಲಿ ಹಾಕೋದಾದ್ರೆ ಮತ್ತೆ ನಾವು ಗೌರ್ಮೆಂಟ್ ಅವಶ್ಯಕತೆ ಇಲ್ಲಲ್ಲ ಸರ್. ಹಾ ಹೌದೌದು ಅಮ್ಮ. ನಿಮ್ಗೆ ಆ ಧರ್ಮಕ್ಕೆ ಕೊಯ್ತ್ರ ಅಂದ್ರೆ ಧರ್ಮಕ್ಕೆ ನಿಮ್ಗೆ ಆಪರೇಷನ್ ಮಾಡ್ತಾರ ಅಂತ ಇಲ್ಲಿ ಬಂದಿದ್ದ ಅಂತ ಆ ಡಾಕ್ಟರ್ ಹೆಸರೇನಾದ್ರೂ ಗೊತ್ತಾ ನಿಮ್ಗೆ? ಡಾಕ್ಟರ್ ಹೆಸರು ಗೊತ್ತಿಲ್ಲ ಸರ್. ನಾ ಫಸ್ಟ್ ಟೈಮ್ ಹೋಗಿದ್ದು. ನಮ್ಮ ಮನೆಯನ್ನ ನಾನ್ ಡೈರಿಯಲ್ಲಿ ಕೆಲಸ ಮಾಡೋದು, ನಮ್ ಡೈರಿ ಸೆಕ್ರೆಟರಿ ಹೇಳಿದ್ರು ಸರ್, ಇಲ್ಲಿ ವಿಡಿಯೋ ಮಾಡ್ಕೊ ಬರ್ತಿತ್ತು, ಸರಿ ಮುಗಿಕಿತ್ತು ಅಂತ ಹೇಳಿ ಹೇಳ್ರೆ. ಎಂತ ಗೊತ್ತಿದಾರೆ, ಒಂದೀಗ ಹುಷಾರಿಲ್ದವ್ರು ಸಡನ್ ಈಗ ಒಂದ್ ಪೈನ್ ಬಂತಂತ ಆದ್ರೆ ಈಗ ಯಾವ್ದಂತ ಹೇಳಿ ನೋಡ್ಲಿಕ್ಕೆ ಆಗುದಿಲ್ಲ ಸರ್. ಸಡನ್ಲಿ ಹೋಗ್ಬೇಕಾಗ್ತದಲ್ಲ. ಅವ್ರು ಹೋದ್ರು ಕೂಡಲೇ ಒಂಥರ ನೆಗ್ಲೆಕ್ಟ್ ಮಾಡ್ತಾರೆ. ನಾ ಫಸ್ಟ್ ಒಂದು ಸರಿ ಹೋದಿದ್ ಸರ್ ಅಲ್ಲಿಗೆ. ಉಡುಪಿಗೆ ನಾನು ಹೋಗ್ಲಿಲ್ಲ. ಉಡುಪಿಗೆ ಇವತ್ತು ನಾನು ಹೋಗ್ಬೇಕಂತ ಎಣಿಸ್ಕೊಂಡಿದ್ದೀನಿ. ಈಗ ಉಡುಪಿಯಲ್ಲ ನಿಮ್ದು ಲೈವ್ ಬರ್ತಾ ಇತ್ತಲ್ಲ ಸರ್. ಮೇಡಮ್ ನೀವು ಬನ್ನಿ ಉಡುಪಿಗೆ. ನಮ್ಮ ಪಕ್ಕದ ಮನೆಯಿಂದ ಒಂದು ಹುಡುಗಿದ್ದು ಡೆಲಿವರಿ ಆಗಿದೆ, ನಾರ್ಮಲ್ ಡೆಲಿವರಿ ಆಗಿದೆ ಸರ್. ನೀವು ಉಡುಪಿಗೆ ಬನ್ನಿ ಮೇಡಮ್. ನೀವು ಉಡುಪಿಗೆ ಬನ್ನಿ, ಏನಾಗ್ತದೆ ಮತ್ತೆ ನೋಡುವ. ನೀವು ಬನ್ನಿ, ಯಾಕಂತ ಹೇಳಿದ್ರೆ ನೋಡು ಸರ್, ಮತ್ತೆ ನೋಡುವ. ಅಲ್ಲ ಸರ್, ನಮ್ಮ ಪಕ್ಕದ ಮನೆಯ ನಿತ್ಯಾನಂದ ಒಳಕಡಿ ಸರ್. ನಮಸ್ತೆ. ನಮಸ್ತೆ. ಅಂದ್ರೆ ನಮ್ಮ ಪಕ್ಕದ ಮನೆ ಹುಡುಗಿದ ಒಂದು ಡೆಲಿವರಿ ಆಗಿದೆ ಸರ್. ಫಸ್ಟ್ ಇದು ನಾರ್ಮಲ್ ಆಗಿತ್ತು ಸರಿ. ಈ ಸರಿ ಕೂಡ ನಾರ್ಮಲ್ ಮಾಡಿದ್ದಾರೆ, ಆದ್ರೂ ಮಗು ಮಾತ್ರ ಉಳಿಸ್ಕೊಳ್ಲಿಕ್ಕೆ ಆಗಿಲ್ಲ ಅವರಿಗೆ. ನಾರ್ಮಲ್ ಅವರು ಮಾಡುದಲ್ಲ, ನಾರ್ಮಲ್ ನಮ್ಮ ಹೃದಯದಿಂದ ಬರುವಂತದ್ದು. ಕಳಿಸಿದ್ರು. ಅದು ಒಂದು 2-3 ಆಪರೇಷನ್ ಆಗಿ ಮೊನ್ನೆ ಅಷ್ಟೇ ಡೆತ್ ಆಯ್ತು ಮಗು ಅವ್ರದ್ದು. ಅಂದ್ರೆ ಸ್ವಲ್ಪ ನಿರ್ಲಕ್ಷ್ಯ ಸರ್. ಅಲ್ಲಿ ಕುಡಿಯುವ ನೀರನ್ನೇ ಬಾಣಂತಿಯವರು ಸ್ನಾನ ಮಾಡಬೇಕು ಸರ್ ಅಲ್ಲ. ಅದೇ ಮೇಡಮ್, ನೀವು ಒಂದು ವ್ಯವಸ್ಥೆ ಇಲ್ಲ ಸರ್. ಯಾಕಂತ ಹೇಳಿದ್ರೆ ಸರಿ ಕೂಡ ಹಾಗೆ. ಆದ್ರೆ ಬಡವರಿಗೆ ಅಂತ ಗೊತ್ತುಂಟು ಸರ್, ಡಾಕ್ಟರ್ ಎದುರು ಹಾಕೊಳ್ಳಿಕ್ಕೆ ಆಗುದಿಲ್ಲ. ನಾರ್ಮಲ್ ಆಗ್ತದೆ ಅಂತ ಹೇಳಿ 3 ದಿವಸ ಗ್ಲೂಕೋಸ್ ಹಾಕಿ ನೋಡಿದ್ರು, ಆಗಿಲ್ಲ ಅಂತ ಹೇಳಿ ನಾವು ಮಾಡುದೇ ಇಲ್ಲ ಅಂತ ಹೇಳಿ ಹೇಳ್ತಿದ್ರು ಸಿಸರಿಯನ್ನ. ನಾವು ಕಡೆಗೆ ನಾವು ಇಲ್ಲ, ನಮ್ಮನ್ನ ಬೆಳೆಸಿಕೊಳ್ಳಿ, ನಮ್ಮನ್ನ ಬಿಟ್ಟು ಕಳಿಸಿ, ನಾವು ಬೇರೆ ಅಂದ್ರೆ ಪ್ರೈವೇಟ್ ಎದುರುಗಡೆ ಉಂಟಲ್ಲ ಸರ್, ಅಲ್ಲಿ ಹೋಗುದಾದ್ರೂ ಅಡ್ಡಿಲ್ಲ, ಸಾಲ ಮಾಡುದಾದ್ರೂ ಅಡ್ಡಿಲ್ಲ, ನೀವು ಬಿಟ್ಟು ಕೊಡಿ ಅಂತ ಹೇಳಿ. ಇಲ್ಲ, ಅಜ್ಜರ ಕಾಡವ್ರು ನಮ್ಗೆ ಬೈತಾರೆ, ಬಾಯಿ ಬಂದಾಗಿ ಬೈತಾರೆ, ನಾವು ಮಾಡುದಿಲ್ಲ ಅಂತ ಹೇಳಿ ಹೇಳ್ತಾ ಇದ್ರು ಅವ್ರು. ಮೇಡಮ್ ದಯವಿಟ್ಟು ನಿಮ್ಮ ಹತ್ರ ನೈಟ್ ನರ್ಸ್ಗಳು ತಿರುಗಿದು ಬಿಟ್ರೆ ಡಾಕ್ಟರ್ ಒಬ್ಬರು ತಿರುಗುದಿಲ್ಲ ಸರ್. ಸರಿಯಮ್ಮ. ಈಗ ಒಳಕಾಡು ಅವರು ನಿಮ್ಮ ಈ ಪ್ರಶ್ನೆಗಳಿಗೆ ಉತ್ತರಿಸ್ತಾರೆ. ದಯವಿಟ್ಟು ನಿಮ್ಮ ಹತ್ರ ಬೇಡಿಕೊಳ್ತೇನೆ ಮೇಡಮ್. ಈಗ ತಾವು ಬನ್ನಿ. ತಮ್ಮಂಥವರು ಬಹಳಷ್ಟು ನಮಗೆ ಬೇಕು, ಮಾಧ್ಯಮದವರವರೆಗೂ ಬೇಕು, ನಮಗೂ ಬೇಕು. ಯಾಕಂತ ಹೇಳಿದ್ರೆ ನಮಗೆ ಕಂಪ್ಲೇಂಟ್ ಕೊಡೋರು ಯಾರಿಲ್ಲ. ಕಂಪ್ಲೇಂಟ್ ಆ ಸ್ಪಾಟಿಗೆ ಕೊಡಬೇಕು. ಆ ಸ್ಪಾಟಿಗೆ ಕೊಟ್ಟರೆ ನಾವು ಅದಕ್ಕೆ ಕೇಳಲಿಕ್ಕೆ ಬರ್ತದೆ. ಇಲ್ಲದ್ರೆ ಯಾರೂ ಇಲ್ಲಿ ನಮಗೆ ಸ್ಪಾಟಿಗೆ ಬರೋದು ಕೇಳದಿದ್ರೆ ನಾವು ಅದಕ್ಕೆ ಉತ್ತರ ಕೊಡ್ಲಿಕ್ಕೆ ನಮಗೆ ಸ್ವಲ್ಪ ಕಷ್ಟಕರ ಆಗ್ತದೆ. ಇಲ್ಲಿ ಬಗ್ಗಿದಷ್ಟು ಪೆಟ್ಟು ಕೊಡುವವರೇ ಹೆಚ್ಚು. ಹೌದು, ನೀವು ಬೆನ್ನು ತೋರಿಸಿದಷ್ಟು ಪೆಟ್ಟು ಕೊಟ್ಟವರೇ ಎಷ್ಟು. ನೀವು ಮುಂದೆ ಬನ್ನಿ. ಇದು ಈ ಒಂದು ಚಳುವಳಿ ಏನಿದೆ ಇದು ಇವತ್ತಿಂದ ಆರಂಭಗೊಳ್ಳಬೇಕಾಗಿದೆ. ನಿಮ್ಮ ಮುಖಾಂತರ ಬಹಳಷ್ಟು ಜನರಿಗೆ ಉಪಕಾರ ಆಗಬೇಕಂದ್ರೆ ನಾನು ಎಣಿಸ್ಕೊಳ್ತೇನೆ. ನನ್ನ ಹತ್ರ ಬರಲಿ, ಮಾಧ್ಯಮದವರು ಬರಲಿ, ನಾನು ಅದಕ್ಕೆ ಖಂಡಿತವಾಗಿ ನಾನು ವ್ಯವಸ್ಥೆ ಮಾಡಿ ಬೇಕಾಗುವಂಥ ವ್ಯವಸ್ಥೆ ಮಾಡಿಕೊಡುವಂಥ ವ್ಯವಸ್ಥೆ ಮಾಡ್ತೇನೆ. ಧನ್ಯವಾದ. ಅವರ ಅದೇ ಹೇಳಿದಲ್ಲ, ಇದು ಏನ್ ಧರ್ಮಕ್ಕೆ ಕೊಯ್ತೇವ ಅಂತ ನೀವೆಂತ ಇಲ್ಲಿಗೆ ಬಂದದ್ದ? ಏನ್ ಸ್ವಾಮಿ ಇದು? ಅದೇ ಬಡವರಿಗೋಸ್ಕರ ಮಾಡಿದಂತದ್ದು. ಕೇವಲ ಸಂಬಳ ತಗೊಂಡು ಕೂತ್ಕೊಂಡು ಐಷಾರಾಮಿ ಎಸಿಯಲ್ಲೂ ಅಥವಾ ಚೇರ್ ಮೇಲೆ ಕೂತ್ಕೊಂಡು ಬೆಂಚ್ ಬಿಸಿ ಮಾಡಿ ಬರುದಂತಾದ ಮೇಲೆ ಯಾವ ಅವಶ್ಯಕತೆ ಇದೆ? ಜನರಿಗೆ ಸೇವೆ ಮಾಡ್ಲಿಕ್ಕೆ ಆಗುದಿಲ್ಲ ಅಥವಾ ಜನರ ಒಂದು ಕಷ್ಟಗಳಿಗೆ ಸ್ಪಂದಿಸ್ಲಿಕ್ಕೆ ಆಗುದಿಲ್ಲ ಅಂತ ಹೇಳಿದ್ರೆ ಇಲ್ಲಿ ಯಾವ ಅಧಿಕಾರಿ ಇದ್ರು ವೇಸ್ಟ್, ಇಲ್ಲಿ ಯಾವ ಒಂದು ವೈದ್ಯರು ಇದ್ರು ವೇಸ್ಟ್, ಯಾವ ಸರ್ಕಾರಿ ಆಸ್ಪತ್ರೆಗಳು, ಯಾವುದೇ ಸರ್ಕಾರಿ ಸವಲತ್ತುಗಳು ಕೂಡ ವೇಸ್ಟ್ ಖಂಡಿತ. ಹಾಗಿರುವಾಗ ನಮ್ಮ ಇಲ್ಲಿಯ ಉಸ್ತುವಾರಿ ಸಚಿವರಾದ ಪ್ರಮೋದ್ ಮಧುರಾಜರು ಕೂಡ ಇದಕ್ಕೆ ಗಮನ ಹರಿಸಬೇಕು.
ಇದರ ಮೊದಲು ಖಾದರ್ ಅವರು ಬಂದಿದ್ದರು. ಖಾದರ್ ಅವರು ಬಹಳಷ್ಟು ಘೋಷಣೆಯನ್ನು ಮಾಡಿದ್ದಾರೆ. ಸರ್ಕಾರಿ ಆಸ್ಪತ್ರೆಗೆ ಡಯಾಲಿಸಿಸ್ ಮಿಷನ್ ಬರ್ತದೆ, ಅದು ಬರ್ತದೆ, ಇದು ಬರ್ತದೆ ಅಂತ ಬಹಳಷ್ಟು ಘೋಷಣೆ ಮಾಡಿದ್ದಾರೆ. ಅದರ ಇದು ಇಷ್ಟವರೆಗೆ ಬರಲಿಲ್ಲ. ಈಗ ರಮೇಶ್ ಕುಮಾರ್ ಅವರು ಬಂದಿದ್ದಾರೆ. ಅವರು ಕೂಡ ಒಳ್ಳೆಯ ಒಂದು ಮಿನಿಸ್ಟರ್ ಆಗಿದ್ದಾರೆ. ಅವರು ಕೂಡ ಯಾವ ರೀತಿ ಘೋಷಣೆ ಮಾಡಿದ್ದಾರೆ ಎಂದು ಇಷ್ಟವರೆಗೆ ಘೋಷಣೆ ಬರಲಿಲ್ಲ. ಘೋಷಣೆ ಮಾಡಿದ ನಂತರ ನಾವು ಅದನ್ನು ತಿಳಿಬೇಕಷ್ಟೇ ವಿನ ಮತ್ತೆ ಇತ್ತ ನಡುವೆ ಇದೇ ನಮ್ಮ ಈ ಒಂದು ಚರ್ಚೆ ಆಗುವಾಗ ನಾವು ಪ್ರಮೋದ್ ಮಧ್ವರಾಜ್ರವರಿಗೆ ಕಾಲನ್ನು ಕನೆಕ್ಟ್ ಮಾಡಿದ್ವಿ. ಅವ್ರು ಹೇಳಿದ್ರು, ನನ್ನ ಗಮನಕ್ಕೆ ಇದು ಬಂದಿದೆ, ನಾನು ಇದು ಮೇಲಧಿಕಾರಿಗಳಿಗೆ ನಾನು ತಿಳಿಸ್ತೇನೆ ಅಂತ ಹೇಳಿ ಅಲ್ಲಿ ಕಾಲ್ ಕಟ್ ಮಾಡ್ತಾರೆ. ಗಮನಕ್ಕೆ ಬಂದ್ರೆ ಅದು ಪ್ರಯೋಜನ ಇಲ್ಲ. ಜಸ್ಟ್ ಈಗ ನಡೆದಂತ ಘಟನೆ, ನನ್ನ ಗಮನಕ್ಕೆ ಇದು ಬಂದಿದೆ, ಬೆಳಿಗ್ಗೆ ನನ್ನ ಗಮನಕ್ಕೆ ಬಂದಿದೆ, ನಾ ಮೇಲಧಿಕಾರಿಗಳಿಗೆ ತಿಳಿಸ್ತೇನೆ, ಅಲ್ಲಿಗೆ ಕಾಲ್ ಎಂಡ್. ನೋಡಿ, ಯಾವುದೇ ಸಂಪರ್ಕಕ್ಕೆ ನಮ್ಮೊಂದಿಗೆ ಬರಲಿಲ್ಲ. ಇದೇ ನಮ್ಮ ಉಸ್ತುವಾರಿ ಸಚಿವರು ಈ ಮಹಿಳಾ ಏನು ಹೆರಿಗೆ ಆಸ್ಪತ್ರೆ ಇದೆ ಖಾಸಗಿಯವರಿಗೆ ಕೊಡ್ತಾರೆ ಅಂತ ಹೇಳುವವರೆಗೆ ಅವರು ನನಗೆ ಗಮನಕ್ಕೆ ಬಂದಿಲ್ಲ ಹೇಳಿದ್ದಾರೆ. ಒಂದು ಉಸ್ತುವಾರಿ ಸಚಿವರಾದವರು ತನ್ನ ಗಮನಕ್ಕೆ ಬರಲಿಲ್ಲ ಅಂತ ಹೇಳುವ ಒಂದು ಹೇಳಿದ್ರೆ ಹಾಗಾದ್ರೆ ಯಾವ ರೀತಿ ಅವರು ತಮ್ಮ ಗಮನಕ್ಕೆ ಬಂದು ಹೇಳಿರ್ಬೋದು? ಅಲ್ಲ, ಅವರು ಗಮನಕ್ಕೆ ಬಂದರೂ ಕೂಡ ಅವರಿಗೆ ಏನು ಮಾಡಲಿ ಸಾಧ್ಯತೆ ಉಂಟು? ಸರಿ, ಇಲ್ಲಿ ಪ್ರಶ್ನೆ ಕೇಳಿದಾಗ ಇನ್ನೊಂದು ಮಾತು ಹೇಳಿದ್ರಂತೆ, ಇದು ಸರ್ಜರಿ ಅವ್ರ ಹತ್ರ ಕೇಳಿ ನೀವು. ಅದು ಸರ್ಜರಿ ಹತ್ರ ನಾವು ಕೇಳಬೇಕು ಅಂತ ಆದ್ರೆ ಮತ್ತೆ ಅವರೇ ಆಗಿರ್ಬೇಕು. ಖಂಡಿತ ಸರ್ಜರಿ ಅವ್ರ ಕೇಳ್ಬೇಕು, ಅವರಿಗೆ ಆಗಿರ್ಬೇಕು. ಅವರು ಕೇಳಬೇಕು, ಅವ್ರು ಇಮಿಡಿಯೇಟ್ ಕರೆಸಿ ಕೇಳಬೇಕು ಏನಾಗಿದೆ. ಈ ಕೇಳುವ ಪ್ರಶ್ನೆಯಲ್ಲಿ ಅವ್ರು ಕೇಳಿದಕ್ಕೆ ಅವರಿಗೆ ನಮಗೆ ಉತ್ತರ ಕೊಟ್ಟಾಗ ಹೇಳ್ತಾರೆ. ಅದು ಹೇಳಬೇಕಾಗ್ತದೆ. ಯಾಕಂತೇಳಿ ಅವರಿಗೆ ಒಂದು ಬದುಕುವಂಥ ಆಸೆ ಇದೆ, ಜನರಿಂದ ಅವರಿಗೆ ಪುನೊಂದು ಆಕಾಂಕ್ಷೆ ಇರ್ತದೆ. ಅದು ಹೇಳಲಿಕ್ಕೆ ಬರುವುದಿಲ್ಲ ಅವರಿಗೆ. ಯಾವ ಡಾಕ್ಟ್ರು ಕೂಡ ಅವರು ತಪ್ಪು ಮಾಡಿದೆ ಅಂತ ಹೇಳಲಿಕ್ಕೆ ಬರುವುದಿಲ್ಲ. ನಾವು ಅದನ್ನು ಈಗ ತಪ್ಪನ್ನು ನಾವು ಯಾವ ರೀತಿ ಸರಿಪಡಿಸಬೇಕು ಅಂತ ಹೇಳಿದ್ರೆ ನಾವು ಜನರಿಂದಲೇ ನಾವು ನಿರೀಕ್ಷೆ ಪಡಬೇಕಾಗ್ತದೆ. ಹಾಗೆ ಯಾಕಂದ್ರೆ ಇವತ್ತು ಪ್ರಮೋದ್ ಮಧ್ವರಾಜ್ ಅವರು ಇವತ್ತು ಜನರಲ್ಲಿ ಗುರುತಿಸಿಕೊಂಡಿರ್ತಕ್ಕಂತಹದ್ದು ಯಾವ ವಿಧದಲ್ಲಿ ಅಂತ ಹೇಳಿದ್ರೆ ಜನರಿಗೆ ಸ್ಪಂದಿಸ್ತಾರೆ. ಖಂಡಿತವಾಗಿ ಕೂಡ ಅವರು ಜನರಿಗೆ ಸ್ಪಂದಿಸ್ತಾರೆ, ಇದರಲ್ಲಿ ಮಾತಿಲ್ಲ. ಆದ್ರೆ ಈ ವಿಷಯದಲ್ಲಿ ಯಾಕೆ ನೆಗ್ಲಿಜೆನ್ಸಿ, ಯಾಕೆ ಖಾಸಗೀಕರಣಕ್ಕೆ ವಹಿಸ್ಬೇಕಂತಲೋ ಅದು ಬೇರೆ ಯಾವ್ದಾದ್ರು ಹುನ್ನಾರ ಇದೆಯೋ, ಅದು ಬೇಕಾಗಿಲ್ಲಪ್ಪ ನನಗೆ ಆ ವಿಷಯವೇ ಬೇಡ ಅನ್ನುವ ಆ ಒಂದು ಮನಸ್ಥಿತಿ. ಅದೇ ಈಗ ನನ್ನ ಗಮನಕ್ಕೆ ಬಂದಿಲ್ಲ ಅಂತ ಹೇಳಿದ ನಂತರ ಅದನ್ನು ಅದೇ ರೀತಿ ತಿಳ್ಕೊಳ್ಬೇಕಲ್ಲ ನಾವು. ಅಲ್ಲಲ್ಲ, ಗಮನಕ್ಕೆ ಬಂದಿದೆ, ನೀವು ಸರ್ಜರಿ ಅವ್ರ ಹತ್ರ ಕೇಳಿ ಸರ್. ಈಗ ನಾನು ಕೂಡ ಇದರಲ್ಲಿ ಇರುವಾಗ ನಾನು ಗಮನಕ್ಕೆ ಬಂದಿದ್ದೇನೆ ಅಂತ ಹೇಳ್ಬೇಕು, ಇಲ್ಲ ಅಂತ ಹೇಳಿ ಬರುದಿಲ್ಲ. ಈಗ ಏನು ತಾವು ಹೇಳ್ತಿರೋದು ಹೇಳಬೇಕಾಗ್ತದೆ. ಗಮನ ಬಂದಿದ್ದಾದ್ರೆ ಅವರು ಅದಕ್ಕೆ ತಕ್ಕಂತೆ ಈಗ 24 ಗಂಟೆ ಆಯ್ತು ಅಲ್ವಾ, ಅದಕ್ಕೆ ನಾನು ಹೀಗೆ ಅವರಿಗೆ ನಾನು ಗಮನ ಹರಿಸಿದ್ದೇನೆ, ಇನ್ನು ಈ ರೀತಿ ಆಗಬಾರ್ದು, ನಾನು ಈ ರೀತಿ ಇದ್ದರೆ ಸ್ಕ್ಯಾನಿಂಗ್ ಇಲ್ಲ, ಅದು ಇಲ್ಲ, ಇದಿಲ್ಲ ಅಂತ ಹೇಳುವಾಗ ನಾನು ಅದಕ್ಕೆ ವ್ಯವಸ್ಥೆ ಮಾಡ್ತೇನೆ ಅಂತ ಹೇಳ್ಬೇಕಿತ್ತು ಅವರು. ಹೌದು ಈ ರೀತಿ ನನ್ನ ಗಮನಕ್ಕೆ ಬಂದಿದ್ದೇನೆ, ನಾನು ಹೇಳ್ತೇನೆ ಅಂತ ಹೇಳಿದ್ರೆ ಮೇಲಧಿಕಾರಕ್ಕೆ ಅದಕ್ಕೆ ನಾವು ಅದಕ್ಕೆ ಒಪ್ಪಲಿಕ್ಕೆ ತಯಾರಿಲ್ಲ. ಅದಕ್ಕೆ ಮಾಡ್ಬೇಕು ಅವರ ವಿಷಯ ಯಾರ್ದು, ಅವರ ಕರ್ತವ್ಯ ಅದು. ಈಗ ಏನು ಜಿಲ್ಲಾಸ್ಪತ್ರೆ ಏನು ಸವಲತ್ತು ಇಲ್ಲ, ಅದನ್ನು ಮಾಡುವಂಥ ಕರ್ತವ್ಯ ಯಾರದು? ಇಲ್ಲಿ ಲೋಕಲ್ MLA ಮಿನಿಸ್ಟರ್ ಅವರದು. ನಾವು ಇನ್ನಷ್ಟು ಕರೆಗಳು ನಮ್ಮಲ್ಲಿ ಬರ್ತಾ ಇದೆ. ಆದ್ರೆ ಇದೆಲ್ಲವನ್ನು ಕೂಡ ಇನ್ನೊಂದು ಕಾರ್ಯಕ್ರಮದಲ್ಲಿ ನಾವು ಮತ್ತೊಮ್ಮೆ ನಿಮ್ಮ ಎದುರಿಗೆ ಬರ್ತೇವೆ. ಆದ್ರೆ ಈ ಕಾರ್ಯಕ್ರಮದ ಮುಖೇನ ಎಲ್ಲರಿಗೂ ಕೂಡ ತಿಳಿಸ್ಲಿಕ್ಕೆ ಇಷ್ಟಪಡ್ತಾ ಇದ್ದೇವೆ, ನಾವು ನಿಮ್ಮನ್ನ ವೋಟ್ ಹಾಕಿ ಮೇಲೆ ಕುಳಿಸಿದ್ದು ನಮ್ಮ ಕಷ್ಟಗಳಿಗೆ ಸ್ಪಂದಿಸಿ ಅಂತ ಹೇಳಿ. ನೀವು ನಮಗೆ ಸ್ಪಂದನೆಯನ್ನು ನೀಡಲಿಕ್ಕೆ ನಿಮ್ಮ ಹತ್ರ ಸಾಧ್ಯವಿಲ್ಲ, ಅಥವಾ ಕೇವಲ ಒಂದು ಭಾಷಣಗಳಿಗೆ ನಿಮ್ಮ ಎಲ್ಲ ಪ್ರಣಾಳಿಕೆಗಳು ಅಥವಾ ನಿಮ್ಮ ಎಲ್ಲ ಘೋಷಣೆಗಳು ಕೇವಲ ಭಾಷಣಕ್ಕೆ ಸೀಮಿತ ಆಯಿತು ಅಂತ ಹೇಳಿದ್ರೆ ಖಂಡಿತವಾಗಿಯೂ ನಿಮ್ಮ ಅವಶ್ಯಕತೆ ಇಲ್ಲಿ ಯಾರಿಗೂ ಇಲ್ಲ. ಜನರಿಗೆ ಸ್ಪಂದಿಸ್ತೀರಾ, ಅಧಿಕಾರವನ್ನ ಸ್ವೀಕರಿಸಿ. ಜನರಿಗೆ ಸ್ಪಂದಿಸ್ತೀರಾ, ಆ ಒಂದು ಕರ್ತವ್ಯವನ್ನ, ಆ ಒಂದು ಹೊಣೆಯನ್ನ ವಹಿಸಿಕೊಳ್ಳಿ. ಇಲ್ಲ ಯಾವ ಜವಾಬ್ದಾರಿ ಇರ್ತಕ್ಕಂಥ ಜವಾಬ್ದಾರಿಯನ್ನ ನಿರ್ವಹಿಸಿ ಹೋಗ್ತಕ್ಕಂತಹ ಕರ್ತವ್ಯ ನಿಮ್ಮಲ್ಲಿ ಇಲ್ಲ, ಕರ್ತವ್ಯ ನಿಷ್ಠೆ ನಿಮ್ಮಲ್ಲಿ ಇಲ್ಲ ಅಂತ ಹೇಳಿದ್ರೆ ಖಂಡಿತವಾಗಿ ಕೂಡ ಇದು ಜನರಿಗೆ ಆಗ್ತಕ್ಕಂತಹ ಪೆಟ್ಟಾಗ್ತದೆ. ನೀವು ಜನರಿಗೆ ಸ್ಪಂದಿಸುವವರು ಪ್ರತಿಯೋರ್ವ ರಾಜಕಾರಣಿಗಳ ಮೇಲೆ, ಪ್ರತಿಯೋರ್ವ ಅಧಿಕಾರಿಗಳ ಮೇಲೆ, ಪ್ರತಿಯೋರ್ವ ವೈದ್ಯರ ಮೇಲೆ, ಪ್ರತಿಯೊಂದು ಆಸ್ಪತ್ರೆಯ ಮೇಲೆ ಅನೇಕವಾದಂತಹ ಅಪಾರವಾದಂತಹ ಭಕ್ತಿಯನ್ನ, ಅಪಾರವಾದಂತಹ ಆಸೆಯನ್ನು ಎಲ್ಲರೂ ಕೂಡ ಇಟ್ಕೊಂಡಿರ್ತಾರೆ. ಇವರು ನಮ್ಮವರು ಅನ್ನುವ ಭಾವನೆ ಎಲ್ಲರಲ್ಲಿ ಇರ್ತದೆ. ದಯವಿಟ್ಟು ಇದೆಲ್ಲ ವಿಚಾರಗಳನ್ನ ಸ್ಪಂದಿಸಬೇಕು. ಎಲ್ಲ ವಿಚಾರಗಳು ಕೂಡ ಇವತ್ತಿಂದಲೇ ಎಲ್ಲರ ಗಮನಕ್ಕೆ ಬರಬೇಕು ಅಂತ ಹೇಳಿ ಈ ಒಂದು ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇವೆ. ನಿರಂತರ ಸುದ್ದಿಗಾಗಿ, ಕ್ಷಣದ ಮಾಹಿತಿಗಳಿಗಾಗಿ ನೋಡ್ತಾ ಇರಿ ಸ್ಪಂದನ ಚಾನಲ್. ಥ್ಯಾಂಕ್ ಯು.